ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, 3 ದಿನಗಳ ತಪಸ್ಸು ಕಾಲದ ಧ್ಯಾನಕೂಟವನ್ನು ನಾವು ಯೇಸು ಸ್ಪರ್ಶ ತಂಡದವರು ಹಾಗೂ ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ ಜೊತೆ ಸೇರಿ ಮಾಡುತ್ತಾ ಇದ್ದೀವಿ. ನಿಮಗಾಗಿ ಈ ಧ್ಯಾನಕೂಟ 3 ದಿನಗಳಲ್ಲಿ ನಾವು ನವೀಕರಣಗೊಳ್ಳಲು ಪ್ರಭು ಯೇಸು ನಮಗೆ ಸಹಾಯ ಮಾಡಲಿ. ಯೇಸು ನುಡಿದರು, ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37. ಈ 3 ದಿನಗಳಲ್ಲಿ ಮೊದಲನೆಯ ದಿನ ನಿತ್ಯ ಜೀವ ಯೇಸು ದೇವ, ಎರಡನೆಯ ದಿನ ಪಶ್ಚಾತ್ತಾಪ ಪಡಿರಿ, ದೇವರೆಡೆಗೆ ಮರಳಿ ಬನ್ನಿರಿ, ಮೂರನೆಯ ದಿನ ಯೇಸು ರೋಗ ರುಜಿನಗಳನ್ನು ಗುಣಪಡಿಸಿದರು. ಆತ್ಮೀಯರೇ, 3 ವಿಷಯಗಳು ನಾವು ಧ್ಯಾನಿಸಲಿದ್ದೀವಿ ಮತ್ತು ಈ ಧ್ಯಾನಕೂಟದಲ್ಲಿ ನಾವು ಭಾಗಿಯಾಗಿ ಪ್ರಭುವಿನ ಪ್ರೀತಿಯನ್ನು ಸವಿಯಲಿದ್ದೀವಿ. ಈ ಧ್ಯಾನಕೂಟವನ್ನು ನಾವು ಸ್ತುತಿಯೊಂದಿಗೆ ಆರಂಭಿಸೋಣ. ನಮ್ಮ ತಂಡದ ಇದೊಂದು ವಿಶೇಷ ಗೀತೆ, ಬ್ರದರ್ ಟಿ ಕೆ ಜಾರ್ಜ್ ರವರು ಬರೆದ ಗೀತೆ, ಯೇಸು ಸ್ಪರ್ಶದಿ ಆನಂದವು. ಈ 3 ದಿನ ವಿಶೇಷವಾಗಿ ದೇವರ ವಾಕ್ಯದ ಮೂಲಕ, ಈ ಬೋಧನೆಯ ಮೂಲಕ, ಆರಾಧನೆಯ ಮೂಲಕ, ಸ್ತುತಿಯ ಮೂಲಕ ಯೇಸು ನಮ್ಮನ್ನು ಸ್ಪರ್ಶಿಸಲಿ. ಯೇಸು ನಮ್ಮ ಕುಟುಂಬಗಳನ್ನು ಸ್ಪರ್ಶಿಸಲಿ. ಎಲ್ಲ ರೋಗ ರುಜಿನಗಳು, ಕೋವಿಡ್-19 ಕಷ್ಟ ಕಾರ್ಪಣ್ಯಗಳಿಂದ ನಮಗೆ ಬಿಡುಗಡೆ ಕೊಡಲಿ ಮತ್ತು ನಮಗೆ ಜಯ ಕೊಡಲಿ. ನಮ್ಮೆಲ್ಲರಿಗೂ ಯೇಸು ಸ್ಪರ್ಶವಾಗಲಿ. ಜೊತೆ ಸೇರಿ ಹಾಡೋಣ, ಯೇಸು ಸ್ಪರ್ಶದಿ ಆನಂದವು. ಯೇಸು ಸ್ಪರ್ಶದಿ ಆನಂದವು, ಯೇಸು ಸ್ಪರ್ಶದಿ ಆರೋಗ್ಯವು, ಯೇಸು ಸ್ಪರ್ಶದಿ ಅಭಿಷೇಕವು, ಯೇಸು ಸ್ಪರ್ಶದಿ ಅದ್ಭುತವು. ಸ್ಪರ್ಶ ಸ್ಪರ್ಶ ಸ್ಪರ್ಶ, ಯೇಸು ಸ್ಪರ್ಶ. ಚಪ್ಪಾಳೆ ತಟ್ಟುತ್ತಾ ನಾವು ಸ್ತುತಿಸೋಣ ತ್ರಿಯೇಕ ದೇವರನ್ನು, ನಮಗಾಗಿ ಕಳುಹಿಸಿದ ರಕ್ಷಕ ಯೇಸುವನ್ನು. ಹೃದಯಾಂತರ ಆಳದಿಂದ ಕೊಂಡಾಡೋಣ, ನಲಿಯೋಣ, ಸಂತೋಷ ಪಡೋಣ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಯೇಸು ಸ್ಪರ್ಶದಿ ಆನಂದವು, ಯೇಸು ಸ್ಪರ್ಶದಿ ಆರೋಗ್ಯವು, ಯೇಸು ಸ್ಪರ್ಶದಿ ಆನಂದವು, ಯೇಸು ಸ್ಪರ್ಶದಿ ಆರೋಗ್ಯವು, ಯೇಸು ಸ್ಪರ್ಶದಿ ಅದ್ಭುತವು, ಯೇಸು ಸ್ಪರ್ಶದಿ ಅದ್ಭುತವು, ಯೇಸು ಸ್ಪರ್ಶದಿ ಅಭಿಷೇಕವು, ಯೇಸು ಸ್ಪರ್ಶದಿ ಅದ್ಭುತವು, ಯೇಸು ಸ್ಪರ್ಶದಿ ಅಭಿಷೇಕವು. ಹೌದು, ಯೇಸು ಸ್ಪರ್ಶದಿ ಅದ್ಭುತವು, ಯೇಸು ಸ್ಪರ್ಶದಿ ಅಭಿಷೇಕವು, ಯೇಸು ಸ್ಪರ್ಶದಿ ಅದ್ಭುತವು. ಸ್ಪರ್ಶ ಸ್ಪರ್ಶ ಸ್ಪರ್ಶ, ಯೇಸು ಸ್ಪರ್ಶ. ಸ್ಪರ್ಶ ಸ್ಪರ್ಶ ಸ್ಪರ್ಶ, ಯೇಸು ಸ್ಪರ್ಶ. ಚಪ್ಪಾಳೆ ತಟ್ಟುತ್ತಾ ಯೇಸು ಸ್ಪರ್ಶ ಆದಾಗ ಕುರುಡ ನೋಡಿದ, ಬರ್ತಿಮೆಯ ಆತನಿಗೆ ಕಣ್ಣು ಬಂತು. ಯೇಸುವಿನ ಸ್ಪರ್ಶವಾದಾಗ ಎಫ್ಫತ ಕಿವಿಗಳು ತೆರೆಯಲ್ಪಟ್ಟವು. ಯೇಸುವಿನ ಸ್ಪರ್ಶವಾದಾಗ ಕುಂಟ ನಡೆದ. ಯೇಸುವಿನ ಸ್ಪರ್ಶವಾದಾಗ ಕುಷ್ಠರೋಗ ನೀಗಿ ಹೋಯ್ತಾ. ಯೇಸು ಸ್ಪರ್ಶ ಈ ಧ್ಯಾನದಲ್ಲಿ ನಮಗಾಗಲಿ. ಯೇಸುವನ್ನು ಸ್ತುತಿಸುತ್ತಾ ತ್ರಿಯೇಕ ದೇವರನ್ನು ಕೊಂಡಾಡುತ್ತಾ ನಾವು ಹಾಡೋಣ ಜೊತೆಗೂಡಿ. ಯೇಸು ಸ್ಪರ್ಶದಿಂದ ಕುರುಡ ನೋಡಿದ, ಯೇಸು ಸ್ಪರ್ಶದಿಂದ ಕಿವುಡ ಕೇಳಿದ, ಯೇಸು ಸ್ಪರ್ಶದಿಂದ ಕುರುಡ ನೋಡಿದ, ಯೇಸು ಸ್ಪರ್ಶದಿಂದ ಕಿವುಡ ಕೇಳಿದ. ಯೇಸು ಸ್ಪರ್ಶದಿಂದ ಕುರುಡ ನೋಡಿದ, ಹೌದು, ಯೇಸು ಸ್ಪರ್ಶದಿಂದ ಕಿವುಡ ಕೇಳಿದ, ಯೇಸು ಸ್ಪರ್ಶದಿಂದ ಕುರುಡ ನೋಡಿದ, ಯೇಸು ಸ್ಪರ್ಶದಿಂದ ಕಿವುಡ ಕೇಳಿದ.
ಯೇಸು ಸ್ಪರ್ಶದಿಂದ ಕುಂಟ ನಡೆದ ಯೇಸು ಸ್ಪರ್ಶದಿಂದ ಕುಂಟ ನಡೆದ ಯೇಸು ಸ್ಪರ್ಶದಿಂದ ಕುಂಟ ನಡೆದ ಯೇಸು ಸ್ಪರ್ಶದಿಂದ ಕುಂಟ ನಡೆದ ಯೇಸು ಸ್ಪರ್ಶದಿಂದ ಕುಷ್ಠ ನೀಗಿತ ಯೇಸು ಸ್ಪರ್ಶದಿಂದ ಕುಷ್ಠ ನೀಗಿತ ಸ್ಪರ್ಶ 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 ಯೇಸು ಸ್ಪರ್ಶ 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 ಯೇಸು ಸ್ಪರ್ಶ ಯೇಸು ಸ್ಪರ್ಶದಿ ಆನಂದವು ಎಲ್ಲರೂ ಯೇಸು ಸ್ಪರ್ಶದಿ ಆರೋಗ್ಯವು ಅಭಿಷೇಕವು. ಯೇಸು ಸ್ಪರ್ಶದಿ ಅಭಿಷೇಕವು ಅದ್ಭುತವು ಯೇಸು ಸ್ಪರ್ಶದಿ ಅದ್ಭುತವು ಯೇಸು ಸ್ಪರ್ಶದಿ ಆನಂದವು ಯೇಸು ಸ್ಪರ್ಶದಿ ಆರೋಗ್ಯವು ಯೇಸು ಸ್ಪರ್ಶದಿ ಅಭಿಷೇಕವು ಯೇಸು ಸ್ಪರ್ಶದಿ ಅದ್ಭುತವು ಸ್ಪರ್ಶ 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 ಯೇಸು ಸ್ಪರ್ಶ 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 ಯೇಸು ಸ್ಪರ್ಶ ಯೇಸುವಿನ ವಾಕ್ಯ ಸಮಾಧಾನ ತರುತ್ತೆ, ಸೌಖ್ಯ ತರುತ್ತೆ, ಬಿಡುಗಡೆ ತರುತ್ತೆ. ರೋಗ ನೀವು ಆಲಿಸುವಾಗ ರೋಗ ಸೌಖ್ಯ ನೀಡುತ್ತೆ. ಯೇಸುವಿನ ವಾಕ್ಯ ಸ್ಪರ್ಶದಿಂದ ದುಃಖಗಳು ನೀಗಿ ಹೋಗ್ತವೆ. ಯೇಸುವಿನ ವಾಕ್ಯ ಸ್ಪರ್ಶದಿಂದ ದೆವ್ವ, ಪೀಡೆ, ಪಿಚಾಚಿ, ಅಂಧಕಾರ ಶಕ್ತಿ ಬಂಧನಗಳಿಂದ ಬಿಡುಗಡೆ ಆಗುತ್ತೆ. ಯೇಸು ವಾಕ್ಯ ಸ್ಪರ್ಶದಿಂದ ಹರುಷ ಬರುತ್ತೆ, ಮಿಗಿಲಾದ ಆನಂದ. ಲೋಕ ಇದನ್ನು ತೆಗೆಯಲು ಸಾಧ್ಯವಿಲ್ಲ ಅಂತ ಆನಂದ ನಮಗೆ ಸಿಗುತ್ತೆ. ಆ ಯೇಸು ಸ್ಪರ್ಶ ನನ್ನದಾಗಲಿ ನಿಮ್ಮದಾಗಲಿ ಎಂದ ದುಃಖ ನೀಗಿತ. ಯೇಸು ವಾಕ್ಯ ಸ್ಪರ್ಶದಿಂದ ರೋಗ ನೀಗಿತ ಯೇಸು ವಾಕ್ಯ ಸ್ಪರ್ಶದಿಂದ ದುಃಖ ನೀಗಿತ ಯೇಸು ವಾಕ್ಯ ಸ್ಪರ್ಶದಿಂದ ರೋಗ ನೀಗಿತ. ಯೇಸು ವಾಕ್ಯ ಸ್ಪರ್ಶದಿಂದ ದುಃಖ ನೀಗಿತ. ಯೇಸು ವಾಕ್ಯ ಸ್ಪರ್ಶದಿಂದ ದೆವ್ವ ಓಡಿತ ಯೇಸು ವಾಕ್ಯ ಸ್ಪರ್ಶದಿಂದ ದೆವ್ವ ಓಡಿತ. ಯೇಸು ವಾಕ್ಯ ಸ್ಪರ್ಶದಿಂದ ದೆವ್ವ ಓಡಿತ ಯೇಸು ವಾಕ್ಯ ಸ್ಪರ್ಶದಿಂದ ದೆವ್ವ ಓಡಿತ. ಯೇಸು ವಾಕ್ಯ ಸ್ಪರ್ಶದಿಂದ ಹರ್ಷ ಬಂದಿತ ಯೇಸು ವಾಕ್ಯ ಸ್ಪರ್ಶದಿಂದ ಹರ್ಷ ಬಂದಿತ. ಸ್ಪರ್ಶ 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 ಯೇಸು ಸ್ಪರ್ಶ 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 ಯೇಸು ಸ್ಪರ್ಶ ಯೇಸು ಸ್ಪರ್ಶದಿ ಆನಂದವು ಯೇಸು ಸ್ಪರ್ಶದಿ ಆರೋಗ್ಯವು ಯೇಸು ಸ್ಪರ್ಶದಿ ಅಭಿಷೇಕವು ಹೌದು, ಯೇಸು ಸ್ಪರ್ಶದಿ ಅದ್ಭುತವು ಯೇಸು ಸ್ಪರ್ಶದಿ ಆನಂದವು ಯೇಸು ಸ್ಪರ್ಶದಿ ಆರೋಗ್ಯವು ಯೇಸು ಸ್ಪರ್ಶದಿ ಅಭಿಷೇಕವು ಯೇಸು ಸ್ಪರ್ಶದಿ ಅದ್ಭುತವು. ಸ್ಪರ್ಶ 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 ಯೇಸು ಸ್ಪರ್ಶ 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 ಯೇಸು ಸ್ಪರ್ಶ ಈ ತಪಸ್ಸು ಕಾಲದಲ್ಲಿ ಯೇಸುವಿನ ಶಿಲುಬೆ, ಯೇಸುವಿನ ಯಾತನೆ, ಮರಣವನ್ನು ನಾವು ಧ್ಯಾನಿಸುತ್ತೇವೆ. ಬೆಳ್ಳಿಯಲ್ಲ, ಬಂಗಾರವಲ್ಲ, ಯೇಸು ರಕ್ತದಿಂದ ನಮಗೆ ಬಿಡುಗಡೆ. ಪೇತ್ರ ಹೇಳ್ತಾನೆ, ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆ ಯೇಸುವಿನ ರಕ್ತ. ಪೌಲನು ಕೂಡ ಹೇಳ್ತಾನೆ, 1 ಕೊರಿಂಥ 6:19-20, 1 ಕೊರಿಂಥ 7:23, ರಕ್ತದ ಬೆಲೆ ಯೇಸುವಿನ ಪರಿಶುದ್ಧ ರಕ್ತ. ಯೇಸು ರಕ್ತ ಶಕ್ತಿಯಿಂದ ಪಾಪ ನೀಗಿತ. ಯೇಸು ಶಿಲುಬೆ ಶಕ್ತಿಯಿಂದ ಮುಕ್ತಿ ದೊರೆಯಿತ. ಯೇಸು ಕರುಣೆ ಶಕ್ತಿಯಿಂದ ಕ್ಷಮೆಯು ದೊರೆಯಿತ. ನುಡಿಯುವುದು ಯೇಸು ರಕ್ತ ಶಕ್ತಿಯಿಂದ ಶಾಪ ನೀಗುತ್ತೆ. ಯಾವ ಶಾಪಗಳು ನಮ್ಮ ಕುಟುಂಬಕ್ಕೆ ತಗುಲುವುದಿಲ್ಲ. ಯೇಸು ಅದರಿಂದ ಬಿಡುಗಡೆ ಕೊಡುತ್ತಾರೆ. ಯೇಸು ಶಿಲುಬೆ ಶಕ್ತಿ ನಮ್ಮ ಮುಕ್ತಿ. ಯೇಸು ಕರುಣೆಯ ಶಕ್ತಿ ಕ್ಷಮೆ.
ಇವತ್ತು ಈ ತಪಸ್ಸು ಕಾಲ ಕರುಣೆಯ ಕಾಲ, ಕರುಣೆಯ ಹೆಜ್ಜೆಗಳಲ್ಲಿ ನಡೆಯುವ ಕಾಲ. ಮರಣಗೆದ್ದ ಯೇಸುವಿನಿಂದ ಸ್ವರ್ಗ ದೊರೆಯಿತ. ಯೇಸುವೇ, ನನ್ನನ್ನು ಸ್ಪರ್ಶಿಸು, ಟಚ್ ಮೀ ಲಾರ್ಡ್, ಹೀಲ್ ಮೀ ಲಾರ್ಡ್, ಆಶೀರ್ವದಿಸು. ನಿನ್ನನ್ನು ನಾನು ಸ್ತುತಿಸುತ್ತೇನೆ ಪ್ರಭುವೇ. ಯೇಸು ರಕ್ತ ಶಕ್ತಿಯಿಂದ ಶಾಪ ನೀಗಿತ, ಯೇಸು ಶಿಲ್ಬೆ ಶಕ್ತಿಯಿಂದ ಮುಕ್ತಿ ದೊರೆಯಿತ. ಯೇಸು ರಕ್ತ ಶಕ್ತಿಯಿಂದ ಶಾಪ ನೀಗಿತ, ಯೇಸು ಶಿಲುಬೆ ಶಕ್ತಿಯಿಂದ ಮುಕ್ತಿ ದೊರೆಯಿತ. ಯೇಸು ರಕ್ತ ಶಕ್ತಿಯಿಂದ ಶಾಪ ನೀಗಿತ, ಯೇಸು ಶಿಲ್ಬೆ ಶಕ್ತಿಯಿಂದ ಮುಕ್ತಿ ದೊರೆಯಿತ. ಯೇಸು ರಕ್ತ ಶಕ್ತಿಯಿಂದ ಶಾಪ ನೀಗಿತ, ಯೇಸು ಶಿಲುಬೆ ಶಕ್ತಿಯಿಂದ ಮುಕ್ತಿ ದೊರೆಯಿತ. ಯೇಸು ಕರುಣೆ ಶಕ್ತಿಯಿಂದ ಕ್ಷಮೆಯು 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 ದೊರೆಯಿತ. ಮರಣ ಗೆದ್ದ ಯೇಸುವಿಂದ ಸ್ವರ್ಗ ದೊರೆಯಿತ. ಮರಣ ಗೆದ್ದ ಯೇಸುವಿಂದ ಸ್ವರ್ಗ ದೊರೆಯಿತ. ಸ್ಪರ್ಶ 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 ಯೇಸು ಸ್ಪರ್ಶ 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 ಯೇಸು ಸ್ಪರ್ಶ. ಯೇಸು ಸ್ಪರ್ಶದಿ ಆನಂದವು, ಯೇಸು ಸ್ಪರ್ಶದಿ ಆರೋಗ್ಯವು, ಯೇಸು ಸ್ಪರ್ಶದಿ ಅಭಿಷೇಕವು, ಯೇಸು ಸ್ಪರ್ಶದಿ ಅದ್ಭುತವು, ಯೇಸು ಸ್ಪರ್ಶದಿ ಆನಂದವು, ಯೇಸು ಸ್ಪರ್ಶದಿ ಆರೋಗ್ಯವು, ಯೇಸು ಸ್ಪರ್ಶದಿ ಅಭಿಷೇಕವು, ಯೇಸು ಸ್ಪರ್ಶದಿ ಅದ್ಭುತವು. ಸ್ಪರ್ಶ 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 ಯೇಸು ಸ್ಪರ್ಶ 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 ಯೇಸು ಸ್ಪರ್ಶ. ಯೇಸುವೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ. ಈ 3 ದಿನದ ಧ್ಯಾನ ಕೂಟವನ್ನು ನಿಮ್ಮ ಮಹಿಮೆಗೆ ಸಮರ್ಪಿಸುತ್ತೇವೆ. ಇದನ್ನು ಆಲಿಸುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಕರುಣೆ, ನಿಮ್ಮ ಪ್ರೀತಿ, ನಿಮ್ಮ ದಯೆ ಇಳಿದು ಬರಲಿ. ಯೇಸು ಸ್ಪರ್ಶವಾಗಲಿ. ಹಾಲಮರಗಿ ಬೃಷಾರ ಬಲಕಾರ ಶಂದರಿಯರ ಬರ ಅಲ್ಪಪರ ರಾಪ 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 ಅದರೇನ ಬೃಷರಿಯರ ಬರ ಶಮಲ್ಲ ಕಿಂದರ ಬರ ಹೊರ ಹೊರೆ ಸ್ಪರ್ಶ ಸ್ಪರ್ಶ ಯೇಸು ಸ್ಪರ್ಶ 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 ಯೇಸು ಸ್ಪರ್ಶ. ಆತ್ಮೀಯರೇ, ಯೇಸು ಸ್ಪರ್ಶ ಈ ಹಾಡನ್ನು ನಾವು ಹಾಡಿದ್ವಿ, ಸ್ತುತಿಸಿದ್ದೇವೆ. ಇಂದು ನಾವು ದೇವರ ವಾಕ್ಯವನ್ನು ಆಲಿಸಲು ಹೋಗಲಿದ್ದೇವೆ. ಬ್ರದರ್ ಟಿ.ಕೆ. ಜಾರ್ಜ್, ಫ್ರೋಲೈಪ್ ಮಂಜುಳಾ ಜಾಯ್ ಹಾಗೂ ನಾನು ನಿಮಗೆ ಸುವಾರ್ತೆಯನ್ನು ನೀಡಲಿದ್ದೀವಿ. ಈ ಸುವಾರ್ತೆಯ ಮೂಲಕ ನಮಗೆ ಯೇಸು ಸ್ಪರ್ಶವಾಗಲಿ. ಈ ದಿನ ನಾವೆಲ್ಲರೂ ಪರಿಶುದ್ಧಾತ್ಮರಿಂದ ತುಂಬಲು ನಮಗೆ ಬಲ ಬೇಕು. ಈ ಒಂದು 3 ಅಥವಾ 3.5 ತಾಸು ಧ್ಯಾನ ಕೂಟದಲ್ಲಿ ನಾವು ಕಳೆಯಲು ಎಲ್ಲ ಡಿಸ್ಟರ್ಬೆನ್ಸ್ಗಳು ಬದಿಗೊತ್ತಿ ಈ ತಪಸ್ಸು ಕಾಲದಲ್ಲಿ ಎಷ್ಟೋ ಕಡೆ ನಮಗೆ ಧ್ಯಾನ ಮಂದಿರಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕೋವಿಡ್ ನಿಮಿತ್ತ. ಕೆಲವು ಕಡೆ ಧ್ಯಾನ ಕೂಟಗಳು ಮಾಡೋಣ ಅಂತ ಆಶಯ ಆಗ್ತಾ ಇಲ್ಲ, ಕಾರಣಾಂತರ ನಿಮಿತ್ತ. ಆದರೆ ಇವತ್ತು ನಮಗೆ ಈ ಆನ್ಲೈನ್ ಮೂಲಕ ದೇವರು ನಮ್ಮನ್ನು ಸ್ಪರ್ಶಿಸುತ್ತಾರೆ. ಆತನ ವಾಕ್ಯ ನಮ್ಮನ್ನು ಸ್ಪರ್ಶಿಸುತ್ತೆ. ಕರಗಳನ್ನು ಹೃದಯದ ಮೇಲೆ ಇಡೋಣ. ನಮ್ಮ ಬಲಹೀನತೆಗಳನ್ನೆಲ್ಲ ಯೇಸುವಿಗೆ ಸಮರ್ಪಿಸೋಣ. ನಮಗೆ ಬಲ ನೀಡು, ಪರಿಶುದ್ಧಾತ್ಮರ ವರ ನೀಡು, ಇದೋ ನನ್ನನ್ನು ಕರುಣಿಸು ದೇವ ಅಂತೇಳಿ ನಾವು ಪ್ರಾರ್ಥಿಸೋಣ. ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ. ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು
ದೇವಾ ನೀ ಸಾಕು ದೇವಾ ಎಲ್ಲರ ಜೊತೆಗೆ ಬಲ ನೀಡು ದೇವಾ ವರ ನೀಡು ದೇವಾ ನನ್ನೇಸು ದೇವಾ ನೀ ಸಾಕು ದೇವಾ ಬಲ ನೀಡು ದೇವಾ ವರ ನೀಡು ದೇವಾ ನನ್ನೇಸು ದೇವಾ ನೀ ಸಾಕು ದೇವಾ. ಹಲ್ಲೆಲೂಯಾ ಹಲ್ಲೆಲೂಯಾ ಬೋಧಿಸುವ ಧ್ಯಾನ ಓದುಗರ ಮೇಲೆ ಆಶೀರ್ವಾದ ನಿಮ್ಮ ಪ್ರಸನ್ನತೆ ಬಲವಾಗಿ ಆಲಿಸುವ ಪ್ರತಿಯೊಂದು ಕುಟುಂಬಗಳು ಸ್ಪರ್ಶಿಸಲ್ಪಡಲಿ. ವೇದನೆಗಳನ್ನು ನಿವೇದಿಸಿ ಭಾಗ್ಯ ಕರುಣಿಸಿ. ಇಡೀ ಧ್ಯಾನಕೂಟವನ್ನು ಅಮ್ಮ ಮರಿಯಮ್ಮ ಯೇಸುವಿನ ತಾಯಿ ಮಗ ಹೇಳಿದ ಹಾಗೆ ಮಾಡಿ ಅಂತೇಳಿ ಕಾನಾ ನಗರದಲ್ಲಿ ಹೇಳಿದರು. ಇಗೋ ನಿನ್ನ ತಾಯಿ ಅಂತೇಳಿ ಶಿಲುಬೆಯನ್ನು ನಮಗಾಗಿ ಕೊಟ್ಟರು. ಅಮ್ಮ ನಮಗಾಗಿಯೂ ಈ ಧ್ಯಾನಕೂಟದ ಆಶೀರ್ವಾದಕ್ಕಾಗಿಯೂ ಇದನ್ನು ಆಲಿಸುವ ಪ್ರಸಾರಪಡಿಸುತ್ತಿರುವ ಎಲ್ಲರನ್ನೂ ಆಶೀರ್ವದಿಸಿರಿ. ನಾವೆಲ್ಲರೂ ಜೊತೆ ಸೇರಿ ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಮತ್ತು ಸುತನಿಗೂ ಮತ್ತು ಪರಿಶುದ್ಧಾತ್ಮರಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೋಹಾನ್ ಸುವಾರ್ತೆ 16 ವಾಕ್ಯ 33. ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಭಯಪಡಬೇಡಿ, ಹೆದರಬೇಡಿ. ಸಂಕಟವನ್ನು ಶಿಲುಬೆಯಲ್ಲಿ ಗೆದ್ದಿದ್ದೇನೆ, ಭಯಪಡಬೇಡ. ಇದು ಯೇಸುವಿನ ವಾಗ್ದಾನ. ಪ್ರೈಸ್ ಲಾರ್ಡ್. ಮತ್ತು ದೇವರು ಹೇಳ್ತಾರೆ 17ನೇ ಅಧ್ಯಾಯ ಯೋಹಾನ 17ರಲ್ಲಿ, ನೀವು ನನ್ನವರಾದುದರಿಂದ ನಿಮ್ಮ ಮೇಲೆ ಲೋಕಕ್ಕೆ ಲೋಕದ ಶಕ್ತಿಗಳಿಗೆ ದ್ವೇಷವಿದೆ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇನೆ. ಯೇಸು ಪ್ರಾರ್ಥನೆ ಮಾಡಿದ್ದಾರೆ ದೇವರ ಮಕ್ಕಳಿಗಾಗಿ. ಯಾಕೆಂದರೆ ಈ ಲೋಕದ ಶಕ್ತಿಗಳು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ. ಶಿಲುಬೆ ಇದೆ, ನನಗೂ ಇದೆ, ನಿಮಗೂ ಇದೆ. ಭಯಪಡಬೇಡಿ, ಹೆದರಬೇಡಿ. ಶಿಲುಬೆ ಮುಕ್ತಾಯವಲ್ಲ, 3ನೇ ದಿನ ಪುನರುತ್ಥಾನ ಇದೆ ನಮಗೆ. ಸಾವಿಲ್ಲದ ಪುನರುತ್ಥಾನ. ಅದು ವಿ ಆರ್ ಕ್ರಿಶ್ಚಿಯನ್ಸ್. ನಾವು ಬದುಕಿರುವುದು ಆ ಪುನರುತ್ಥಾನಕ್ಕಾಗಿ. ಕಷ್ಟ ಇದೆ. ನಾನಿವತ್ತು ಶಿಲುಬೆ ಬಗ್ಗೆ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. 1 ಕೊರಿಂಥ 1ನೇ ಅಧ್ಯಾಯ 18. ವಿನಾಶ ಮಾರ್ಗದಲ್ಲಿ ಇರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಅದು ಬೇಗ ಅರ್ಥ ಆಗಲ್ಲ. ಯೇಸು ಶಿಲುಬೆಯಲ್ಲಿ ಸತ್ತು. ನಾನು ಮುಂಚೆ ಯೋಚನೆ ಮಾಡ್ತಿದ್ದೆ, ಎಲ್ಲ ಕ್ಯಾಥಲಿಕ್ ಚರ್ಚಲ್ಲಿ ಶಿಲುಬೆ ಸತ್ತ ದೇವರು, ಶಿಲುಬೆಯಲ್ಲಿ ಸತ್ತ ದೇವರು. ನಾವು ಬೇರೆ ಕಡೆಯಲ್ಲಿ ನೋಡಿದಾಗ ಹಂಗೆ ಆಯುಧ ಹಿಡಿದ ದೇವರೆಲ್ಲ ಇದ್ದರು. ಆದರೆ ಇಲ್ಲಿ ನಮ್ಮ ಚರ್ಚ್ಗಳಲ್ಲಿ ನೋಡಿದಾಗ ಅದು ಕ್ಯಾಥಲಿಕ್ ಚರ್ಚಲ್ಲಿ ಶಿಲುಬೆ ಮೇಲೆ ಜೋತು ಬಿದ್ದು ಸತ್ತು ಹೋದ ದೇವರು. ಆದರೆ ನನಗೆ ಅವಾಗ ಅರ್ಥ ಆಗಲಿಲ್ಲ. ತುಂಬ ಜನಕ್ಕೆ ಅರ್ಥ ಆಗಲ್ಲ. ಆದರೆ ಆ ಸಾವಿನ ಹಿಂದೆ ನನಗಾಗಿ ಯೇಸು ಸತ್ತರು. ನನ್ನ ಪಾಪಗಳನ್ನು ಅವರು ಹೊತ್ಕೊಂಡ್ರು, ನನ್ನ ಕಷ್ಟಗಳನ್ನು ಅವರು ಹೊತ್ಕೊಂಡ್ರು. ನನಗಾಗಿ ನಾನು ಅನುಭವಿಸಬೇಕಾದ ಹಿಂಸೆಯನ್ನು ಯೇಸು ಅನುಭವಿಸಿದ್ರು. ಶಿಲುಬೆಯ ಸಂದೇಶ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಈ ವೇದನೆಗಳು ನಿನಗಾಗಿ, ಈ ಶೋಧನೆಗಳು ನಿನಗಾಗಿ. ಈ ಲೋಕದಲ್ಲಿ ನಿನಗೆ ಕಷ್ಟ ಇದೆ, ಆ ಕಷ್ಟವನ್ನು
ನಾನು ಹೊತ್ಕೊಂಡಿದ್ದೀನಿ. ಪ್ರೈಸ್ ದ ಲಾರ್ಡ್. ಇದು ಕೆಲವರಿಗೆ ಹುಚ್ಚ ಸಂದೇಶ. ಇದೆಂತ ಮಾಡ್ತಾರೆ ಇವರು? ಏನಿದು? ಶಿಲುಬೆಯಲ್ಲಿ ಸತ್ತು ಹೋದ ದೇವರನ್ನ ಆರಾಧಿಸ್ತಾರೆ. ಆದರೆ 3ನೇ ದಿನ ಪುನರುತ್ಥಾನ, ಅದೇ ಕ್ರೈಸ್ತರಿಗೆ ದೊಡ್ಡ ಹಬ್ಬ. ಕಷ್ಟ ಇದೆ. 31 ವರ್ಷ ಆಯಿತು ನಾನು ಸುವಾರ್ತೆ ಸ್ಟಾರ್ಟ್ ಮಾಡಿ. ಕಷ್ಟಗಳು ಬಂತು, ದುಃಖಗಳು ಬಂತು, ರೋಗಗಳು ಬಂತು. ಆದರೆ ಅದೆಲ್ಲ ಗೆಲ್ಲುವ ಶಕ್ತಿ ಯೇಸುವಿನಿಂದ ಬಂತು. ಇವತ್ತು ನನಗೆ 66 ವರ್ಷ ವಯಸ್ಸು. ಇದುವರೆಗೂ ನಾನು ಬದುಕಿದ್ದೀನಿ ಅಂದರೆ ಪ್ರಲಾಪಗಳು 3:22, ನೀವು ಉಳಿದಿರುವುದು ದೇವರ ಕರುಣೆಯಿಂದ ಮಾತ್ರ. ದೇವರ ಕರುಣೆಯಿಂದ ಮಾತ್ರ. ಅಪಘಾತಗಳಾಯಿತು, ಎಲ್ಲ ಬಂತು, ಕಷ್ಟಗಳು ಬಂತು. ಎಲ್ಲ ದೇವ ಸೇವಕರಿಗೂ ಕಷ್ಟಗಳು ಬರುತ್ತೆ, ಎಲ್ಲ ಕ್ರೈಸ್ತರಿಗೂ ಕಷ್ಟಗಳು ಬರುತ್ತೆ. ಭಯಪಡಬೇಡಿ, ಹೆದರಬೇಡಿ, ಗಾಬರಿ ಆಗಬೇಡಿ. ನಮ್ಮ ದೇವರು ಸತ್ತು ಜಯಿಸಿದ ದೇವರು, ಸಾವನ್ನು ಜಯಿಸಿದ ದೇವರು. ಆ ಶಿಲುಬೆಯಿಂದ ಪ್ರೀತಿ, ಹೆತ್ತ ತಾಯಿ ನಿನ್ನನ್ನು ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ, ಅದು ದೇವರ ಪ್ರೀತಿ. ಆ ಪ್ರೀತಿಯನ್ನು ತೋರಿಸಿದ ಬಗೆ ಈ ಶಿಲುಬೆಯ ಮರಣ. ಪ್ರೈಸ್ ದ ಲಾರ್ಡ್. ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂದೇಶವಾಗಿದೆ. ಮುಕ್ತಿ ಮಾರ್ಗದಲ್ಲಿರುವವರಿಗೋ ಪಶ್ಚಾತ್ತಾಪಪಟ್ಟು ಪಾಪ ತ್ಯಜಿಸಿ ಯೇಸುವನ್ನು ಹಿಂಬಾಲಿಸುವವರಿಗಾದರೂ ಈ ಶಿಲುಬೆಯ ಸಂದೇಶ ದೈವ ಶಕ್ತಿಯಾಗಿದೆ, ದೇವರ ಶಕ್ತಿ. ಪ್ರೈಸ್ ದ ಲಾರ್ಡ್. ನಾನು ಸುಮಾರು ವರ್ಷದ ಹಿಂದೆ ನೋಯ್ಡಾ ಅಲ್ಲೋಗಿದ್ದೆ. ಬೆಳಗಿನ ಜಾವ 4 ಗಂಟೆ. ನನಗೆ ಅಷ್ಟು ಹಿಂದಿ ಬರಲ್ಲ. ಅಲ್ಲಿ ಎಲ್ರಿಗೂ ಕೇಳಿದೆ, ಚರ್ಚ್ ಕಹಾಯ್. ಅವ್ರ ಚರ್ಚ್ ಅಂದ್ರೆ ಗೊತ್ತಿಲ್ಲ. ಅಲ್ಲಿ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಕಮ್ಮಿ ಇದೆ. ತುಂಬ ಜನದ ಹತ್ರ, ಹೋಟೆಲ್ ಅವ್ರ ಹತ್ರ ಎಲ್ಲ ಕೇಳಿದೆ. ಅವರೆಲ್ಲ ಅಂದರು ಡೋಣೋ ಅಂದರು, ಮಾಲೂಮ್ ನಹಿ ಅಂದರು. ಏನು ಮಾಡೋದು ಗೊತ್ತಿಲ್ಲ. ಹಿಂಗೆ ಒಂದು ಅರ್ಧ ಟೀ ಇಸ್ಕೊಂಡು ಕುಡಿತಾ ನೋಡಿದೆ, ಒಂದು ಶಿಲುಬೆ ಕಾಣಿಸ್ತು ಮೇಲ್ಗಡೆ. ನಮ್ಮ ಡ್ರೈವರ್ಗೆ ಹೇಳಿದೆ, ಆ ಶಿಲುಬೆ ಇದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗೋ ಅಂದೆ. ಹೆಂಗಂಗೋ ಹೋದ್ವಿ. ಆ ಪ್ರತಿ ದೇವಾಲಯದ ತುದಿಯಲ್ಲಿ ಶಿಲುಬೆ ಹಾಕಿದ್ದಾರೆ. ಅದು ನಮ್ಮ ಜಯದ ಸಂಕೇತ, ನಮ್ಮ ದೇವಾಲಯದ ಸಂಕೇತ. ಶಿಲುಬೆ ಅದು ಯೇಸು ಕ್ರಿಸ್ತರು ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಆ ಸಹನಾಮೂರ್ತಿಯ ಜೀವ ಕೊಟ್ಟ ಬಲಿಪೀಠ ಶಿಲುಬೆ. ನಮಗೆ ಶಕ್ತಿ ಅದು. ಇವತ್ತೆಲ್ಲ ಗುರುಗಳ ಕೈನಲ್ಲಿ, ತುಂಬ ಜನರ ಕೈನಲ್ಲಿ ನೋಡಿ ಶಿಲುಬೆ ಇದೆ. ಆ ಶಿಲುಬೆ ನೋಡಿದಾಗಲ್ಲ ಯೇಸು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ. ಸಮಸ್ಯೆಗಳಿದೆ, ದುಃಖಗಳಿದೆ, ಹಣದ ಕಷ್ಟ ಇದೆ, ಕೊರೋನಾ ಬಂತು, ಮುಗ್ದೋಯ್ತು. ಎಲ್ಲರೂ ಹಂಗೆ ಅಂದ್ಕೊಂಡ್ರು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಾಗ ಅಲ್ಲಿದ್ದ ಪರಿಸಯ್ಯರು ಅವರೆಲ್ಲ ಹೇಳಿದ್ರು ಮುಗ್ದೋಯ್ತು, ಈ ಮನುಷ್ಯನ ಕತೆ ಮುಗ್ದೋಯ್ತು, ಕೊರೋನಾ ಬಂತು, ಮುಗ್ದೋಯ್ತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮುಗಿಲಿಲ್ಲ. ಶಿಲುಬೆ ಯೇಸುವಿನ ಮರಣ ಮುಕ್ತಾಯವಲ್ಲ, ಹೊಸ ಒಂದು ಚರಿತ್ರೆಯ ಆರಂಭ, ಹೊಸ ಚರಿತ್ರೆಯ ಆರಂಭ. ಅದೇ 3ನೇ ದಿನ ಈಸ್ಟರ್, ನಾಟ್ ಗುಡ್ ಫ್ರೈಡೇ. ಗುಡ್ ಫ್ರೈಡೆಯ ನಂತರ ಒಂದು ಈಸ್ಟರ್ ಇದೆ. ನಿಮಗೂ ಇದೆ ಈಸ್ಟರ್. ಈಗ ದುಃಖ ಇರ್ಬೋದು, ಆದರೆ ಮುಂದೊಂದು ದಿನ ಒಂದು ಈಸ್ಟರ್ ಇದೆ. ಯೋಹಾನ್ ಸುವಾರ್ತೆ ನಾವು ನೋಡ್ತೀವಿ 16ನೇ ಅಧ್ಯಾಯ 22ನೇ ವಾಕ್ಯ. ನಿಮಗೀಗ ದುಃಖವಿದೆ, ಯೇಸು ಹೇಳಿದ್ದು, ನಿಮಗೀಗ ದುಃಖವಿದೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ. ನಾನು ನಿಮ್ಮನ್ನು ಮರಳಿ ನೋಡಿದಾಗ ಸಂತೋಷಿಸುವಿರಿ. ಎಲ್ಲಿ? ಕೀರ್ತನೆ 34:5 ದೇವರ ವಾಕ್ಯ ಹೇಳುತ್ತೆ, ಯೇಸುವಿನತ್ತ ತಿರುಗಿದ ಮುಖ ಪ್ರಕಾಶಗೊಳ್ಳುವುದು. ಕಷ್ಟಗಳನ್ನೇ ನೋಡ್ತಾ ಕೂತ್ಕೋಬೇಡಿ, ದುಃಖಗಳನ್ನೇ ನೋಡ್ತಾ ಕೂತ್ಕೋಬೇಡಿ, ಸಾಲವನ್ನೇ ನೋಡ್ತಾ ಕೂತ್ಕೋಬೇಡಿ. ಯೇಸುವನ್ನು ಫೋಕಸ್ ಮಾಡಿ.
ಯೇಸು ಈಸ್ ಪಾಸಿಟಿವ್. ಶಿಲುಬೆ ಒಂದು ಪಾಸಿಟಿವ್. ಯೇಸುವನ್ನು ನೋಡಿ. ಅದಕ್ಕೆ ಇದು ಕೀರ್ತನೆ 34:5 ಹೇಳ್ತಾ ಇದೆ, ದೇವರತ್ತ ತಿರುಗಿದ ಮುಖ ಪ್ರಕಾಶಗೊಳ್ಳುವುದು. ಮೋಸೆ ಏನು ಮಾಡ್ದ? ಸೀನಾಯಿ ಬೆಟ್ಟ ಹತ್ತದ, ಮುಳ್ಳಿನ ಪೊದೆಯಲ್ಲಿ ಬೆಂಕಿ ರೂಪದಲ್ಲಿ ದೇವರು ಕಾಣಿಸ್ಕೊಂಡ್ರು, 10 ಕಮ್ಯಾಂಡ್ಮೆಂಟ್ಸ್ ಕೊಟ್ಟರು. ಅವನು ದೇವರ ಹತ್ರ ಕೇಳ್ದ, ಸ್ವಾಮಿ ನಿಮ್ಮ ಹೆಸರೇನು? ಜನ ಇಸ್ರೇಲ್ರಿಗೆ ನಾನು ಹೇಳಬೇಕು, ನಿಮ್ಮ ಹೆಸರೇನು? ಮೋಸೆಗೆ ದೇವರು ಹೇಳಿದರು, ಇರುವವನಾಗಿ ಇರುವಾತನು ನಾನು, ಇರುವವನು ನಾನು, ಸಾವಿಲ್ಲದವನು, ಆರಂಭವೇ ಇಲ್ಲದವನು, ಸದಾ ಇರುವವನು. ಅದೇ ಯೋಹಾನ 8:24 ಯೇಸು ಹೇಳಿದರು, ಇರುವವನಾಗಿ ಇರುವವನು ನಾನು. ಪ್ರೈಸ್ ದ ಲಾರ್ಡ್. ಅಲ್ಲಿ ದೇವರನ್ನ ಮೋಸೆ ಸೀನಾಯಿ ಬೆಟ್ಟದ ಮೇಲೆ ದೇವರನ್ನ ದರ್ಶಿಸ್ದ, ದೇವರನ್ನ ನೋಡ್ದ, ಜ್ವಾಲೆಯ ರೂಪದಲ್ಲಿ ನೋಡ್ದ, ಮಾತಾಡಿ ಕೆಳಗೆ ಇಳಿದು ಬಂದಾಗ ಅವರ ಜೊತೆಯಲ್ಲಿದ್ದವರು ನೋಡ್ತಾರೆ, ಮೋಸೆಯ ಮುಖ ತೇಜಸ್ಸಿನಿಂದ ತುಂಬಿಕೊಂಡಿತ್ತು, ಪ್ರಜ್ವಲಿಸುತ್ತಿತ್ತು. ಅದಕ್ಕೆ ಕೀರ್ತನೆ 34:5 ಆತನತ್ತ ತಿರುಗಿದ ಮುಖ ಪ್ರಕಾಶಗೊಳ್ಳುವುದು. ಅದನ್ನೇ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ನೀವು ಹರ್ಷಿಸುವಿರಿ. ಯೇಸು ನಿಮ್ಮನ್ನು ನೋಡಿದಾಗ, ನೀವು ಯೇಸುವನ್ನು ನೋಡಿದಾಗ, ಪೇತ್ರ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬಂದರು. ರಾತ್ರಿ ಆಗಿತ್ತು, ಅವರು ನೀರಿನ ಮೇಲೆ ಬರ್ತಾ ಇದ್ದಾರೆ, ಶಿಷ್ಯಂದರು ದೋಣಿ ಓಡಿಸ್ತಾ ಇದ್ದಾರೆ. ನೋಡಿದ್ರು ರಾತ್ರಿ 12 ಗಂಟೆ, ನೀರಿನ ಮೇಲೆ, ಸರೋವರದ ಮೇಲೆ, ಗಲೀಲಿ ಸರೋವರದ ಮೇಲೆ ಯೇಸು ನಡ್ಕೊಂಡು ಬರ್ತಾಯಿದ್ರು. ವೈಟ್ ಆ್ಯಂಡ್ ವೈಟ್, ಫುಲ್ ತೇಜಸ್. ಆದರೆ ಇವರ ಮೈಂಡ್ನಲ್ಲಿ ನೆಗೆಟಿವ್ ಇತ್ತು. ಇಷ್ಟು ರಾತ್ರಿಯಲ್ಲಿ ಬರ್ತಾ ಇದ್ದರೆ ಅದು ಡೆವಿಲ್, ಅದು ಸೈತಾನ. ಅದಕ್ಕೆ ಅವ್ರು ನೋಡಿ ಗಂಗಾರಾದರು, ಹೆದರಿದ್ರು, ಕೂಗಿದ್ರು, ದೆವ್ವ ದೆವ್ವ ದೆವ್ವ, ಭೂತ, ಅಯ್ಯೋ ಭೂತ್ ಅಂತ ಕೂಗಿದ್ರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವ್ರು ಕೂಗಿ ಕರೆದಾಗ ಯೇಸುವಿಗೆ ಗೊತ್ತಾಯಿತು, ಇನ್ನೂ ಇವರು ನೆಗೆಟಿವ್ನಲ್ಲೇ ಇದ್ದಾರೆ. ಆ ದೋಣಿಯಲ್ಲೇ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಬಿರುಗಾಳಿ ಬೀಸಿದಾಗ, ಅಲೆಗಳು ಎದ್ದಾಗ ಯೇಸು ಮಲಗಿದ್ರು, ಅಲ್ಲಿ ಶಿಷ್ಯಂದರು ಎಬ್ಸಿದ್ರು. ಆವಾಗ ಶಿಷ್ಯಂದ್ರಿಗೆ ಯೇಸು ಹೇಳಿದ್ರು, ಅಲ್ಪ ವಿಶ್ವಾಸಿಗಳೇ, ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಎಷ್ಟು ಮಿರಾಕಲ್ ನೋಡಿದ್ದೀರಾ ನೀವು, ಎಷ್ಟು ಅದ್ಭುತಗಳನ್ನು ನೋಡಿದ್ದೀರಾ, ನೀವೆಷ್ಟು ನೋಡಿದ್ದೀರಾ? ನಿಮ್ಮ ಜೀವನದಲ್ಲಿ ಯೇಸು ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ, ಮರ್ತೋಗ್ಬಿಟ್ರಾ? ಅದೇ ಹಡಗಿನಲ್ಲಿ ಇವರು ಭೂತ 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 ಅಂತ ಹೇಳಿದಾಗ ಯೇಸು ಸ್ವಾಮಿ ಭಯಪಡಬೇಡ, ಹೆದರಬೇಡ, ನಾನು ಪೇತ್ರ ಹೇಳ್ದ, ಸ್ವಾಮಿ ನಾನು ನಿಮ್ಮ ಹಾಗೆ ನೀರಿನ ಮೇಲೆ ನಡಿಬೇಕು ಆಸೆ. ಯೇಸು ಅಂದರು, ಓಕೆ ಕಮ್ ಅಂದರು. ಕಮ್ ಅಂದ ತಕ್ಷಣ ಈ ನೀರು ಪೇತ್ರನನ್ನು ಎತ್ತಿ ಹಿಡಿಯೋಕ್ಕೆ ರೆಡಿ ಆಯಿತು. ಪೇತ್ರ ಒಂದು ಹೆಜ್ಜೆ ಇಟ್ಟ, ಮುಳುಗಲಿಲ್ಲ. 2ನೇ ಹೆಜ್ಜೆ ಇಟ್ಟ, ಮುಗಲಿಲ್ಲ. ಬೈಬಲ್ ಹೇಳುತ್ತೆ, ಅವನು ಯೇಸುವನ್ನೇ ನೋಡುತ್ತಾ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟ. ಯಾರನ್ನ ಫೋಕಸ್? ನೀವು ಅಷ್ಟೇ, ಯೇಸುವನ್ನೇ ನೋಡಿ. ಶಿಲುಬೆಯಲ್ಲಿ ನಿನಗಾಗಿ ಜೋತಾಡಿ ಸತ್ತ ಯೇಸುವನ್ನು ನೋಡಿ, ಆ ತ್ಯಾಗ ಬಲಿದಾನವನ್ನು ಧ್ಯಾನಿಸಿ ನೀವು ಯೇಸುವನ್ನೇ ನೋಡಿ. ನೀವು ನಡೀತೀರಾ, ಮುಳುಗುವುದಿಲ್ಲ. ಯೆಶಾಯ 43, ನೀನು ನದಿಗಳ ಮೇಲೆ ನಡೆಯುವಾಗ ಮುಳುಗುವುದಿಲ್ಲ, ಬೆಂಕಿಯ ಮಧ್ಯೆ ಚಲಿಸುವಾಗ ಜ್ವಾಲೆಗಳು ನಿನ್ನನ್ನು ಸುಡುವುದಿಲ್ಲ. ಪೇತ್ರ ನಡೆದ, ಸುಮಾರು ಹೆಜ್ಜೆ ಇಟ್ಟ. ದೂರದಲ್ಲಿ ಯಾವುದೋ ಒಂದು ಶಬ್ದ ಬಂತು, ಯಾವುದೋ ಒಂದು ಅಲೆ. ಈ ಕಡೆ ದೂರದಲ್ಲಿ ಒಂದು ತಿಮಿಂಗಿಲ, ಅಲ್ಲಿ ಒಂದು ದೂರದಲ್ಲಿ ಯಾವುದೋ ಒಂದು ಭಯಂಕರವಾದ ಸ್ಫೋಟ. ಅದನ್ನು ನೋಡ್ದ, ಗಾಬರಿಯಾದ, ಯೇಸುವನ್ನು ನೋಡೋದನ್ನು ಬಿಟ್ಬಿಟ್ಟ. ಇವತ್ತು TV ಮಾಧ್ಯಮಗಳು, ನ್ಯೂಸ್ಗಳು, ಯೂಟ್ಯೂಬು, ಫೇಸ್ಬುಕ್ಕುಗಳನ್ನು ನೋಡಿ ಯೇಸುವನ್ನು ನೋಡೋದನ್ನು ಮರೆತು ಹೋಗ್ತಾ ಇದ್ದೀವಿ.
ಪೇತ್ರ ಎಲ್ಲವನ್ನ ನೋಡಿ ಭಯ ಬಂತು. ಭಯ ಬಂದಾಗ ಮುಳುಗಾಗ ಸ್ಟಾರ್ಟ್ ಮಾಡ್ದ. ಇವತ್ತು 80% ಜನ ಸತ್ತಿರೋದು ಮಾರಕ ರೋಗಗಳಿಂದ ಅಲ್ಲ, ಭಯದಿಂದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಅವನು ಭಯಪಟ್ಟಾಗ ಮುಳುಗಾಗ ಸ್ಟಾರ್ಟ್ ಮಾಡ್ದ. ಮುಳುಗ್ತಾ ಇದ್ದಾನೆ. ಮುಳುಗುವಾಗ ಮತ್ತೆ ಯೇಸುವೆ ಕಾಪಾಡಿ. ಯೇಸು ಅಲ್ಪ ವಿಶ್ವಾಸಿ, ಮುಳುಗು, ಸತ್ತೋಗು ಅಂದ್ರ ಓಡಿ ಬಂದರು. ಸಂಕಟದಲ್ಲಿ ಸರ್ವೇಶ್ವರ ಯೇಸು ನಮ್ಮ ಜೊತೆ ಇರ್ತಾರೆ. ಓಡಿ ಬಂದರು, ಅವನ ಕೈ ಹಿಡಿದ್ರು, ಮೇಲೆ ಕೆತ್ತಿದ್ರು, ಮತ್ತೆ ಹೇಳಿದ್ರು, ಅಲ್ಪ ವಿಶ್ವಾಸಿ, ಯಾಕೆ ಲೋಕ ನೋಡ್ತೀಯ? ಯಾಕೆ ಸಮಸ್ಯೆಗಳನ್ನು ನೋಡ್ತೀಯ? ಯಾಕೆ ದುಃಖಗಳನ್ನೇ ಫೋಕಸ್ ಮಾಡ್ಕೋತೀಯ? ನನ್ನನ್ನು ನೋಡು. ದೇವರು ಹೇಳ್ತಾರೆ, ನಿಮಗೀಗ ದುಃಖವಿದೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ. ಆ ಹರ್ಷವನ್ನು, ಆ ಸಮಾಧಾನವನ್ನು ಯಾರಿಂದಲೂ ನಿಮ್ಮಿಂದ ತೆಗೆದು ಹಾಕಲು ಸಾಧ್ಯವಿಲ್ಲ. ಪರ್ಮನೆಂಟ್. ಯೇಸು ಕೊಡುವ ಸಮಾಧಾನ ಶಾಶ್ವತವಾದದ್ದು. ಯೇಸು ಹೇಳ್ತಾರೆ, ದುಃಖ ಇದೆ. ಶಿಲುಬೆ ಯೇಸುವಿಗೆ ಗೊತ್ತಿತ್ತು. ಗೆತ್ಸೆಮನೆ ತೋಟದಲ್ಲಿ ಅವರು ಪ್ರಾರ್ಥಿಸಿದಾಗಲೇ ಶಿಲುಬೆ ಗೊತ್ತಿತ್ತು. ಅವರು ಶಿಲುಬೆ ಹೊರಕ್ಕಾಗಿ ಬಂದಿದ್ರು. ಪಿಲಾತ ಹೇಳ್ದ, ಈತನಲ್ಲಿ ಪಾಪವಿಲ್ಲ, ಈತನು ಪಾಪವನ್ನೇ ಮಾಡಿಲ್ಲ. 3 ಸಲ ಡಿಕ್ಲೇರ್ ಮಾಡ್ದ, ಪಾಪನೇ ಇಲ್ಲ. ಅಲ್ಲಿದ್ದ ಜನ ಎಲ್ಲ ಶಿಲುಬೆಗೆ ಏರಿಸು. ಹೌದು, ಈ ಶಿಲುಬೆ ಅಂದರೆ ಏನು? ಪ್ರೈಸ್ ದ ಲಾರ್ಡ್. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22ನೇ ವಾಕ್ಯ, ಮರಣ ಶಿಕ್ಷೆಗೆ ಪಾತ್ರರಾದ ಅಪರಾಧಿಯನ್ನು ಗಲ್ಲು ಮರಕ್ಕೇರಿಸಿದ ಮೇಲೆ ಅವನ ಶವವನ್ನು ರಾತ್ರಿಯೆಲ್ಲ ಮರದ ಮೇಲೆ ತೂಗು ಹಾಕಬೇಕೆಂಬ ನಿಯಮವೇ ಶಿಲುಬೆ. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22 ಹಳೆಯ ಒಡಂಬಡಿಕೆಯಲ್ಲಿ ಉಲ್ಲೇಖವಾಗಿದೆ. ಮರದಲ್ಲಿ ತೂಗು ಹಾಕಲಾದ ಶಿಲುಬೆ ಮರ. ಆಗಿನ ಕಾಲದಲ್ಲಿ ಅಪರಾಧ ಮಾಡಿದವನನ್ನು ಶಾಪಗ್ರಸ್ತರು ಅಂತ ತೀರ್ಮಾನ ಮಾಡಿ ಅವರನ್ನು ಕಪಾಲ ಬೆಟ್ಟ, ಯಾವುದಾದ್ರೂ ಒಂದು ಬೆಟ್ಟದಲ್ಲಿ ತಗೊಂಡೋಗಿ ಅವನನ್ನು ಮೊಳೆ ಬಡಿದು ಒಂದು ರಾತ್ರಿ ಇಡೀ ಅವನ ಹೆಣವನ್ನು ಬೆಟ್ಟದ ಮೇಲೆ ಹಾಕ್ತಾಯಿದ್ರು. ಅದು ಶಿಲುಬೆ ಮರ. ಎಲ್ಲ ಮನುಷ್ಯರು, ನಿರಪರಾಧಿಗಳು ಎಷ್ಟೋ ಜನ ಸತ್ತೋದ್ರು. ಇದನ್ನು ನಿಮ್ರೋಧಿನ ರಾಣಿ ಸೆಮಿರಾಮಿಸ್ ಎಂಬುವರು ಈ ಶಿಲುಬೆ ಮರಣದ ಶಿಕ್ಷೆಯನ್ನು ಪ್ರಪ್ರಥಮವಾಗಿ ಜಾರಿಗೆ ಮಾಡಿದ್ರು. ಅದನ್ನು ಕಂಡಿಡಿದ್ರು. ಹಿಂಗೆ ಸಾಯಬೇಕು ಪಾಪಿಗಳೆಲ್ಲ ಶಾಪಗ್ರಸ್ತರು, ಪಾಪಿಗಳು ಮರಣಕ್ಕೆ ಅರ್ಹರು ಅಂತ ಏನು ಹೆಸರು, ಸೆಮಿರಾಮಿಸ್ ಅಂತ ಒಬ್ಬರು ಕಂಡುಹಿಡಿದಿದ್ದು. ಆಮೇಲೆ ಅದನ್ನು ರೋಮನರು ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡ್ರು. ಇದು ಶಿಲುಬೆಯಲ್ಲಿ ಎಷ್ಟೋ ಜನ ಅಪರಾಧಿಗಳು, ನಿರಪರಾಧಿಗಳು, ರಾಜಕೀಯ ವ್ಯಕ್ತಿಗಳ ಕುತಂತ್ರಕ್ಕೆ ಬಲಿಯಾದವರೆಲ್ಲ ಸಾಯ್ತಾಯಿದ್ರು. ಪಶ್ಚಾತ್ತಾಪ ಪಟ್ಟರು ಕೂಡ ಬಿಡುಗಡೆ ಇಲ್ಲ. ಅದು ಶಿಲುಬೆ ಮರಣ. ಪಿಲಾತ ಹೇಳ್ದ, ಇವನು ಪಾಪನೇ ಮಾಡಿ ಗೊತ್ತಿಲ್ಲ, ಪರಮ ಪರಿಶುದ್ಧ, ಕ್ಲೀನ್ ಜೆಂಟ್ಲ್ಮ್ಯಾನ್. ಅವರಂದರು ಶಿಲುಬೆಗೆ ಏರಿಸು. ಪ್ರೈಸ್ ದ ಲಾರ್ಡ್. ಅವನು ಕೈ ತೊಳ್ಕೊಂಡ. ಯಾಕೆ ಗೊತ್ತಾ? ನನಗೂ ಈ ಉತ್ತಮನ ಸಾವಿಗೂ ಯಾವ ಸಂಬಂಧನೂ ಇಲ್ಲ. ಇದರಿಂದ ಬರೋ ಶಾಪ ನನಗೆ ಬೇಡ. ಯಹೂದ್ಯರು ಹೇಳಿದ್ರು, ನಮಗಿರಲಿ. ಈಗಲೂ ಯಹೂದ್ಯರು ಶಾಪಗ್ರಸ್ತರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಿಟ್ಲರ್ ಎಷ್ಟೋ ಜನ ಯಹೂದ್ಯರನ್ನು ಕೊಂದಾಕ್ದ. ನಾನು 4 ಸಲ ಇಸ್ರೇಲ್ಗೆ ಹೋಗಿ ಬಂದೆ. ಕೆಲವು ಮನೆಗಳಿಗೆ, ಯಹೂದ್ಯರ ಮನೆಗೆ ಪ್ರೇಯರ್ಗೆ ಹೋದೆ. ಅವ್ರಿಗೆ 8-10 ಮಕ್ಕಳು, ಅದರಲ್ಲಿ ಒಬ್ಬರಾದರೂ ಅಂಗವಿಕಲರು. ಯಾಕೆ? ಬಹಿರಂಗವಾಗಿ ಹೇಳಿದ್ರು, ಈ ಶಿಲುಬೆ ಮರಣದ ಶಾಪ ನಮಗಿರಲಿ. ಅದು ಆಶೀರ್ವಾದದ ಮರ. ಆಶೀರ್ವಾದ ಅಲ್ಲಿಂದ. ಬೈಬಲ್ ಹೇಳ್ತೆ, ಯೆಶಾಯ 53 ವಾಕ್ಯ 4-5, ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡನು,
ಯೇಸುವಿನ ಗಾಯದಿಂದ ನಮಗೆ ಸೌಖ್ಯ ಸಿಕ್ತು. ನಮಗೆ ಬರಬೇಕಾದ ಆ ಶಿಕ್ಷೆಯನ್ನು ಯೇಸು ಹೊತ್ತುಕೊಂಡ್ರು. ಅಲ್ಲಿಂದ ಆಶೀರ್ವಾದ. ಪ್ರೈಸ್ ದ ಲಾರ್ಡ್. ಶಿಲುಬೆಯ ಶಕ್ತಿ, ಅಲ್ಲಿಂದ ಆಶೀರ್ವಾದ. ಯೇಸುವಿನ ಗಾಯದಿಂದ ಸೌಖ್ಯ. ನಮ್ಮ ಎಲ್ಲ ರೋಗಗಳ ಅವರ ಗಾಯದಲ್ಲಿ ಹೋಯ್ತು. ಅವ್ರು ಬೇಡ ಅಂದರು. ಪಿಲಾತ ಹೇಳ್ದ, ಪಾಪ ಮಾಡಿಲ್ಲ. ಸರಿ, ನೀವೆಲ್ಲ ಹೇಳ್ತಿದ್ದೀರಲ್ಲ, ಶಿಲುಬೆಗೇರಿಸಿ. ಎಂಥ ಮೂರ್ಖ ಜಡ್ಜ್ ಇರಬೇಕು ಪಿಲಾತ. ಪಾಪನೇ ಮಾಡಿಲ್ಲ ಅಂತ ಘೋಷಿಸ್ದ. ತದನಂತರ ಶಿಲುಬೆ ಕೊಟ್ಟ. ಶಿಲುಬೆ ಮರಣ ಅನೌನ್ಸ್ ಮಾಡ್ದ. ಯೇಸು ಏನಾದರೂ ವಾದ ಮಾಡಿದ್ರ? ಏನೇನು ವಾದ ಮಾಡಲಿಲ್ಲ. ನಾನು ಪಾಪ ಮಾಡಿಲ್ಲ, ನಾನು ಏನು ಅಪರಾಧಿ ಅಲ್ಲ, ಏನೂ ಹೇಳಲಿಲ್ಲ. ಮೌನವಾಗಿ ನಿಂತರು. ಕಡುಕನ ಮುಂದೆ ಕುರಿ ನಿಂತಂತೆ ನಿಂತರು. ಬಿಕಾಸ್ ನಿನಗಾಗಿ ನೀನು ಮಾಡಿದ್ದ, ಮಾನಸಿಕವಾಗಿ ಮಾಡಿದ್ದ, ದೈಹಿಕವಾಗಿ ಮಾಡಿದ್ದ ಎಲ್ಲ ಪಾಪಗಳ ಭಾರವನ್ನು ಯೇಸು ಹೊತ್ಕೊಂಡ್ರು. ಯಾಕೇಳಿ, ಭಾರ ಹೊತ್ತವರೇ, ಬಳಲಿ ಬೆಂಡಾದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ, ಶಾಂತಿ ಕೊಡ್ತೀನಿ, ವಿಶ್ರಾಂತಿ ಕೊಡ್ತೀನಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ದೇವರು ಶಿಲುಬೆ ತಗೊಂಡ್ರು. 3 ದಿನ 6 ಕೋರ್ಟ್ಗಳಲ್ಲಿ ಯೇಸುವನ್ನು ಹೊಡೆದ್ರು, ವಿಚಾರಣೆ ಮಾಡಿದ್ರು. ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟರು. ಆ ಮುಳ್ಳಿನ ಹೆಸರು ಪೀನಾ. ಇಷ್ಟು ಶುದ್ಧದ ಮುಳ್ಳು ಯೇಸುವಿನ ತಲೆಯ ಮೇಲಿಟ್ಟರು. ಕೈಯಲ್ಲಿ ಮುಟ್ಟಲಿಲ್ಲ, ವಿಷ. ಒಂದು ಕೋಲಲ್ಲಿ ತಂದು ಇಟ್ಟು ತಲೆಗೆ ಹೊಡೆದ್ರು. ಅದು ಒಳಗೆ ಹೋಗುವಾಗ ಇಲ್ಲಿಂದ ನುಗ್ಗಿ ಇಲ್ಲಿಂದ ಬಂತು. ನಾನು ಮಾನಸಿಕವಾಗಿ ಮಾಡಿದ, ಮನಸ್ಸಿನಲ್ಲಿ ಕುಯುಕ್ತಿ ಮಾಡಿದ ಮಾನಸಿಕ ಪಾಪಗಳನ್ನು ಯೇಸು ಶಿಕ್ಷೆ ಅನುಭವಿಸಿ ಬಿಡುಗಡೆ ಕೊಟ್ಟರು. ಯೇಸುವಿನ ಕೈಗೆ ಇಲ್ಲಿ ಹೊಡಿಲಿಲ್ಲ ಮಳೆ, ಇಲ್ಲಿ ಹೊಡೆದಿದ್ದು ಮಳೆ. 2 ಕೈಗೆ ಇಲ್ಲಿ ಹೊಡೆದ್ರು ಮಳೆ. ಸುಮಾರು 1.5 ಅಡಿ ಉದ್ದದ ಮೊಳೆಯನ್ನು ಹೊಡೆದ್ರು. ಕಾಲು ಹಿಡಿಯಕ್ಕೆ ಹೋಗ್ತಾರೆ, ಕಾಲಿಗೆ ಮೊಳೆ ಹೊಡೆಯಕ್ಕೆ ಬರ್ತಾಯಿಲ್ಲ. ಕಾಲೆಲ್ಲ ಹೊರ್ತಾ ತಿಂದು ಹಿಂಗಾಗೋಗಿದೆ. ಯೇಸುವಿನ ಕಾಲನ್ನು ಹಿಡಿದು ಎಳೆದ್ರು. ಎಳೆದಾಗ ಇಲ್ಲಿದ್ದ ಮೊಳೆ ಇಲ್ಲಿ ತನಕ ಸೀಳ್ಕೊಂಡು ಬಂತು. ತುಂಬ ನೋವು ಅನುಭವಿಸಿದ್ರು. ತುಂಬ ಹಾಸ್ಯ. ಮುಖಕ್ಕೆ ಉಗಿದ್ರು, ಕೆನ್ನೆಗೆ ಹೊಡೆದ್ರು. ನನಗೂ ನಿನಗೂ ಎಷ್ಟು, ಯಾರಿಗೂ ಗೊತ್ತಿಲ್ಲದೆ ಎಷ್ಟು ಪಾಪ ಮಾಡ್ತಿದ್ದೀವಲ್ಲ, ನನಗೂ ನಿನಗೂ ಉಗಿಬೇಕಾಗಿತ್ತು. ಯೇಸು ನಮ್ಮನ್ನು ಸರಿಸಿದ್ರು. ಅವ್ರ ಮುಖ ಕೂಗಿಸ್ಕೊಂಡ್ರು, ಹಾಸ್ಯ ಮಾಡಿದ್ರು. ಎಲ್ಲರನ್ನ ಕಾಪಾಡ್ದ. ನೀನು ಶಿಲುಬೆ ಮೇಲಿದೆಯಲ್ಲ, ಇಳಿದು ಬಾ, ನಿನ್ನನ್ನು ನೀನು ರಕ್ಷಿಸು, ದೇವರ ಪುತ್ರ ಅಂತ ಹೇಳಿದೆಯಲ್ಲ, ಇಳಿದು ಬಾ. ಅವಾಗ ನಂಬ್ತೀವಿ ನಾವು, ಇಳಿದ್ರೆ ನಂಬಲ್ಲ. ಅಪಹಾಸ್ಯ. ಎಲ್ಲವನ್ನ ನಿನಗಾಗಿ ನನಗಾಗಿ ಯೇಸು ಸಹಿಸಿಕೊಂಡ್ರು. ಶಿಲುಬೆಯಿಂದ ನಮಗೆ ಮುಕ್ತಿ ಸಿಗ್ತಾ ಇದೆ. ಯೇಸು ಶಿಲುಬೆಯಲ್ಲಿದ್ದಾರೆ. ಬಲಭಾಗದ ಕಳ್ಳ ಹೇಳ್ದ ಎಡಭಾಗದ ಕಳ್ಳನಿಗೆ, ಬಾಯಿ ಮುಚ್ಚು, ನಾವಿಬ್ಬರು ಪಾಪ ಮಾಡಿದ್ದೀವಿ, ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದೀವಿ, ನಮಗೆ ಈ ಶಿಕ್ಷೆ ಓಕೆ, ಈತನನ್ನು ನೋಡು. ಯಾಕೆಂದರೆ ಒಂದು 2-3 ನಿಮಿಷದ ಹಿಂದೆ ಯೇಸು ಶಿಲುಬೆಯಿಂದ ಪ್ರಾರ್ಥಿಸಿದ್ದನ್ನು ಬಲಭಾಗದ ಕಳ್ಳ ನೋಡಿದ್ದ. ಅಲ್ಲಿ ಯೇಸು ಪ್ರಾರ್ಥಿಸಿದ್ದು ಶಿಲುಬೆಯ ಮೇಲೆ, ತಂದೆಯೇ ಇವರೇನು ಮಾಡುತ್ತಿರುವರೋ ಇವರ ಅರಿಯರು, ಇವರನ್ನು ಮನ್ನಿಸಿರಿ, ಇವರನ್ನು ಕ್ಷಮಿಸಿರಿ. ಅರಿವಿದ್ದಿದ್ರೆ ಹಿಂಗೆ ಮಾಡ್ತಿರಲಿಲ್ಲ. ನಾನೇ ದೇವರ ಪುತ್ರ ಎಂಬ ಅರಿವು ಇವರಿಗಿದ್ದಿದ್ರೆ ಕೈ ಮುಗಿತಿದ್ರು. ಅರಿವಿಲ್ಲ. ತಂದೆ, ಡ್ಯಾಡ್, ಫರ್ಗಿವ್ ದೆಮ್, ಪ್ರಾರ್ಥನೆ ಮಾಡಿದ್ರು. ಇದನ್ನು ಬಲಭಾಗದ ಕಳ್ಳ ನೋಡ್ದ. ಅದಕ್ಕೆ ಹೇಳ್ದ, ನಾವು ಅನ್ಯಾಯ ಮಾಡಿದ್ದೀವಿ,
ಅಕ್ರಮ ಮಾಡಿದ್ದೀವಿ, ನಮಗೆ ಶಿಕ್ಷೆ ಓಕೆ. ಆತನು ಎಷ್ಟು ಒಳ್ಳೆಯವನು, ಶಿಲುಬೆಯಿಂದ ಕ್ಷಮಿಸಿದ್ದಾನೆ, ತನ್ನನ್ನು ಹಿರಿದವರನ್ನು ಕ್ಷಮಿಸಿದ್ದಾನೆ, ಪಕ್ಕೆಯಲ್ಲಿ ಚುಚ್ಚಿದವರನ್ನು ಕ್ಷಮಿಸಿದ್ದಾನೆ. ಅವ್ರ ಬಗ್ಗೆ ನೀನು ಕಾಮಿಡಿ ಮಾಡಬೇಡ, ಸಾಯ್ತಾ ಇದೆಯಾ. ಮತ್ತು ಯೇಸು ಕಡೆ ತಿರುಗಿ ಹೇಳ್ದ, ಯೇಸುವೆ ನೀ ದೇವರ ಪುತ್ರ. ಜೊತೆಯಲ್ಲಿ 3.5 ವರ್ಷ ಯೇಸುವಿನ ಜೊತೆಯಲ್ಲಿ ಇದ್ದವರಿಗೆ ಯಾರಿಗೂ ಇಷ್ಟು ಬೇಗ ವೀಸಾ ಸಿಗಲಿಲ್ಲ. ಯೇಸುವಿನ ಜೊತೆಗೆ ಶಿಲುಬೆಯಲ್ಲಿ 10 ನಿಮಿಷ ಜೋತಾಡಿದವನಿಗೆ ಮೋಕ್ಷ. ಅವನು ಹೇಳ್ದ, ಯೇಸುವೆ ನೀ ದೇವರ ಪುತ್ರ, ನಾ ಬಿಲೀವ್ ಮಾಡ್ತೇನೆ, ನೀನು ಸ್ವರ್ಗಕ್ಕೆ ಹೋಗ್ತೀಯ. ನಮಗೆ ಪಾಪಿ ನಾವು, ನೀನು ಸ್ವರ್ಗಕ್ಕೆ ಹೋದಾಗ ನನ್ನನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಅಷ್ಟು ಸಾಕು. ನಾನು ಪಾಪಿ, ಸ್ವರ್ಗದಲ್ಲಿ ನಾನು ನೆನಪು ಮಾಡ್ಕೋ ಸಾಕು. ದೇವ ನಾನು ಪಾಪಿ, ಪಶ್ಚಾತ್ತಾಪ ಪಟ್ಟ ತಕ್ಷಣ ಯೇಸು ಹೇಳಿದರು, ಈ ಕ್ಷಣವೇ ನೀನು ನನ್ನೊಂದಿಗೆ ಪರಂಧಾಮಕ್ಕೆ ಬರ್ತೀಯ. 3.5 ವರ್ಷ ಇದ್ದವರಿಗೆ, ಶಿಷ್ಯಂದ್ರಿಗೆ 12 ಜನನ ಕರ್ಕೊಂಡು ಹೋಗಲಿಲ್ಲ. 30 ನಿಮಿಷ ಇದ್ದವನು ಬಲಭಾಗದ ಕಳ್ಳ. ಯೇಸು ತಕ್ಷಣ ಅಂದರು, ಪಶ್ಚಾತ್ತಾಪ ಪಟ್ಟ ಹೃದಯ, ಪರಿವರ್ತನೆ ಹೊಂದಿದ ಹೃದಯ, ಕಣ್ಣೀರು ಸುರಿಸಿದ ಹೃದಯ. ಯೇಸು ನೋಡಿದ್ರು, ಯೇಸು ಹೇಳಿದ್ರು, ಈಗ ಈ ಕ್ಷಣ ನೀನು ನನ್ನೊಂದಿಗೆ ಸ್ವರ್ಗದಲ್ಲಿರ್ತೀಯ. ಅದು ಶಿಲುಬೆಯ ಶಕ್ತಿ, ಪಶ್ಚಾತ್ತಾಪಪಟ್ಟ ಹೃದಯ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಶಿಲುಬೆಯಿಂದ ಮತ್ತೆ ಹೇಳಿದ್ರು, ಶಿಲುಬೆ ಹೊತ್ಕೊಂಡು ಹೋಗುವಾಗಲೂ ಹೇಳಿದ್ರು, ಎಲ್ಲ ರಕ್ತ ಎಲ್ಲ ಸುರಿದು ಕೊಕ್ಕೆ ಇದು ಚಾಟಿಯಲ್ಲೆಲ್ಲ ಹೊಡೆದಿದ್ದಾರೆ, ಮೈ ತುಂಬ ರಕ್ತ. 3 ದಿನ ಏನೂ ತಿಂದಿಲ್ಲ, ಹಸ್ಕೊಂಡು ನಡೀತಾ ಇದ್ದಾರೆ. ಮನುಷ್ಯನಾಗಿ ಬಂದವರು ಒಂದು ಮನುಷ್ಯನಾಗಿಯೇ ಇದ್ದರು. ಎಲ್ಲ ವೇದನೆಗಳನ್ನು ಅನುಭವಿಸಿದ್ರು. ಕಾಲಲ್ಲಿ ಹೊಡಿತಾ ಇದ್ದಾರೆ, ಜಾಡಿಸಿ ಹೊಡಿತಾ ಇದ್ದಾರೆ. ಅಲ್ಲಿ ಹೆಂಗಸರು ಕೆಲವರು ಯೇಸುವಿನ ಭಕ್ತರಿದ್ದರು. ಅವರು ಯೇಸುವನ್ನು ನೋಡಿ ಅಳ್ತಾ ಇದ್ದಾರೆ. ಅವರು ಹಿಂಸೆ ಅನುಭವಿಸೋದು ನೋಡಿ ಅವರು ಅಳ್ತಾ ಇದ್ದಾರೆ. ಅವರು, ಏಸಪ್ಪ, ಅಪ್ಪ ನಿನಗೆ ಈ ಶಿಕ್ಷೆಪ್ಪ, ನೀನು ಏನು ತಪ್ಪು ಮಾಡಿದೆಪ್ಪ ಅಪ್ಪ. ಯೇಸು ಅವರನ್ನು ನೋಡಿದ್ರು. ಆವಾಗಲೂ ಅವ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ನಾವಾದರೆ ನಮಗೇನಾದ್ರು ಕಷ್ಟ ಬಂದರೆ ಹೇಗಿದೆಯಾ, ಏನು ಹೆದರಬೇಡ, ಹಿಂಗೆ ಯಾರಾದರೂ ಹೇಳಬೇಕು ನಮಗೆ. ಆದರೆ ಯೇಸು ಅವರ ದುಃಖವನ್ನು ಅವರೇ ಹೊತ್ತರು. ಆ ಸ್ತ್ರೀಯರಿಗೆ ಹೇಳಿದ್ರು, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ 10 ಗೋಳಾಡಿ, ನಿಮ್ಮ ಮಕ್ಕಳಿಗಾಗಿ 10 ಗೋಳಾಡಿ. ಯಾಕೆಂದರೆ ಯೇಸುವಿಗೆ ಮಕ್ಕಳು ಅಂದರೆ ಅಷ್ಟು ಇಷ್ಟ. ಮಕ್ಕಳು ಸ್ವರ್ಗರಾಜ್ಯಕ್ಕೆ ಬಾಧ್ಯಸ್ಥರು, ಕಳಂಕವಿಲ್ಲದವರು. ನಿಮ್ಮ ಮಕ್ಕಳಿಗಾಗಿ 10 ಗೋಳಾಡಿ. ಅಲ್ಲಿಂದ ಮುಂದೆ ಬಂತು. ಶಿಲುಬೆಯಲ್ಲಿ ಅಹಿಂಸೆಗಳು, ಒಂದು ಮುಳ್ಳು ಚುಚ್ಚಿದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ನಮಗೆ. ಶಿಲುಬೆಯಲ್ಲಿ ಮೊಳೆ ಹೊಡೆದಿದ್ದಾರೆ, ತಲೆಯಲ್ಲಿ ಮುಳ್ಳು ಕಿರೀಟ ಇಟ್ಟಿದ್ದಾರೆ, ಪಕ್ಕಿಗೆ ತಿವಿದಿದ್ದಾರೆ. ಆ ವೇದನೆ ಅಂದರೆ ವೇದನೆ. ಒಂದು ಮನುಷ್ಯನಾಗಿ ಎಲ್ಲ ವೇದನೆ ಅನುಭವಿಸಿ ಮನುಷ್ಯನಂತೆ ಕೂಗಿದ್ರು, ದೇವಾ, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈ ಬಿಟ್ಟೆ. ಒಬ್ಬ ಮನುಷ್ಯನಾಗಿ ಕೂಗಿದ್ರು. ಯಾಕೆಂದರೆ ನೀವು ಎಷ್ಟು ಸಲ ಹೇಳ್ತೀವಿ, ದೇವ ನಮ್ಮನ್ನೇ ಕೈ ಬಿಟ್ಟೆಪ್ಪ, ಎಷ್ಟು ಪ್ರೀತಿ ಮಾಡ್ತೀನಿ, ನಾನು ಪಾಪ ಎಲ್ಲ ಬಿಟ್ಟಿದ್ದೀನಿ, ಕುಡ್ತಾ ಬಿಟ್ಟಿದ್ದೀನಿ, ಎಲ್ಲ ಕೆಟ್ಟದ್ದೆಲ್ಲ ಬಿಟ್ಟು ನಿಮ್ಮ ಹಿಂದೆ ಬರ್ತಾಯಿದ್ದೀನಿ, ನೀನು ಕೈ ಬಿಟ್ಟರೆ ಹೆಂಗಪ್ಪ. ಈ ಮಾತನ್ನು ಒಬ್ಬ ಮನುಷ್ಯನಾಗಿ ಯೇಸು ಶಿಲುಬೆಯಲ್ಲಿ ಹೇಳಿದ್ರು. ಸೆಕೆಂಡ್ ಸ್ವಲ್ಪ ಹೊತ್ತಾದಮೇಲೆ ಯೇಸು ಹೇಳಿದರು, ತಂದೆಯೇ, ಮೊದಲು ಕರೆದಿದ್ದು ನನ್ನ ದೇವರೇ ಅಂತ ಮನುಷ್ಯನಂತೆ. ಸೆಕೆಂಡ್ ಹಾಫ್ನಲ್ಲಿ ಅವ್ರು ಹೇಳ್ತಾರೆ, ತಂದೆಯೇ, ನಾನು ಏಲಿ ಏಲಿ ಲಬಕ್ತ ಸ್ವಾಮಿ ಅಂತ ಹೇಳಿ, ತಂದೆಯೇ, ಇದು ನನ್ನ ಜೀವನ ಒಪ್ಪಿಸುತ್ತಿದ್ದೇನೆ.
ಈ ಲೋಕದ ಪಾಪಕ್ಕೆ ಪರಿಹಾರವಾಗಿ ನನ್ನ ಜೀವ ತಗೋ. ಈ ಮನುಷ್ಯರು ನನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಮನುಷ್ಯರನ್ನು ಬಿಟ್ಟು ಬಿಡು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ಶಿಲುಬೆಯಿಂದ ನಮಗೆ ಬಿಡುಗಡೆ. ಶಿಲುಬೆ ಒಂದು ಶಕ್ತಿ, ಆ ಶಿಲುಬೆ ಒಂದು ಚಿಹ್ನೆ. ಇವತ್ತು ನಾವು ನೋಡ್ತೀವಿ, ಮೂರನೇ ಶತಮಾನದಲ್ಲಿ ರೋಮ್ ಚಕ್ರವರ್ತಿ ಕಾನ್ಸ್ಟಂಟೈನ್ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಅವನ ಚಿಹ್ನೆ ಬೇರೆ ಏನೋ ಇತ್ತು. ಸೋತು ಬರ್ತಾ ಇದ್ದಾನೆ. ಒಂದಿನ ರಾತ್ರಿ ಅಕ್ಟೋಬರ್ 28, 358 ಇಸ್ವಿ ಬೆಳಗಿನ ಜಾವ ಅವನಿಗೊಂದು ಕನಸು ಬೀಳುತ್ತೆ. ದೇವರು ಹೇಳ್ತಾರೆ, ಇನ್ನು ಮುಂದೆ ನೀನು ಯುದ್ಧಕ್ಕೆ ಹೋಗುವಾಗ ಶಿಲುಬೆಯ ಗುರುತು ಹಾಕ್ಕೊಂಡು ಹೋಗು. ನಿನ್ನ ಫ್ಲಾಗ್ನಲ್ಲಿ ಶಿಲುಬೆಯ ಗುರುತಿರಲಿ. ಅದು ದೇವರ ದರ್ಶನ ಮಾಡಿದ್ದು. ಅವನಿಗೆ ಅಷ್ಟು ನಂಬಿಕೆ ಇರಲಿಲ್ಲ ಯೇಸುವಿನಲ್ಲಿ. ಆದರೂ ಅವನ ದರ್ಶನ ಕ್ಲೀನಾಗಿ ನೋಡ್ದ. ಮಾರನೇ ದಿನ ವೈಟ್ ಫ್ಲಾಗ್ ತರಿಸಿ ಅದರಲ್ಲಿ ಶಿಲುಬೆ ಗುರುತು ಹಾಕ್ಕೊಂಡು ಯುದ್ಧಕ್ಕೆ ಹೋದ. ಜಯ ಬಂತು. ಫುಲ್ ಎಲ್ಲ ಶತ್ರುಗಳನ್ನು ಓಡಿಸ್ತಾ, ದೊಡ್ಡ ಸಮೂಹವನ್ನೇ ಓಡಿಸ್ತಾ ಶಿಲುಬೆಯ ಗುರುತಿನಿಂದ. ಆವಾಗ ಬರೆಯಲ್ಪಟ್ಟಿದ್ದೆ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ಪವಿತ್ರ ಶಿಲುಬೆಯ ನನ್ನ ಮನಸ್ಸು, ಬುದ್ಧಿ, ಶಿಲುಬೆಯ ಗುರುತಿನ ಮೂಲಕ ನಮ್ಮ ಶತ್ರುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪಿತನ ಸುತನ ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ. ಇದನ್ನು ಅವತ್ತು ಬರೆದಿದ್ದು. ಕ್ಯಾಥಲಿಕ್ಸ್ ಎಲ್ಲರೂ ಹೇಳ್ತಾರೆ ಇದನ್ನು. ಬೇರೆ ಸಭೆಯವರಿಗೆ ಅಷ್ಟು ಅನೇಕವಾಗಿ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ವೈರಿ ಬೇರೆ ಎಲ್ಲೂ ಇಲ್ಲ, ಇಲ್ಲಿದ ನೋಡಿ. ಬೆಂಕಿ ಹಚ್ಚಿ ಒಳಗೆ ಕೂತ್ಕೊಂಡ್ಬಿಡ್ತಾನೆ. ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಹೃದಯ ತುಂಬ ನಮ್ಮ ಸರ್ವೇಶ್ವರ, ಪಿತನ ತಲೆಯಿಂದ ಸುತನ ಪವಿತ್ರಾತ್ಮರ 3 ದೇವರ ರಕ್ಷಣೆ ಬಯಸುವ ಒಂದು ಪ್ರಾರ್ಥನೆ, ಅದ್ಭುತ ಪ್ರಾರ್ಥನೆ. ನಾನು 1990ರಲ್ಲಿ ಡಿವೈನ್ಗೆ ಹೋದೆ. ಗೊತ್ತು ನಿಮಗೆ, ನಾನೊಬ್ಬ ಸಿನಿಮಾ ನಟನಾಗಿದ್ದೆ. ಜೀವನದಲ್ಲಿ ಸೋತು ಹೋದೆ. ನಮ್ಮದವರೆಲ್ಲ ಮೋಸ ಮಾಡಿದ್ರು. ನಾನು ಅಂಥ ಧೈರ್ಯವಂತ ಅಲ್ಲ. ಯಾರೋ ಏನೋ ಅಂದ್ರೆ ತುಂಬ ದುಃಖ ಆಗೋದು. ನನ್ನ ಜೀವನದಲ್ಲಿ ಬಂದ ಹಲವು ಸೋಲುಗಳು ನಾನು ಸಾಯಬೇಕು ಓನ್ಲಿ ನೆಗೆಟಿವ್ ಎನರ್ಜಿನೇ ನನ್ನಲ್ಲಿ ತುಂಬಿಕೊಂಡಿತ್ತು. ನಾನು 3 ಸಲ ಪ್ರಯತ್ನವೂ ಪಟ್ಟೆ. ಕೊನೆಗೆ ಡಿವೈನ್ಗೆ ಹೋದೆ. ಅದಕ್ಕಿಂತ ಮುಂಚೆ ಬೇರೆ ಎಲ್ಲ ಕಡೆಗೆ ಹೋಗಿದ್ದೆ. ಕೊನೆಗೆ ಡಿವೈನ್ಗೆ ಹೋದೆ 1990 ಮೇ ಮಾಸ ಹೋದೆ. ಮಲಯಾಳಂ ಮಾತ್ರ ಇದೆ, ಕನ್ನಡ ರಿಟ್ರೀಟ್ಸ್ ಇಲ್ಲ, ತಮಿಳಿಲ್ಲ, ಇಂಗ್ಲೀಷ್ ಇಲ್ಲ. ಸುಮಾರು 3-3.5 ಸಾವಿರ ಜನ ಸೇರಿದರು. ನಾನು ಆ ಧ್ಯಾನದಲ್ಲಿ ಭಾಗವಹಿಸಿದೆ. ಅಲ್ಲಿ ದೇವರ ವಾಕ್ಯ ಕೇಳುವಾಗ ನನ್ನ ವಿಶ್ವಾಸ ಹೆಚ್ಚಾಯಿತು. ರೋಮನ್ಸ್ ಚಾಪ್ಟರ್ 10:17, ದೇವರ ವಾಕ್ಯ ಆಲಿಸುವುದರಿಂದ ವಿಶ್ವಾಸ ಬರುತ್ತದೆ. ನನಗೆ ವಿಶ್ವಾಸ ಬಂತು. ಅಲ್ಲಿ ತನಕ ಬೇರೆಯವರ ತಪ್ಪುಗಳನ್ನು ಹುಡುಕ್ತಿದ್ದೆ, ತೀರ್ಪು ಮಾಡ್ತಿದ್ದೆ, ಬೇರೆಯವರ ದ್ರೋಹಗಳನ್ನು ನೆನೆಸ್ಕೊಳ್ತಾ ಇದ್ದೆ. ಅವತ್ತು ಯೇಸುವನ್ನು ಸ್ಮರಣೆ ಮಾಡಿದೆ. ಶಿಲುಬೆಯನ್ನೇ ನೋಡ್ತಾ ಕಣ್ಣೀರು ಹಾಕಿದೆ. ಎಷ್ಟು ದೊಡ್ಡ ಪಾಪಿ ಇದ್ದೀನಲ್ಲ. ನನ್ನ ಪಾಪ ನನಗೆ ಗೊತ್ತಿರಲಿಲ್ಲ, ಚರ್ಚಿಗೆ ಹೋಗ್ತಿರಲಿಲ್ಲ. ಜೆರೆಮಿಯ 2:19, ದೇವರಿಂದ ಯೇಸುವಿನಿಂದ ದೂರವಾದಾಗ ನಿನ್ನ ಬಾಳು ಕಹಿ ಆಗುತ್ತದೆ, ವಿಷವಾಗುತ್ತದೆ. ನಾನು ದೇವರಿಂದ ದೂರ ಹೋಗಿದ್ದೆ. ದೇವರೇ ಇಲ್ಲ ಅಂತ ವಾದ ಮಾಡ್ತಿದ್ದೆ. ಬೈಬಲ್ ಹೇಳುತ್ತೆ ಮೂರ್ಖರು ಅವರು ಅಂತ. ನಾನು ಮೂರ್ಖನಾಗಿದ್ದೆ. ಅಲ್ಲಿ ಕೂತ್ಕೊಂಡು ದೇವರ ವಾಕ್ಯ ಕೇಳುವಾಗ, ಶುಭ ಸಂದೇಶ ಕೇಳುವಾಗ, ಯೇಸುವಿನ ಬಗ್ಗೆ ಕೇಳುವಾಗ ನನ್ನ ಕಣ್ಣು ತೆರೀತು. ನನ್ನ ಪಾಪ ನನ್ನ ಕಣ್ಮುಂದೆ ಬಂತು. 51ನೇ ಕೀರ್ತನೆ ಧ್ಯಾನಿಸಿದೆ, ಓದೆ, ಒಂದು ಪಾಪ ನಿವೇದನೆ ಮಾಡಿದೆ, ಕಣ್ಣೀರಿಂದ ಮಾಡಿದೆ. ನಾ ದೇವರಿಂದ ದೂರ ಹೋಗ್ಬಿಟ್ನಲ್ಲ, ಶಿಲುಬೆಯಿಂದ ದೂರ ಹೋದ್ನಲ್ಲ, ಪುನರುತ್ಥಾನದ ಶಕ್ತಿಯಿಂದ ದೂರ ಹೋದ್ನಲ್ಲ ಅಂತ ಕಣ್ಣೀರಿಟ್ಟೆ. ಪರಮಪ್ರಸಾದದ ಮುಂದೆ ಗೋಳಾಡಿದೆ. ಮನಸ್ಸಿಗೆ ಸಮಾಧಾನ ಆಯಿತು. ಸತ್ಯ ಹೇಳ್ತೀನಿ,
ಹೊರಗೆ ಬಂದು ಟೆಲಿಫೋನ್ ಬೂತ್ ಪಕ್ಕದಲ್ಲಿ ಒಂದು ಕಲ್ಲಿತ್ತು. ಆವಾಗ ಆ ಕಲ್ಲು ಮೇಲೆ ಕೂತ್ಕೊಂಡು ಆಕಾಶ ನೋಡ್ತಾ ಇದ್ದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮೇಘಗಳು ಶಿಲುಬೆ ಆಕಾರದಲ್ಲಿ ಕಾಣ್ತಾ ಇದೆ ನನಗೆ. ಯಾರೂ ಇಲ್ಲ ಪಕ್ಕದಲ್ಲಿ. ನೋಡ್ತೀನಿ, ವೈಟ್ ಕ್ರಾಸ್ ಕಾಣ್ತಾ ಇದೆ. ನಾನು ಅಲ್ಲೇ ಕೂತ್ಕೊಂಡು ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ನನಗೆ ಯೇಸುವಿನ ಮೇಲೆ ಹುಚ್ಚು ಪ್ರೇಮ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಗಾಳಿ ಬೀಸಿದಾಗ ಆ ಮೋಡ ಚೆದರಿ ಹೀಗೆ ಯೇಸುವಿನ ಒಂದು ಸ್ವರೂಪದಂತೆ ಕಾಣ್ತಾ ಇದೆ ನನಗೆ. ಭ್ರಮೆ ಇರಬಹುದು ಅಂತಂತಾರೆ ಕೆಲವರು. ಭ್ರಮೆ ಅಲ್ಲ, ಅದು ದೇವರು ನನ್ನ ಜೊತೆ ಮಾತಾಡ್ತಾ ಇರೋದು. ಶಿಲ್ಬೆ ಯೇಸುವಿನ ಸ್ವರೂಪ, ಕರುಣೆಯ ಯೇಸು. ಸ್ವಲ್ಪ ಹೊತ್ತಿಗೆ ಮತ್ತೆ ಗಾಳಿ ಬೀಸಿದಾಗ ಅದು ರೌಂಡ್ ಆಯಿತು, ಪರಮ ಪ್ರಸಾದ. ಕಣ್ಣಾರೆ ಕಂಡೆ. ನಾನು ಕಣ್ಣೀರಿನಿಂದ ಪ್ರಾರ್ಥಿಸಿದೆ. ನಾನಂದೆ, ನನಗೆ ನೀನು ಬೇಕಪ್ಪ, ನೀನು ಬಿಟ್ಟು ನಾ ಎಲ್ಲಿಗೂ ಹೋಗಲ್ಲ ಡ್ಯಾಡ್, ಜೀಸಸ್ ಐ ಲವ್ ಯು ಅಂತ ಕಣ್ಣೀರಾಗ್ತೆ. ಆರಾಧನೆಗೆ ಹೋಗಿ ಕೂತ್ಕೊಂಡೆ. ಫಾದರ್ ಜಾರ್ಜ್ ಪನೆಕೆಲ್ ಆರಾಧನೆ ಮಾಡ್ತಾ ಇದ್ದಾರೆ. ಅವರಲ್ಲಿಂದ ಹೇಳಿದ್ರು, ಇಲ್ಲಿ ಬಂದಿರುವ ಚಲನಚಿತ್ರ ನಟನನ್ನು ದೇವರು ತಮ್ಮ ಸೇವೆಗೆ ಆರಿಸಿಕೊಂಡಿದ್ದಾರೆ. ನಾನೇ 31 ವರ್ಷ ಆಯಿತು ಶಿಲುಬೆಯ ಮೂಲಕ ದರ್ಶನ ಕೊಟ್ಟ ದೇವರು. ಇವತ್ತು ನಾನು ಶಿಲುಬೆ ಇಲ್ಲದೆ ಎಲ್ಲೂ ಹೋಗಲ್ಲ. ಒಂದು ಸಲ ಶಿಲುಬೆ ಕಳೆದೋಗ್ಬಿಡ್ತು ನಂದು, ಯಾರೋ ಸ್ನೇಹಿತರು ಕೊಟ್ಟಿದ್ದು. ಕೊನೆಗೆ ಮಂಜುಳಾ ಮತ್ತು ಅವರ ಹಸ್ಬೆಂಡ್ ಜಾಯ್ ಅವರೆಲ್ಲ ಸೇರಿ ಮತ್ತೊಂದು ಶಿಲುಬೆ ತಂದು ನನಗೆ ಕೊಟ್ಟರು. ವಿತೌಟ್ ಶಿಲುಬೆ ನನ್ನ ಕೈನಲ್ಲಿ ಇರೋಕ್ಕಾಗಲ್ಲ. ಅಂದರೆ ಶಿಲುಬೆ ಅದೊಂದು ಲೋಹ ಆಗಿದ್ರೂ ನನ್ನ ಭಾವನೆ ತುಂಬಿದೆ ಆ ಶಿಲುಬೆಯಲ್ಲಿ. ಆ ಶಿಲುಬೆಯ ಶಕ್ತಿ ಬೈಬಲ್ ಹೇಳುತ್ತೆ, ರೋಮನ್ 6:6, ಹಳೆಯ ಸ್ವಭಾವ ಶಿಲುಬೆಗೆ ಜಡಿಯಲ್ಪಟ್ಟಿತು. ನನ್ನ ಹಳೆಯ ಸ್ವಭಾವ ಶಿಲುಬೆಗೆ ಜಡಿಯಲ್ಪಟ್ಟಿತು. ಎಲ್ಲ ಹಳೆಯ ನನ್ನ ಯೇಸು ಶಿಲುಬೆಯಲ್ಲಿ ಸಾಯುವಾಗ ಸೈತಾನನನ್ನು ಬಂಧಿಸಿದ್ರು, ಸೈತಾನ ಕುತಂತ್ರಗಳನ್ನು ಬಂಧಿಸಿದ್ರು. ತನ್ನ ನಂಬಿದವರಿಗೆ ಬಿಡುಗಡೆ ಕೊಟ್ಟರು. ಆ ಶಿಲುಬೆಯ ಶಕ್ತಿ ಅಷ್ಟು, ಆ ಶಿಲುಬೆಯ ಮಹತ್ವ ಅಂಥದ್ದು. ಎಲ್ಲಿ ಹೋಗಲಿ, ನನಗೆ ಕೇರಳದಲ್ಲಿ ನಾವು ಹಿಂಗೆ ಹೋಗುವಾಗ ಒಂದು 2-3 ಕಿಲೋಮೀಟ್ರಿಗೆ ಒಂದೊಂದು ಚರ್ಚು, ಶಿಲುಬೆ. ಖುಷಿಯಾಗತ್ತೆ ನನಗೆ. ಜೆರುಸಲೇಮ್ಗೆ ಹೋದೆ, ಅಲ್ಲಿ ಶಿಲುಬೆ ಹಾದಿ ನೋಡಿದೆ. ಬೆರು ಅಂಗಡಿಗಳು, ಮಧ್ಯೆ ಒಂದು ಸಣ್ಣ ಬೋರ್ಡು, ಫಸ್ಟ್ ಪ್ಲೇಸ್ ಅಂತ ಒಂದು ಶಿಲುಬೆ ಗುರುತು. ಶಿಲುಬೆ ಗುರುತಿರೋದ್ರಿಂದ ನಮಗೆ ಅದು ಫಸ್ಟ್ ಪ್ಲೇಸ್ ಅಂತ ಗೊತ್ತಾಗುತ್ತೆ. ಅದರ ಕೇರಳ, ತಮಿಳುನಾಡು, ಕೆಲವು ನಮ್ಮ ಕರ್ನಾಟಕ, ಕೆಲವು ಕಡೆ ಶಿಲುಬೆ ರಾರಾಜಿಸ್ತಾ ಇದೆ. ಶಿಲುಬೆ ಕೊನೆಯಲ್ಲ, ಶಿಲುಬೆ ನೆಗೆಟಿವ್ ಅಲ್ಲ, ಶಿಲುಬೆ ಇಸ್ ಪಾಸಿಟಿವ್. ಶಿಲುಬೆಯ ಗುರುತಿಗೆ ಸೈತಾನ ಎದುರ್ತಾನೆ. ಮೊನ್ನೆ ಯಾವುದೊಂದು ಮಗು ಹೇಳ್ತು, ನಾನು ಡೆವಿಲ್ ಪಿಕ್ಚರ್ ನೋಡಿದೆ, ಅದರಲ್ಲಿ ಶಿಲುಬೆ ತೋರಿಸಿದಾಗ ಡೆವಿಲ್ಗಳೆಲ್ಲ ನಡಗತ್ತಲ್ಲ. ತುಂಬ ಇತ್ತು ಒಂದು ಕಾಲದಲ್ಲಿ ಡೆವಿಲ್ ಪಿಕ್ಚರ್ಗಳಲ್ಲಿ ಶಿಲುಬೆ ತೋರಿದ ತಕ್ಷಣ ಸೈತಾನ ಬಿಟ್ಟೋಗೋದು. ಅಷ್ಟು ಪವರ್ ಇರುವ ಶಿಲುಬೆ. ಅದಕ್ಕೆ ದೇವರು ಹೇಳಿದ್ರು, ಶಿಲುಬೆ ಕೊನೆಯಲ್ಲ, ಶಿಲುಬೆ ಹೊಸ ಜೀವನದ ಆರಂಭ. ಪುನರುತ್ಥಾನ ಇದೆ. ಈ ಲೋಕದಲ್ಲಿ ಕಷ್ಟ ಇದೆ, ದುಃಖ ಇದೆ, ಭಯಪಡಬೇಡಿ, ಹೆದರಬೇಡಿ. ಎಷ್ಟು ಕಷ್ಟ ಅನುಭವಿಸಿದ್ರು, ಎಷ್ಟು ದುಃಖ ಅನುಭವಿಸಿದ್ರು, ಆದರೆ ಅವರು ಸತ್ತರು. ಅರೆ 3ನೇ ದಿನ ಎದ್ದು ಬಂದರು. ಗುಡ್ ಫ್ರೈಡೇ. ವೈ ಗುಡ್ ಫ್ರೈಡೇ? ಶುಭ ಶುಕ್ರವಾರ. ಯಾಕೆ? ಯೇಸು ಸತ್ತ ದಿನವನ್ನು, ಶಿಲುಬೆಯಲ್ಲಿ ಸಾಯಿಸಲ್ಪಟ್ಟ ದಿನವನ್ನು ಶುಭ ಸಂದೇಶ ಹೇಳ್ತಾ ಇದೆ. ಗುಡ್ ಫ್ರೈಡೇ. ಆ ಗುಡ್ ಫ್ರೈಡೇ ವೈ? ನನಗೆ ನಿನಗೆ ಬಿಡುಗಡೆ ಸಿಕ್ಕ ದಿನ, ನನ್ನ ಪಾಪ ನಿನ್ನ ಪಾಪವನ್ನು ಹೊತ್ತ ದಿನ, ನಿನ್ನ ರೋಗವನ್ನು ಹೊತ್ತುಕೊಂಡ ದಿನ.
ಅವರು ಮುಂಚೆನೇ ವಾಗ್ದಾನ ಮಾಡಿದ್ರು, ಭಾರ ಹೊತ್ತವರೇ, ಶಿಲುಬೆಯ ಭಾರ ಹೊತ್ತವರೇ, ಬಳಲಿ ಬೆಂಡಾದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಶಾಂತಿ ಕೊಡ್ತೀನಿ, ಸೌಖ್ಯ ಕೊಡ್ತೀನಿ. ಆ ಭಾರವನ್ನು ಕರೆದವರು ಭಾರವನ್ನು ಹೊತ್ತುಕೊಂಡ ದಿನ ಗುಡ್ ಫ್ರೈಡೇ. ಗುಡ್ ಫ್ರೈಡೇ, ಓನ್ಲಿ ಥರ್ಡ್ ಡೇ, ಜೀಸಸ್ ಪುನರುತ್ಥಾನರಾದರು, ಸಮಾಧಿಯಿಂದ ಎದ್ದು ಬಂದರು. ಒನ್ ಈಸ್ಟರ್ ಈಸ್ ವೆಯ್ಟಿಂಗ್ ಫಾರ್ ಯು. ದುಃಖ ನೋಡ್ಕೊಂಡು ಕೂತ್ಕೋಬೇಡಿ, ಶಿಲುಬೆ ನೋಡ್ಕೊಂಡು ಅಳಬೇಡಿ. ಶಿಲುಬೆಯಿಂದ ಬಲಭಾಗದ ಕಳ್ಳನಿಗೆ ಮೋಕ್ಷ ಸಿಕ್ತು. ನೀನು ಶಿಲುಬೆ ನೋಡಿ ಏಸಪ್ಪ ಅಂತ ಕರಿ, ಶಿಲುಬೆಗೆ ನಿನ್ನ ದುಃಖಗಳನ್ನು ಸಮರ್ಪಿಸು. ಮುಗಿಲಿಲ್ಲ, ನಿನಗೊಂದು ಥರ್ಡ್ ಡೇ ಇದೆ, ನಿನಗೊಂದು ಈಸ್ಟರ್ ಇದೆ, ನಿನಗೊಂದು ಪುನರುತ್ಥಾನದ ಶಕ್ತಿ ಇದೆ. ಶಿಲುಬೆಯಿಂದ ಶಕ್ತಿ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಕಣ್ಮುಚ್ಚಿ ಪ್ರಾರ್ಥಿಸೋಣ. ಎಲ್ಲ ದುಃಖಗಳನ್ನು ನಿನ್ನೆಲ್ಲ ಯೇಸು ಹೇಳಿದ್ರು, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿ. ನಿಮ್ಮ ಶಿಲುಬೆ, ನನ್ನ ಶಿಲುಬೆ ಹಗುರವಾದುದು ಯೇಸು ಹೇಳಿದ್ರು. ಎಲ್ಲ ಶಿಲುಬೆ, ನಿಮ್ಮ ದುಃಖ, ನಿಮ್ಮ ರೋಗ, ನಿಮ್ಮ ಕಷ್ಟ, ಸೋಲು, ನಿರಾಶೆ, ಸಾಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಮಿರಾಕಲ್ ಆಗಬೇಕಾಗಿದೆ. ಪೇತ್ರ ರಾತ್ರಿ ಇಡೀ ಬಲೆ ಬೀಸ್ದ, ಒಂದು ಮೀನು ಸಿಗಲಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಮನುಷ್ಯನಿಗೆ ಅಸಾಧ್ಯ. ಏಸು ಹೇಳಿದ ಮೇಲೆ ಬಲೆ ಬೀಸಿದ್ರು, 2 ದೋಣಿ ತುಂಬ ಮೀನು. ಇದೋ ನಿನ್ನ ದುಃಖಗಳನ್ನು ಶಿಲುಬೆಯಲ್ಲಿ ಹೊತ್ತವನು ಶಿಲುಬೆಯಿಂದ ನಿನ್ನನ್ನು ನೋಡ್ತಾ ಇದ್ದಾರೆ. ಬಲಭಾಗದ ಕಳ್ಳನನ್ನು ನೋಡಿದವರು ನಿನ್ನನ್ನು ನೋಡ್ತಾ ಇದ್ದಾರೆ. ಅಪ್ಪ ಸ್ವರ್ಗದಲ್ಲಿ ನನ್ನನ್ನು ನೆನೆಸ್ಕೊಪ್ಪ, ಅಷ್ಟು ಸಾಕು ಅಂತ ಬಲಭಾಗದ ಕಳ್ಳ ಹೇಳಿದಂತೆ, ಯೇಸುವೇ ನಾನು ಪಾಪಿಪ್ಪ, ನನ್ನ ಮೇಲೆ ಕರುಣೆಯಾಗಿ ನಿಮ್ಮ ಶಿಲುಬೆ ಶಕ್ತಿಯಿಂದ, ನಿಮ್ಮ ಪುನರುತ್ಥಾನದ ಶಕ್ತಿಯಿಂದ ನನ್ನನ್ನು ಆಶೀರ್ವದಿಸಿರಿ ಅಪ್ಪ, ಎಸಪ್ಪ ಅಂತ ನೀವು ಕರೀರಿ. ನೀವು ಕೂಗಿ ಯೇಸುವೆ ಅಂತ ಕರೀರಿ. ಬಾರ್ತಿಮ್ಯೋನ ರಸ್ತೆಯಲ್ಲಿ ಕೂಗ್ದ, ದಾವೀದ ಕುಲಪುತ್ರ ಯೇಸುವೆ ಅಂತ. ಯೇಸು ನಿಂತರು. ನೀನು ಕರೆದರೆ ಯೇಸು ನಿಲ್ತಾರೆ, ನೀನು ಕೂಗಿದ್ರೆ ಯೇಸು ಶಿಲುಬೆಯಿಂದ ನಿನ್ನನ್ನು ನೋಡ್ತಾರೆ. ಅಲ್ಲಿ ಕೆಳಗಡೆ, ಶಿಲುಬೆ ಕೆಳಗಡೆ ಸ್ವಂತ ತಾಯಿ ನಿಂತಿದ್ದರು. ಅವ್ರ ಮೇಲೆ ನೋಡ್ತಾ ಇದ್ರು. ನನ್ನ ಮಗ ಇಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾನಲ್ಲ. ಯೇಸು ಹೇಳಿದರು, ಅಮ್ಮ ಅಮ್ಮ, ನಿಮ್ಮನ್ನು ಅನಾಥರಾಗಿ ಬಿಟ್ಟೋಗಲ್ಲಮ್ಮ, ಈ ಶಿಷ್ಯಂದರು ನಿಮ್ಮ ಮಕ್ಕಳು, ಯೋಹನ, ಪೇತ್ರ, ನನ್ನ ತಾಯಿಯೇ, ನಿಮ್ಮ ತಾಯಿ, ಇವತ್ತಿನಿಂದ ನಿಮ್ಮ ತಾಯಿ. ಹಾಗೆ ಚಿಂತಿಸುವ ದೇವರು ನಮ್ಮ ದೇವರು. ನಿಮ್ಮ ದುಃಖ ಎಲ್ಲ ಯೇಸುವಿಗೆ ಸಮರ್ಪಿಸಿ. ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗೋದಿಲ್ಲ. 2 ಕೈಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಸ್ತುತಿ ಮಾಡಿ, ಹಾಲೆರಿಯಾ ಲೇರಿಯಾ ಲೇರಿಯಾ ಹಾಲೆರಿಯಾ ಲೇರಿಯಾ. ಯೇಸು ನಾಮದಲ್ಲಿ, ಯೇಸುವಿನ ಶಿಲುಬೆಯ ಶಕ್ತಿಯಲ್ಲಿ, ಯೇಸುವಿನ ವಾಕ್ಯದ ಶಕ್ತಿಯಲ್ಲಿ ಇದನ್ನು ಆಲಿಸುತ್ತಿರುವ, ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರು ಎಲ್ಲ ಕೇಡುಗಳಿಂದ ಬಿಡುಗಡೆ ಹೊಂದಲಿ. ಎಲ್ಲ ಗುಡ್ ಫ್ರೈಡೇ ಆಗಲಿ, ಒಂದು ಈಸ್ಟರ್ ಇವರ ಜೀವನದಲ್ಲಿ ಬರಲಿ. ಯೇಸು ನಾಮದಲ್ಲಿ ಬೇಡಿದ್ದೇನೆ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಶಿಲುಬೆಯಿಂದ ಆಶೀರ್ವದಿಸಲಿ. ನಿಮ್ಮ ಜೀವನದಲ್ಲಿ ಒಂದು ಈಸ್ಟರ್ ಇದೆ, ಭಯಪಡಬೇಡಿ. ಯೇಸು ಬದುಕಿದ್ದಾರೆ, ಭಯಪಡಬೇಡಿ. ಆತ್ಮೀಯರೇ, ಪ್ರೈಸ್ ದ ಲಾರ್ಡ್. ಬ್ರದರ್ ಟಿ ಕೆ ಜಾರ್ಜ್ ರವರು ತುಂಬ ಸುಂದರವಾಗಿ ನಮಗೆ ಶಿಲುಬೆಯ ಶಕ್ತಿ, ಶಿಲುಬೆಯ ಆಶೀರ್ವಾದದ ಕುರಿತು ಪ್ರಬೋಧನೆಯನ್ನು ನೀಡಿದರು. ಅವರೇ ಬರೆದ ಒಂದು ಸುಂದರ ಹಾಡು, ಶಿಲುಬೆಯೇ ನಮ್ಮ ಜಯಧ್ವಜವು, ಶಿಲುಬೆಯ ಕ್ರೈಸ್ತರ ಗುರುತಾಯಿತು, ಶಿಲುಬೆಯ ಮೇಲೆ ಬಲಿಯಾಗಿ ಬಿಡುಗಡೆ ಇತ್ತರು ಶ್ರೀ ಯೇಸು ಎಂಬ ಹಾಡನ್ನು ಈಗ ನಾವು ಹಾಡೋಣ. ಚಪ್ಪಾಳೆ ತಟ್ಟುತ್ತಾ ಶಿಲುಬೆಯೇ ನಮ್ಮ ಜಯಧ್ವಜವು, ಹೌದು, ಶಿಲುಬೆಯ ಕ್ರೈಸ್ತರ ಗುರುತಾಯಿತು,
ಶಿಲುಬೆಯ ಮೇಲೆ ಬಲಿಯಾಗಿ ಬಿಡುಗಡೆಯಿತ್ತರು ಶ್ರೀಯೇಸು, ಬಿಡುಗಡೆಯಿತ್ತರು ಶ್ರೀಯೇಸು. ಶಿಲುಬೆಯೇ ನಮ್ಮ ಜಯ ಧ್ವಜವು, ಶಿಲುಬೆಯೇ ಕ್ರೈಸ್ತರ ಗುರುತಾಯ್ತು. ಶಿಲುಬೆಯ ಮೇಲೆ ಬಲಿಯಾಗಿ ಬಿಡುಗಡೆಯಿತ್ತರು ಶ್ರೀಯೇಸು, ಬಿಡುಗಡೆಯಿತ್ತರು ಶ್ರೀಯೇಸು. ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ. ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ. ಶಿಲುಬೆಯೇ ನಮ್ಮ ಜಯ ಧ್ವಜವು, ಶಿಲುಬೆಯ ಕ್ರೈಸ್ತರ ಗುರುತಾಯ್ತು. ಶಿಲುಬೆಯ ಮೇಲೆ ಬಲಿಯಾಗಿ ಬಿಡುಗಡೆಯಿತ್ತರು ಶ್ರೀಯೇಸು, ಬಿಡುಗಡೆಯಿತ್ತರು ಶ್ರೀಯೇಸು. ಪಾಪವ ನೀಗಿತು ಈ ಶಿಲುಬೆ, ಶಾಪವ ನೀಗಿತು ಈ ಶಿಲುಬೆ, ಶಾಂತಿಯ ನೀಡಿತು ಈ ಶಿಲುಬೆ, ಸೌಖ್ಯವ ನೀಡಿತು ಈ ಶಿಲುಬೆ. ಪಾಪವ ನೀಗಿತು ಈ ಶಿಲುಬೆ, ಶಾಪವ ನೀಗಿತು 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 ಈ ಶಿಲುಬೆ. ಶಾಂತಿಯ ನೀಡಿತು ಈ ಶಿಲುಬೆ, ಸೌಖ್ಯವ ನೀಡಿತು ಈ ಶಿಲುಬೆ. ಶಾಂತಿಯ ನೀಡಿತು ಈ ಶಿಲುಬೆ, ಸೌಖ್ಯವ ನೀಡಿತು ಈ ಶಿಲುಬೆ. ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ. ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ. ಶಿಲುಬೆಯೇ ನಮ್ಮ ಜಯ ಧ್ವಜವು, ಶಿಲುಬೆಯ ಕ್ರೈಸ್ತರ ಗುರುತಾಯ್ತು. ಶಿಲುಬೆಯ ಮೇಲೆ ಬಲಿಯಾಗಿ ಬಿಡುಗಡೆಯಿತ್ತರು ಶ್ರೀಯೇಸು, ಶಿಲುಬೆಯೇ ನಮ್ಮ ಜಯ ಧ್ವಜವು, ಶಿಲುಬೆಯ ಕ್ರೈಸ್ತರ ಗುರುತಾಯಿತು. ಶಿಲುಬೆಯ ಮೇಲೆ ಬಲಿಯಾಗಿ ಬಿಡುಗಡೆಯಿತ್ತರು ಶ್ರೀಯೇಸು, ಬಿಡುಗಡೆಯಿತ್ತರು ಶ್ರೀಯೇಸು. ಈ ಶಿಲುಬೆ ನಮಗೆ ಶಕ್ತಿ ನೀಡುತ್ತೆ, ಈ ಶಿಲುಬೆ ನಮಗೆ ಮುಕ್ತಿ ನೀಡುತ್ತೆ, ಈ ಶಿಲುಬೆ ಭಯವನ್ನು ದೂರ ಮಾಡುತ್ತೆ, ಈ ಶಿಲುಬೆ ಹರುಷವನ್ನು ತರುತ್ತೆ. ಅದೇ ಆಶೀರ್ವಾದ, ಶಿಲುಬೆಯ ಪ್ರೇಮ, ಯೇಸು ಪ್ರೇಮವನ್ನು ನಮ್ಮದಾಗಿಸೋಣ. ಚಪ್ಪಾಳೆ ತಟ್ಟುತ್ತಾ. ಶಕ್ತಿಯ ನೀಡಿತು ಈ ಶಿಲುಬೆ, ಮುಕ್ತಿಯ ನೀಡಿತು ಈ ಶಿಲುಬೆ. 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 ಭಯವನ್ನು ನೀಗಿತು ಈ ಶಿಲುಬೆ, ಹರುಷವ 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 ನೀಡಿತು ಈ ಶಿಲುಬೆ. ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ. ಶಿಲುಬೆಯ ಜಯದ ಶಕ್ತಿ, ಶಿಲುಬೆ
ಶಿಲುಬೆಯಿಂದಲೇ ಮುಕ್ತಿ, ಶಿಲುಬೆಯೇ ನಮ್ಮ ಜಯ ಧ್ವಜವು, ಶಿಲುಬೆಯ ಕ್ರೈಸ್ತರ ಗುರುತಾಯ್ತು, ಶಿಲುಬೆಯ ಮೇಲೆ ಬಲಿಯಾಗಿ ಬಿಡುಗಡೆಯಿತ್ತರು ಶ್ರೀ ಯೇಸು. ಶಿಲುಬೆಯೇ ನಮ್ಮ ಜಯ ಧ್ವಜವು, ಶಿಲುಬೆಯ ಕ್ರೈಸ್ತರ ಗುರುತಾಯಿತು, ಶಿಲುಬೆಯ ಮೇಲೆ ಬಲಿಯಾಗಿ ಬಿಡುಗಡೆ ಇದ್ದರು ಶ್ರೀ ಯೇಸು. ಶಿಲುಬೆಯ ಜಯದ ಶಕ್ತಿ, ಶಕ್ತಿ ಶಿಲುಬೆಯಿಂದಲೇ ಮುಕ್ತಿ, ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ. ಕತ್ತಲೆ ನೀಗಿತು ಈ ಶಿಲುಬೆ, ಬೆಳಕನ್ನು ನೀಡಿತು ಈ ಶಿಲುಬೆ, ಧೈರ್ಯವ ನೀಡಿತು ಈ ಶಿಲುಬೆ, ಜಯವನ್ನು ನೀಡಿತು ಈ ಶಿಲುಬೆ. ಆ ಶಿಲುಬೆಯ ಆಶೀರ್ವಾದವನ್ನು ಹಾಡುತ್ತಾ ಪಡೆಯೋಣ. ಕತ್ತಲೆ ನೀಗಿತು ಈ ಶಿಲುಬೆ, ಬೆಳಕನ್ನು ನೀಡಿತು ಈ ಶಿಲುಬೆ. 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 ಧೈರ್ಯವ ನೀಡಿತು ಈ ಶಿಲುಬೆ, ಜಯವನ್ನು 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 ನೀಡಿತು ಈ ಶಿಲುಬೆ. ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ, ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ. ಶಿಲುಬೆಯ ನಮ್ಮ ಜಯ ಧ್ವಜವು, ಶಿಲುಬೆಯ ಕ್ರೈಸ್ತರ ಗುರುತಾಯ್ತು, ಶಿಲುಬೆಯ ಮೇಲೆ ಬಲಿಯಾಗಿ ಬಿಡುಗಡೆಯಿತ್ತರು ಶ್ರೀ ಯೇಸು, ಬಿಡುಗಡೆಯಿತ್ತರು ಶ್ರೀ ಯೇಸು. ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ, ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ, ಶಿಲುಬೆಯ ಜಯದ ಶಕ್ತಿ, ಶಿಲುಬೆಯಿಂದಲೇ ಮುಕ್ತಿ. ಆಶೀರ್ವಾದ ಇಳಿದು ಬರಲಿ, ಕೃಪೆ ಇಳಿದು ಬರಲಿ. ಟಚ್, ಬ್ಲೆಸ್ ಲಾರ್ಡ್, ಹೀಲ್ ಲಾರ್ಡ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆತ್ಮೀಯರೇ, ನಾವು ಇನ್ನೊಂದು ತರಗತಿಯನ್ನು ಈಗ ಆಲಿಸಲು ಹೋಗಲಿದ್ದೇವೆ. ನಮ್ಮ ಸಹೋದರಿ ಮಂಜುಳಾ ಜಾಯ್ ಅನೇಕ ಮಕ್ಕಳ ಜೀವವನ್ನು ಉಳಿಸಿದ ಮಹಾಮಾತೆ ಆಕೆ. 1,000ಕ್ಕಿಂತಲೂ ಅಧಿಕ ಗರ್ಭಪಾತವನ್ನು ತಡೆದು ಮಕ್ಕಳ ಜೀವವನ್ನು ಆಕೆ ಉಳಿಸಿದ ರೀತಿ ಅದೊಂದು ವಿಶೇಷವಾದ ರೀತಿ. ದೇವರ ಪ್ರೀತಿ ಆಕೆಗೆ ಈ ರೀತಿಯಾಗಿ ಕೆಲಸ ಮಾಡಲು ಕೊಟ್ಟ ಪ್ರೇರಣೆ. ಭರವಸೆ ಕಳ್ಕೊಳ್ಬೇಡಿ, ಭರವಸೆ ನಮಗೆ ಪ್ರತಿಯೊಬ್ಬರಿಗೂ ಪ್ರಭು ಯೇಸು ಕೊಡುತ್ತಾರೆ ಎಂಬ ಸಂದೇಶದೊಂದಿಗೆ ನಮ್ಮ ಮುಂದೆ ಬರಲಿದ್ದಾಳೆ ನಮ್ಮ ಸಹೋದರಿ ಮಂಜುಳಾ ಜಾಯ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, 2 ತಿಮೋತಿ 1ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ, ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ, ನಮ್ಮಲ್ಲಿ ದೈವಿ ಶಕ್ತಿ, ಪ್ರೀತಿ ಹಾಗೂ ಸಂಯಮಗಳು ಪ್ರವರ್ತಿಸುವಂತೆ ಮಾಡುತ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಪವಿತ್ರಾತ್ಮ ನಮಗೆ ಪ್ರದಾನ ಮಾಡಿರುವ ಆ ಶಕ್ತಿ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ, ಬದಲಾಗಿ ನಮ್ಮಲ್ಲಿ
ದೈವಿ ಶಕ್ತಿ, ಪ್ರೀತಿ ಹಾಗೂ ಸಂಯಮ ನಮ್ಮಲ್ಲಿ ಪ್ರವರ್ತಿಸುವಂತೆ ಮಾಡುತ್ತಾರೆ. ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಆದರೆ ಯೇಸು ಹೇಳ್ತಾರೆ, ನಾನು ಲೋಕವನ್ನು ಜಯಿಸಿದವನಾಗಿದ್ದೇನೆ, ಮರಣವನ್ನು ಗೆದ್ದವನಾಗಿದ್ದೇನೆ, ಜೀವಿಸುವ ದೇವರಾಗಿದ್ದೇನೆ. ಯೇಸು ನಮ್ಮ ಪಕ್ಷದಲ್ಲಿರುವಾಗ ನಮ್ಮನ್ನು ಎದುರಿಸಲಿಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಆಗೋದಿಲ್ಲ. ಪ್ರಿಯರೇ, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯ ಹೇಳುತ್ತೆ, ದೇವರೇ ನಮ್ಮ ಪಕ್ಷದಲ್ಲಿರುವಾಗ ನಮ್ಮನ್ನು ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. 1 ಯೋಹಾನ 4ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ, ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮೊಳಗಿರುವ ಯೇಸುವಿನ ಆತ್ಮ ಶ್ರೇಷ್ಠ ಆತ್ಮ. ಆ ಶ್ರೇಷ್ಠ ಆತ್ಮ, ಆ ಪರಿಶುದ್ಧಾತ್ಮರು ನಮ್ಮಲ್ಲಿರುವಾಗ ಪ್ರಿಯರೇ, ನಾವು ಈ ಲೋಕವನ್ನು, ಮರಣವನ್ನು ಯೇಸು ನಾಮದಲ್ಲಿ ಗೆದ್ದ ಮಕ್ಕಳಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈ ಲೋಕದಲ್ಲಿ ಹುಟ್ಟಿದ ಯಾವುದೇ ಒಬ್ಬ ವ್ಯಕ್ತಿಗೆ, ಅವನು ಶ್ರೀಮಂತ ಇರಲಿ, ಬಡವನಿರಲಿ, ಅಥವಾ ಯಾವುದೇ ಒಂದು ಮೇಧಾವಿ ಇರಲಿ, ಪಂಡಿತ ಇರಲಿ, ದೊಡ್ಡ ಒಂದು ಉದ್ಯೋಗದ ಇರಲಿ, ಯಾರು ಕೂಡ ನಾನು ಫುಲ್ಫಿಲ್ ಆಗಿದ್ದೀನಿ ಅಂತ ಹೇಳುವವರು ಈ ಲೋಕದಲ್ಲಿ ಯಾರೂ ಇಲ್ಲ. ಎಲ್ಲರಿಗೂ ಅವರದೇ ಆದ ಕಷ್ಟಗಳಿದೆ. ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ, ಮಂಜುಳಾ ಜಾಯಿ ಭಾರ, ನಿಮಗೆ ನಿಮ್ಮ ಭಾರ. ಎಲ್ಲರಿಗೂ ಅವರದೇ ಆದ ರೀತಿಯಲ್ಲಿ ಕಷ್ಟಗಳಿದೆ. ಅವರಿಗೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಕಾರ್ ಇದೆ, ಅವರು ದೊಡ್ಡ ಶ್ರೀಮಂತರಾಗಿ ಕಾಣ್ತಾರೆ ಅಂತ ಹೇಳಿದ ಮಾತ್ರಕ್ಕೆ ಅವರಿಗೇನು ಇಲ್ಲ ಅಂತಿಲ್ಲ. ಎಲ್ಲರಿಗೂ ಅವರದಾದ ನೋವುಗಳಿದೆ, ಕಷ್ಟಗಳಿದೆ, ದುಃಖಗಳಿದೆ, ವೇದನೆ ಇದೆ, ಸೋಲು ಇದೆ, ನಿರಾಶೆ ಇದೆ, ಏಕಾಂಗಿತನ ಇದೆ. ಎಷ್ಟೋ ಮಂದಿ ಇವತ್ತು ನೋಡಲಿಕ್ಕೆ ಚೆನ್ನಾಗಿರೋರು ಒಳಗೆ ನೋವಿನಲ್ಲಿ, ವೇದನೆಯಲ್ಲಿ ಕೊಳಿತಾ ಇದ್ದಾರೆ. ಪ್ರಿಯರೇ, ಅದಕ್ಕೆ ಯೇಸು ಹೇಳಿದರು ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28ನೇ 29ನೇ ವಾಕ್ಯದಲ್ಲಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ, ನಾನು ನಿಮಗೆ ಸೌಖ್ಯ ಕೊಡ್ತೀನಿ, ನಾನು ನಿಮಗೆ ಸಮಾಧಾನ ಕೊಡ್ತೀನಿ. ನನ್ನ ಬಳಿಗೆ ಬಂದವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ, ಬರಿಗೈಲಿ ಕಳಿಸುವುದೇ ಇಲ್ಲ. ನನ್ನ ಹೊರೆ ಹಗುರ, ನನ್ನ ಭಾರ, ನನ್ನ ಹೊರೆ ಹಗುರ, ನನ್ನ ಹಾದಿ ಸುಗಮ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಇವತ್ತು ಅನೇಕ ರೋಗಿಗಳು ಹಾಸಿಗೆಯಲ್ಲಿ ಮಲಗಿ ಯೇಸುನಾಮವನ್ನು ಕೂಗಿ ಕರೀತಾ ಇದ್ದಾರೆ. ಅವರಿಗೆ ಗೊತ್ತು, ಇವತ್ತಲ್ಲ ನಾಳೆ ನನ್ನ ಯೇಸು ನನ್ನನ್ನು ಸೌಖ್ಯಪಡಿಸ್ತಾರೆ. 38 ವರ್ಷಗಳ ಕಾಲ ಪಾರ್ಶ್ವವಾಯು ರೋಗಿಯಾಗಿದ್ದ ಆ ರೋಗಿಯ ಬಳಿ ಯೇಸು ಹೋಗಿ ತಲುಪಲಿಕ್ಕೆ 38 ವರ್ಷಗಳಾಯಿತು. ಆ ಮಗ ನೆನೆಸ್ತಾ ಇದ್ದ, ಯಾರಾದರೂ ಬಂದು ನನ್ನನ್ನೊಮ್ಮೆ ಆ ಕೊಳಕ್ಕೆ ಇಳಿಸಿದ್ರೆ ನಾನು ಸೌಖ್ಯಗೊಳ್ಳುತ್ತಿದ್ದೆ ಅಂತ ಹೇಳಿ. ಅವನ ಆ ವಿಶ್ವಾಸದಲ್ಲಿ ಯಾವತ್ತಾದರೂ ಒಂದಿನ ಯಾರಾದರೂ ಬಂದೇ ಬರ್ತಾರೆ ಅಂತ ಹೇಳುವ ಆ ನಿರೀಕ್ಷೆಯಲ್ಲಿ ಅವನು ಕಾದು ಕುಳಿತಿದ್ದ. ಒಂದಿನ ಯೇಸು ಬಂದರು. ಅವನು 38 ವರ್ಷಗಳ ಕಾಲ, ನಾವು ನೆನೆಸ್ಬೋದು ಪ್ರಿಯರೇ, 38 ವರ್ಷಗಳ ಕಾಲ ಮಲಗಿದ್ದಲ್ಲೇ ಇದ್ದ ಒಬ್ಬ ರೋಗಿಯ ಅವಸ್ಥೆ ಹೇಗಿದ್ದಿರ್ಬೋದು. ಪಾರ್ಶ್ವವಾಯು ರೋಗಿಯಾಗಿ ಅಲ್ಲೇ ಮಲ್ಕೊಂಡು, ಅಲ್ಲೇ ಕಕ್ಕ ಮಾಡಿ, ಅಲ್ಲೇ ಸುಸು ಮಾಡಿ, ಅಲ್ಲೇ ಸಿಕ್ಕಿದ್ದನ್ನು ತಿಂದುಕೊಂಡು, ಯಾರಾದರೂ ಭಿಕ್ಷೆ ಹಾಕಿ ಒಂದು ಬ್ರೆಡ್ ಪೀಸೋ ತುಂಡೋ ಏನಾದರೂ ಕೊಡೋದನ್ನ ತಿಂದುಕೊಂಡು ಹಾಸಿಗೆಯಲ್ಲಿ ಮಲಗಿರುವಂತಹ ವ್ಯಕ್ತಿ, ಆ ವ್ಯಕ್ತಿ ಹತ್ರ ಯೇಸು ಬಂದರು. ಒಂದು ಕ್ಷಣದಲ್ಲಿ ಚಿಟಿಕೆ ಹೊಡೆಯುವಷ್ಟರಲ್ಲಿ ಯೇಸು ಆ ಮಗನಿಗೆ ಹೇಳಿದರು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನೀನು ಹೊರಡು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಈ ದಿನ, ಈ ಕ್ಷಣ, ಈ ದಿವ್ಯವಾಣಿ ಲೈವ್ ಪ್ರೋಗ್ರಾಮ್ ಮೂಲಕ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರು ನೆನೆಸ್ಕೊಳ್ಳಿ, ನನ್ನ ಯೇಸು, ಆ ಪಾರ್ಶ್ವವಾಯು ರೋಗಿ ಹತ್ರ ಹೋದ ಯೇಸು ನನ್ನ ಹತ್ರ ಈ ಕ್ಷಣದಲ್ಲಿ ಬರ್ತಾರೆ, ನನ್ನ ಪಾಪಗಳನ್ನು ಮನ್ನಿಸ್ತಾರೆ, ನನ್ನ ರೋಗಕ್ಕೆ ಸೌಖ್ಯ ಕೊಡ್ತಾರೆ, ನನ್ನ ಕುಟುಂಬದಲ್ಲಿರುವ ಕಷ್ಟಗಳನ್ನು, ದುಃಖಗಳನ್ನು, ನೋವುಗಳನ್ನು, ನಿರಾಶೆಗಳನ್ನು, ಸೋಲುಗಳನ್ನು ನನ್ನ ಯೇಸು ತೆಗೆದು ಹಾಕ್ತಾರೆ. ಅವರಿಗೆ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ ಪ್ರಿಯರೇ. ಮನುಷ್ಯರಿಗೆ ಅಸಾಧ್ಯವಾದುದು ನಮ್ಮ ಯೇಸುವಿಗೆ ಸಾಧ್ಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನನಗೆ ಗೊತ್ತು, ಒಬ್ಬರು ಟೀಚರ್, ಅವರಿಗೆ 52 ವರ್ಷಗಳ ಕಾಲ ಅವರಿಗೆ ಮಕ್ಕಳಿರಲಿಲ್ಲ. ಅವರು ನನ್ನ ಹತ್ರ ಯಾವಾಗಲೂ ಹೇಳ್ತಾ ಇದ್ರು, ಸಿಸ್ಟರ್ ಎಲ್ಲಾದರೂ ಒಂದು ಅಡಾಪ್ಷನ್ಗೆ ಇದ್ದರೆ ಹೇಳಿ. ನಾನು ಹೇಳ್ತಿದ್ದೆ, kara.com ಬುಕ್ ಮಾಡಿ ಟೀಚರ್, ಖಂಡಿತವಾಗಿಯೂ ದೇವರು ನಿಮಗೆ ಒಂದು ಮಗುವನ್ನು ಕೊಡ್ತಾರೆ. ಅದು ಬುಕ್ ಮಾಡಿದರೆ 3 ವರ್ಷ 4 ವರ್ಷ ಆಗುತ್ತೆ. ಬೇರೆ ಏನಾದರೂ ಆಪ್ಷನ್ ಇದೆಯಾ? ಬೇರೆ ಆಪ್ಷನ್ಗೆ ಯಾಕೆ ಕಾಯ್ತೀರಾ? ದೇವರೇ ನಿಮಗೆ ಕೊಡ್ತಾರೆ. ಅವರು ಹೇಳಿದರು, ಹೇಗೆ ಕೊಡಲಿಕ್ಕೆ ಸಾಧ್ಯ ಟೀಚರ್? ನನಗೆ 52 ವರ್ಷ ಆಯಿತು, ನನ್ನ ಗಂಡನಿಗೆ 55 ವರ್ಷ ಆಯಿತು, ನಮಗೆಲ್ಲಿ ಇನ್ನು ಮಕ್ಕಳಾಗ್ತದೆ? ನಾನು ಹೇಳಿದೆ, 100 ವರ್ಷದಲ್ಲಿ ಅಬ್ರಹಾಮನಿಗೆ ಒಂದು ಸಂತತಿಯನ್ನು ಕೊಟ್ಟ ದೇವರಿಗೆ,
ಆಕಾಶದ ನಕ್ಷತ್ರದಷ್ಟು, ಮರಳಿನ ಕಣದಷ್ಟು ನಿನ್ನ ಸಂತತಿಯನ್ನು ಹೆಚ್ಚು ಮಾಡ್ತೀನಿ. ಅಬ್ರಹಾಮನ ಸಂತತಿ, ಈಸಾಕನ ಸಂತತಿ, ಯಾಕೋಬನ ಸಂತತಿಗೆ ಬಂಜೆತನ ಇರೋದಿಲ್ಲ ಅಂತ ಹೇಳಿದ ಯೇಸು ಜೀವಿಸುವ ದೇವರು ಟೀಚರ್. ಅವರು ಸತ್ತ ದೇವರಲ್ಲ. ಖಂಡಿತವಾಗಿ ನಿಮಗೊಂದು ಮಗುನ ಕೊಡಲಿಕ್ಕೆ ಆ ದೇವರಿಗೆ ಸಾಧ್ಯ, ನಿಮ್ಮದೇ ಸಂತತಿಯಲ್ಲಿ. ಟೀಚರ್ ನಗ್ತಾ ಇದ್ರು ಯಾವಾಗಲೂ. ಸಾರಾ ಕೂಡ ಹಾಗೆ ದೇವದೂತರು ಹೇಳಿದಾಗ, ನಾನು ನೆಕ್ಸ್ಟ್ ಬರುವಾಗ ನಿನಗೊಂದು ಮಗು ಸಿಗ್ತದೆ ಅಂತ ಹೇಳಿದಾಗ ಸಾರಾ ಕೂಡ ನಗ್ತಾ ಇದ್ಲು. ಅದೇ ರೀತಿಯಲ್ಲಿ ಟೀಚರ್ ಕೂಡ ನಗ್ತಾ ಇದ್ರು. ಒಂದಿನ ಟೀಚರ್ ನನಗೆ ಫೋನ್ ಮಾಡಿ ಹೇಳ್ತಾರೆ, ನನಗಾಗಿ ಪ್ರೇಯರ್ ಮಾಡಿ, ನನ್ನ ಹೊಟ್ಟೆಯಲ್ಲಿ ಏನೋ ಗಡ್ಡೆ ಬೆಳೆದಿದೆ ಕಾಣ್ತದೆ, ನನಗೆ ತುಂಬ ಹೊಟ್ಟೆ ನೋವು ಆಗ್ತದೆ. ನಾನು ಹೇಳಿದೆ ಹೋಗಿ ಒಂದು ಸ್ಕ್ಯಾನ್ ಮಾಡಿ ನೋಡಿ ಟೀಚರ್ ಹೋಗಿ ಸ್ಕ್ಯಾನ್ ಮಾಡಿದರು. ಡಾಕ್ಟ್ರ್ ಹೇಳಿದರು, ನಿಮ್ಮ ಗರ್ಭದಲ್ಲಿ ಒಂದು ಮಗು ಬೆಳೀತಾ ಇದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ ಹಾಲೆಲೂಯ. 52 ವರ್ಷ ಆದ ಕವಿತಾ ಟೀಚರ್ದು ಗರ್ಭದಲ್ಲಿ ದೇವರು ಒಂದು ಮಗುವನ್ನಿಟ್ರು. ಅವರಲ್ಲಿದ್ದ ನಿರೀಕ್ಷೆಯ ಭರವಸೆ ಇಲ್ಲ, ಆದರೆ ಅವರ ಗಂಡನಿಗೆ ತುಂಬ ವಿಶ್ವಾಸ. ಅವರ ಗಂಡ ಹೇಳ್ತಾ ಇದ್ರು, ಅಬ್ರಹಾಮನಿಗೆ ಸಾರನಿಗೆ ದೇವರೊಂದು ಮಗುವನ್ನು ಕೊಟ್ಟಂತೆ ನನಗೂ ಕೂಡ ದೇವರೊಂದು ಮಗುನ ಕೊಡಲಿಕ್ಕೆ ಸಾಧ್ಯ ಸಿಸ್ಟರ್, ನೀವು ನಮಗಾಗಿ ಪ್ರೇಯರ್ ಮಾಡಿ. ತುಂಬ ಮಂದಿಗೆ ಅವರು ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತಾ ಇದ್ರು. ಯಾವುದೋ ಒಂದು ಪ್ರೇಯರ್ ಗ್ರೂಪಲ್ಲಿ ಕೂಡ ಇದ್ದರು. ಈಗ ಅವರು ತಮಿಳ್ನಾಡಿಗೆ ಹೋಗಿಬಿಟ್ರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದೇ ರೀತಿಯಲ್ಲಿ ಪ್ರಿಯರೇ, ನೀವು ಭರವಸೆ ಇಡೋದಾದರೆ, ನೀವು ನಿರೀಕ್ಷೆಯಿಂದ ಇರೋದಾದರೆ, ನೀವು ಯೇಸುವಿನಲ್ಲಿ ವಿಶ್ವಾಸ ಇಡೋದಾದರೆ 100% ಆ ಯೇಸು, ಆ ಪಾರ್ಶ್ವವಾಯು ರೋಗಿ ಹತ್ರ ಹೋದ ಯೇಸು ನಮ್ಮ ಹತ್ರ ಇವತ್ತು ಖಂಡಿತವಾಗಿಯೂ ಬಂದೇ ಬರ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಜಕಾಯ ಕುಳ್ಳನಾಗಿದ್ದ, ಅವನು ಯೇಸುವನ್ನು ನೋಡ್ತೀನಿ ಅಂತೇಳಿ ವಿಶ್ವಾಸದಲ್ಲಿ ಹತ್ತಿ ಕೂತ. ಯೇಸು ಬಂದರು. ಯೇಸು ಅವನ ಜೊತೆಗೆ ಮನೆಗೆ ಹೋದರು. ಅವನ ಹತ್ರ ಏನು ಹೇಳಲಿಲ್ಲ, ನೀನು ಬಡ್ಡಿ ವಸೂಲು ಮಾಡಿದ್ಯಾ, ನೀನು ಪಾಪ ಮಾಡಿದ್ಯಾ, ನೀನು ಹಂಗೆ ಮಾಡಿದ್ಯಾ, ನೀನು ಹಿಂಗೆ ಮಾಡಿದ್ಯಾ, ಏನೂ ಹೇಳಲಿಲ್ಲ. ಅವನು ದಾಹಗೊಂಡಿದ್ದ ಯೇಸುವನ್ನು ನೋಡಲಿಕ್ಕೆ. ಆ ದಾಹವನ್ನು, ಅವನಲ್ಲಿದ್ದ ನಾನು ಯೇಸುವನ್ನು ನೋಡ್ತೀನಿ ಅಂತ ಹೇಳುವ ಆ ಭರವಸೆಯನ್ನು ಮಾತ್ರ ಯೇಸು ನೋಡಿದರು ಪ್ರಿಯರೇ. ಆ ಭರವಸೆಯನ್ನು ಮಾತ್ರ ಯೇಸು ನೋಡಿದರು. ಯೇಸು ಬರೀ ಪ್ರೀತಿ ಮಾಡಿದ್ರು. ಜಕಾಯ ಹೇಳ್ದ, ಸ್ವಾಮಿ, ಈ ದಿನದಲ್ಲಿ ನಾನು ಎಷ್ಟರ ಮಟ್ಟಿಗೆ ಎಲ್ಲರ ಹತ್ರ ತಗೊಂಡಿದ್ದೀನೋ ಅದರ 4ರಷ್ಟು ನಾನು ವಾಪಸ್ ಕೊಟ್ಟು ಬಿಡ್ತೀನಿ. ಯೇಸುವಿನಲ್ಲಿ ಭರವಸೆ ಇಟ್ಟವರಲ್ಲಿರುವ ಆ ಪರಿವರ್ತನೆಯ ಒಂದು ಚಿಹ್ನೆ ಅದು ಪ್ರಿಯರೇ. ಯಾವಾಗ ಅವನು ಪರಿವರ್ತನೆ ಹೊಂದಿ ಇಟ್ಟಿರುವ ವಿಶ್ವಾಸ ಅವನಲ್ಲಿ ಪರಿಪೂರ್ಣವಾಗಿದೆ ಅಂತೇಳಿ ಯಾವಾಗ ಯೇಸುವಿಗೆ ಗೊತ್ತಾಯಿತೋ, ಯೇಸು ಹೇಳಿದರು, ಇವತ್ತು ಈ ಕ್ಷಣ ನಿನ್ನ ಮನೆ ಆಶೀರ್ವಾದ ಹೊಂದಿತ್ತು. ಈ ಕ್ಷಣದಲ್ಲಿ ನಿನ್ನ ಮನೆ ಆಶೀರ್ವಾದ ಹೊಂದಿತ್ತು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ನೀನು ಸಾಲದ ಅವಸ್ಥೆಯಲ್ಲಿ ಇರ್ಬೋದು, ನೀನು ಕೆಲಸ ಕಳೆದುಕೊಂಡಿರ್ಬೋದು, ನೀನು ಹೆದರಬೇಡ, ನೀನು ಹಂಚಬೇಡ. ನೀನು ಕೆಲಸ ಹೋಯ್ತಲ್ಲ, ಈ ದುಃಖಗಳನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ಈ ಕಣ್ಣೀರು ಕೇಳುವವರು ಯಾರು, ದಿನ ಸಾಯೋರಿಗಾಗಿ ಯಾರು ಅಳ್ತಾರೆ ಅಂತೇಳಿ ನೀನು ನೋವು ಪಡಬೇಡ ಪ್ರಿಯ ಮಗಳೇ, ಪ್ರಿಯ ಮಗನೇ. ಯೇಸು ಇದ್ದಾರೆ. ಬೈಬಲಲ್ಲಿ 366 ಕಡೆ ಯೇಸು ಹೇಳಿದ್ದಾರೆ, ಹೆದರಬೇಡ, ಭಯಪಡಬೇಡ, ಹಂಚಬೇಡ, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಕೈ ಬಿಡದ ದೇವರು, ನಾನು ನಿನ್ನನ್ನು ಕೈ ಹಿಡಿದು ನಡೆಸ್ತೀನಿ ಅಂತ ಹೇಳಿ ಆ ಭರವಸೆಯಲ್ಲಿ ದೃಢವಾಗಿ ನಿಲ್ಲುವ. ಇವತ್ತು ಎಷ್ಟೋ ಮಂದಿ ಸ್ವಲ್ಪ ಕಷ್ಟಗಳು ಬಂದ ತಕ್ಷಣ, ಸ್ವಲ್ಪ ನೋವುಗಳು ಬಂದ ತಕ್ಷಣ, ಸ್ವಲ್ಪ ನಿರಾಶೆಗಳು ಬಂದ ತಕ್ಷಣ ಆತ್ಮಹತ್ಯೆ ಅಂತ ಹೋಗ್ತಾರೆ. ಯೇಸು ಹೇಳ್ತಾರೆ, ಪ್ರಿಯರೇ, ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡಿದ್ರು ನಿನ್ನ ಪ್ರಾಣ ನಷ್ಟಪಟ್ಟು ಹೋದರೆ ಏನು ಪ್ರಯೋಜನ? ನೀನು ದುಡ್ಡಿದ್ರೆ ಏನು ಬೇಕಾದರೂ ಕೊಂಡ್ಕೊಳ್ಬೋದು. ನಿನ್ನ ಹೋದ ಕೆಲಸ ಇವತ್ತಲ್ಲ ನಾಳೆ ಸಿಗ್ತದೆ. ನಿನ್ನ ಕಳೆದು ಹೋದ ಜೀವನ ಇವತ್ತಲ್ಲ ನಾಳೆ ಯೇಸು ನಾಮದಲ್ಲಿ ಸರಿಯಾಗ್ತದೆ. ನೀನು ಏನೆಲ್ಲ ಅನುಭವಿಸ್ತಾ ಇದೆಯೋ ಅದರ 2ರಷ್ಟು ಮಾನ ಮರ್ಯಾದೆಯಲ್ಲಿ ದೇವರು ಅದನ್ನು ನಿನಗೆ ವಾಪಸ್ ಕೊಡಿಸ್ತಾರೆ. ಆದರೆ ನಿನ್ನ ಪ್ರಾಣ ನಷ್ಟಪಟ್ಟು ಹೋದರೆ ಈ ಲೋಕದಲ್ಲಿ ಏನು ಸಿಗಲ್ಲ, ನಿನಗೆ ಏನು ಸಿಗಲ್ಲ. ಹಾಗಾಗಿ ಈ ಲೋಕದಲ್ಲಿ 2 ಥರ ಜನರಿದ್ದಾರೆ. ಒಬ್ಬರು ಯೇಸುವಿನಲ್ಲಿ ಅಗಾಧ ವಿಶ್ವಾಸ, ಅಗಾಧವಾದ ಭರವಸೆ, ಇವತ್ತಲ್ಲ ನಾಳೆ ನನ್ನ ಯೇಸು ಏನಾದರೂ ಮಾಡೇ ಮಾಡ್ತಾರೆ ಅಂತ ಹೇಳುವಂತಹ ಒಂದು ದೃಢವಾದ ನಂಬಿಕೆ. ಅವರ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಅವರು ಫಸ್ಟ್ ಓಡಿ ಬರೋದು ನಮ್ಮ ಯೇಸು ಹತ್ರ, ಪರಮಪ್ರಸಾದದ ಮುಂದೆ, ಶಿಲುಬೆಯಲ್ಲಿ ತೂಗಾಡ್ತಿರುವ ಯೇಸುವಿನ ಬಳಿ ಬಂದು ಕರಗಳನ್ನು ಮೇಲಕ್ಕೆತ್ತಿ, ಯೇಸಪ್ಪ, ನೀನು ನನ್ನ ಕಷ್ಟಗಳನ್ನು ನಿವಾರಿಸಿದಕ್ಕಾಗಿ ಸ್ತೋತ್ರ, ನನ್ನನ್ನು ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ, ಈ ಹಾದಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಸ್ವಾಮಿ, ನನ್ನನ್ನು ನೀನು ಒತ್ತು ನಡೆಯುವುದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಯೇಸುವಿನಲ್ಲಿ ಅಗಾಧ ವಿಶ್ವಾಸ ಇಟ್ಟು ಆ ಭರವಸೆಯೊಂದಿಗೆ ಯೇಸುವಿನ ಸನ್ನಿಧಿಗೆ ಬರ್ತಾರೆ. ಇನ್ನೊಂದು ವರ್ಗದ ಜನಾಂಗ ಇದ್ದಾರೆ, ಲೋಕವನ್ನು ಮಾತ್ರ ಆಶ್ರಯಿಸಿ ಬದುಕುವವರು. ಅವರಿಗೆ ಏನಾದರೂ ಸ್ವಲ್ಪ ಜೀವನದಲ್ಲಿ ಎಡವಟ್ಟಾದರೆ, ಸ್ವಲ್ಪ ಕಷ್ಟಗಳು ಬಂದರೆ, ಸ್ವಲ್ಪ ನಿಂದೆ ಅಪಮಾನಗಳು ಬಂದ ತಕ್ಷಣ ಅವನು ಏನು ಮಾಡ್ತಾರೆ ಅಂತ ಹೇಳಿದ್ರೆ,
ನಂದು ಮುಗೀತು, ಇನ್ನು ನನ್ನ ಜೀವನದಲ್ಲಿ ಏನೂ ಇಲ್ಲ, ಇನ್ನು ನನಗೆ ಸಾವೇ ಗತಿ, ಇನ್ನು ನನಗೆ ಸಾವೇ ಗತಿ ಅಂತ ಹೇಳಿ ಮರಣವನ್ನು ಹುಡುಕಿ ಹೋಗುವವರು. ಪ್ರಿಯರೇ, ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿ ಇರಲಿ, ಯಾವುದೇ ನಿಂದೆ ಅಪಮಾನವಿರಲಿ, ಯೇಸು ಹೇಳ್ತಾರೆ, ನೀನು ಕಷ್ಟ, ದುಃಖ, ನೋವು, ನಿರಾಶೆ, ಸೋಲು ಅಂತ ಹೇಳುವ ನದಿಯ ನೀರಿನ ಮೇಲೆ ನೀನು ಹಾದು ಹೋಗ್ತಾ ಇದ್ರು, ಆ ನದಿ ನೀರು ನಿನ್ನನ್ನು ಮುಳುಗಿಸುವುದಿಲ್ಲ. ನಿಂದೆ ಅಪಮಾನವೆಂಬ ಬೆಂಕಿಯ ಜ್ವಾಲೆ ನಡುವೆ ನೀನು ಹಾದು ಹೋಗ್ತಾ ಇದ್ರು, ಆ ಬೆಂಕಿ ಜ್ವಾಲೆ ನಿನ್ನನ್ನು ದಹಿಸೋದಿಲ್ಲ. ನಾನಿದ್ದೀನಿ ನಿನ್ನ ಸಂಗಡ, ನಾನು ನಿನ್ನನ್ನು ಬೆನ್ನತ್ತಿ ಪ್ರೀತಿ ಮಾಡ್ತೀನಿ, ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿ ಮಾಡ್ತೀನಿ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಪ್ರಿಯರೇ, ಬರೆದ್ರೆ ಅಳಿಸಿ ಹೋಗುತ್ತೆ. ದೇವರು ಹೇಳ್ತಾರೆ, ನನ್ನ ಅಂಗೈಯಲ್ಲಿ ನಿನ್ನ ಹೆಸರನ್ನು ಕೊರೆದಿದ್ದೇನೆ. ಅಂದರೆ ಈಗ ನೋಡಿ ಪ್ರಿಯರೇ, ಒಂದು ಕೆತ್ತನೆ ಕಲ್ಲಿನ ಮೇಲೆ ಏನಾದರೂ ಕೆತ್ತಿರ್ತಾರೆ, ಎಷ್ಟೋ ವರ್ಷಗಳ ಹಿಂದೆ ಕೆತ್ತಲ್ಪಟ್ಟಿರ್ತದೆ. ಕೆಲವೊಮ್ಮೆ ಯುದ್ಧಗಳಾಗೆಲ್ಲ ಆಗುವಾಗ, ಬಾಂಬ್ ಹಾಕುವಾಗ ಆ ಕಲ್ಲು ಛಿದ್ರವಾಗ್ತದೆ. ಆ ಛಿದ್ರಗೊಂಡ ಒಂದು ಪೀಸ್ ಕಲ್ಲಲ್ಲಿ ಕೂಡ ಎಷ್ಟೋ ವರ್ಷಗಳ ಹಿಂದೆ ಕೆತ್ತಲ್ಪಟ್ಟ ಆ ಅಕ್ಷರಗಳು ಅಥವಾ ಆ ಚಿತ್ರಗಳು ಅದರಲ್ಲಿ ಒಂದು ಚೂರಾದರೂ ಹೀಗಿರ್ತದೆ ಆ ಕೆತ್ತಲ್ಪಟ್ಟ ಕಲ್ಲಿನ ಆ ಪೀಸ್ ಮೇಲೆ. ಯೇಸು ಹೇಳ್ತಾರೆ, ನೋಡು, ನನ್ನ ಅಂಗೈಯಲ್ಲಿ ನಿನ್ನ ಹೆಸರನ್ನು ಕೊರೆದಿದ್ದೇನೆ, ಅದನ್ನು ಯಾರಿಂದಲೂ ಅಳಿಸಲಿಕ್ಕೆ ಆಗಲ್ಲ. ಮನುಷ್ಯರ ಹಿಂದೆ ಓಡಬೇಡಿ ಪ್ರಿಯರೇ, ಮನುಷ್ಯರ ಹಿಂದೆ ಓಡಬೇಡಿ, ಏನು ಸಿಗಲ್ಲ. 4 ದಿನ ಕೇಳ್ತಾರೆ ಕಷ್ಟಗಳು, 4 ದಿನ ಕೇಳ್ತಾರೆ ನೋವುಗಳನ್ನು, 4 ದಿನ ಕೇಳ್ತಾರೆ, 5ನೇ ದಿನ ಹೇಳ್ತಾರೆ, ಅಯ್ಯೋ ಪ್ರಾಬ್ಲಮ್ ವಾಲ ಬಂದರು ಓಡ್ರು ಅಂತೇಳಿ ಅವರು ಹೋಗುವ ಜಾಗದಲ್ಲಿ ಹುಲ್ಲು ಕೂಡ ಹುಟ್ಟೋದಿಲ್ಲ. ಆ ಸಮಯದಲ್ಲಿ ಯೇಸು ಹತ್ರ ಬನ್ನಿ, ನನಗಾಗಿ ನಿನಗಾಗಿ 2 ಕರಗಳು ಚಾಚಲ್ಪಟ್ಟ ಆ ಕರಗಳು, ಮಗನೇ ಮಗಳೇ ಬಾ ನನ್ನ ಬಳಿಗೆ ಬಾ. ನನ್ನ ಬಳಿಗೆ ಬಂದಾಗ ನಿನಗೆ ಬಿಡುಗಡೆ, ನನ್ನ ಬಳಿಗೆ ಬಂದಾಗ ನಿನಗೆ ವಿಶ್ರಾಂತಿ, ನನ್ನಲ್ಲಿಗೆ ಬಂದಾಗ ನಾನು ಕೊಡುವ ಆನಂದ ನಿರಂತರವಾದ ಆನಂದ, ಅದನ್ನು ಯಾರ ಕೈಯಲ್ಲೂ ಕಿತ್ಕೊಳ್ಳೋಕ್ಕಾಗಲ್ಲ. ಅಂತಹ ಪ್ರೀತಿ ಸ್ವರೂಪಿಯಾದ ದೇವರಲ್ಲಿ, ಅಂತಹ ಮಹಿಮಾನಿತ್ವ ದೇವರಲ್ಲಿ, ಅಂತಹ ಕರುಣಾಮಯ್ಯ ದೇವರಲ್ಲಿ ವಾಪಸ್ ಬರುವ ಪ್ರಿಯರೇ, ವಾಪಸ್ ಬರುವ. ಯೇಸುವಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದಿಲ್ಲ. ಬನ್ನಿ ಯೇಸು ಹತ್ರ. ಈ ಕ್ಷಣದಲ್ಲಿ ನೀವಾಗಿರುವ ಜಾಗದಲ್ಲಿ ಮೊಣಕಾಲೂರಿ ನಿಮ್ಮ ಎಲ್ಲ ಪ್ರಾಬ್ಲಮ್ಸನ್ನು ಸಮರ್ಪಿಸಿ ಯೇಸುವಿಗೆ, ಎಲ್ಲ ಕಷ್ಟಗಳನ್ನು ಸಮರ್ಪಿಸಿ, ಎಲ್ಲ ದುಃಖಗಳನ್ನು ಸಮರ್ಪಿಸಿ, ಎಲ್ಲ ನೋವುಗಳನ್ನು ಸಮರ್ಪಿಸಿ. ದಾವೀದ ಓಡ್ತಾ ಇದ್ದ ಹೆದರ್ಕೊಂಡು, ನನ್ನನ್ನು ಯಾರ ಕೊಲ್ತಾರೆ ಅಂತೇಳಿ ಓಡ್ತಾ ಇದ್ದ. ಅವನಿಗೆ ಗೊತ್ತಾಯಿತು, ನನ್ನ ದೇವರು ನನ್ನನ್ನು ಕೈ ಬಿಟ್ಟು ಹಾಕೋದಿಲ್ಲ ಅಂತೇಳಿ ವಾಪಸ್ ಬರ್ತಾನೆ. ದಾವೀದ ಒಂದು ಧೈರ್ಯವಂತ ರಾಜನಾಗಿ, ನೀತಿವಂತ ರಾಜನಾಗಿ, ರಾಜ್ಯಾಧಿಕಾರಿಯನ್ನಾಗಿ ಅವನ ರಾಜ್ಯಭಾರವನ್ನು ನಡೆಸ್ತಾನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯಾರಿಗೆ ದೇವರಲ್ಲಿ ಅಗಾಧ ವಿಶ್ವಾಸವಿರುತ್ತೋ, ಯಾರಿಗೆ ದೇವರಲ್ಲಿ ಅಗಾಧವಾದ ಭರವಸೆ ಇರುತ್ತೋ, ನಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಯಾವುದಕ್ಕೂ ಹೆದರೋದಿಲ್ಲ. ಏಕೆಂದರೆ ದೇವರು ವಾಕ್ಯ ಹೇಳುತ್ತೆ, ನಿನಗೆ ಕೊಡಲ್ಪಟ್ಟ ಪವಿತ್ರಾತ್ಮರು ನಿನ್ನನ್ನು ಹೇಡಿಯನ್ನಾಗಿ ಮಾಡುವುದಿಲ್ಲ, ಅಧೈರ್ಯವಂತ ಮಗನಾಗಿ ಮಾಡುವುದಿಲ್ಲ. ಬದಲಾಗಿ ಲೋಕವನ್ನು ಮರಣವನ್ನು ಗೆದ್ದ ಯೇಸುನಾಮದಲ್ಲಿ ಧೈರ್ಯವುಳ್ಳ ಮಗನಾಗಿ ನಿನ್ನನ್ನು ಮಾರ್ಪಡಿಸಿದ್ದಾರೆ. ಯಾವ ಕಾರಣಕ್ಕೂ ನೀನು ಹೆದರಕ್ಕೆ ಹೋಗಬೇಡ, ಅಂಜಕ್ಕೆ ಹೋಗಬೇಡ, ಲೋಕವನ್ನು ನೋಡಕ್ಕೆ ಹೋಗಬೇಡ, ಯೇಸುವನ್ನು ನೋಡಿ ನೀನು ಓಡು. ಸಂತ ಪೌಲರು ಸುವಾರ್ತೆಗಾಗಿ ನಿಂತಾಗ ಯೇಸು ಅವರನ್ನು ಆರಿಸಿಕೊಂಡು, ಹೋಗು ನೀನು ಅನ್ಯರ ಬಳಿ ಹೋಗಿ ಸುವಾರ್ತೆ ಸಾರು ಅಂತ ಹೇಳಿ ಸಂತ ಪೌಲರನ್ನು ಕಳಿಸಿದಾಗ ಹೋದ ಕಡೆಯಲ್ಲೆಲ್ಲ ಅವರಿಗೆ ಕಷ್ಟಗಳು ಬಂತು, ಹೋದ ಕಡೆಯಲ್ಲೆಲ್ಲ ಅವರಿಗೆ ನೋವುಗಳು ಬಂತು. ಎಲ್ಲ ಪ್ರೇಷಿತರ ಥರ ಅವರೇನು 3-3.5 ವರ್ಷಗಳ ಕಾಲ ಯೇಸುವಿನ ಜೊತೆಗೆ ಇದ್ದವರಲ್ಲ. ಸಂತ ಪೌಲರನ್ನು ಅರ್ಧದಲ್ಲಿ ಯೇಸು ಆರಿಸಿಕೊಂಡ ಒಬ್ಬ ಪ್ರೇಷಿತ. ಆದರೆ ಸಂತ ಪೌಲರು ಯಾವುದಕ್ಕೆ ಹೆದರಲಿಲ್ಲ. ನನ್ನ ಯೇಸು ನನ್ನನ್ನು ಆರಿಸಿಕೊಂಡು ಸುವಾರ್ತೆ ಸಾರಲಿಕ್ಕೆ ನಿಲ್ಲಿಸಿದ ಮೇಲೆ ನನ್ನ ಯೇಸುವೇ ನನ್ನನ್ನು ಕಾಪಾಡ್ತಾರೆ. ಏಕೆಂತೇಳಿದರೆ ಅವರು ನನ್ನ ರಕ್ಷಕ, ಅವರು ನನ್ನ ಭರವಸೆ. ಈ ಲೋಕದಲ್ಲಿ ಇರುವ ಜೀವನ ನನ್ನ ಜೀವನ ಅಲ್ಲ, ಅಲ್ಲಿ ನನಗೊಂದು ಜೀವನ ಮಾಡಲ್ಪಟ್ಟಿದೆ. ಅಲ್ಲಿ ನನಗಾಗಿ ದೇವರು ಒಂದು ನಿಶ್ಚಿತವಾದ ಒಂದು ಜಾಗವನ್ನು ಇಟ್ಟಿದ್ದಾರೆ. ಯೋಹನ್ನ ಶುಭ ಸಂದೇಶ 14ನೇ ಅಧ್ಯಾಯ 1-2ರಲ್ಲಿ ದೇವರು ಹೇಳ್ತಾರೆ, ಯೇಸು ಹೇಳ್ತಾರೆ, ನಿನಗಾಗಿ ಒಂದು ಕೊಠಡಿಯನ್ನು ನಾನು ಸಿದ್ಧ ಮಾಡಿಟ್ಟಿದ್ದೇನೆ. ಆ ಕನ್ಸ್ಟ್ರಕ್ಷನ್ ವರ್ಕ್ ಮುಗಿದ ತಕ್ಷಣ ನಾನು ವಾಪಸ್ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ.
ನನಗಾಗಿ ನಿನಗಾಗಿ ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ನಡೀತಾ ಇದೆ. ನನಗಾಗಿ ಒಂದು ನಿನಗಾಗಿ ಒಂದು ಜಾಗ ಸಿದ್ಧ ಮಾಡಲ್ಪಡ್ತಾ ಇದೆ. ಆ ಜಾಗದ ಪೂರ್ತೀಕರಣ ಆದ ತಕ್ಷಣ ನನ್ನನ್ನು ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯೇಸು ವಾಪಸ್ ಬರ್ತಾರೆ ಪ್ರಿಯರೇ. ಆ ನಿರೀಕ್ಷೆಯಲ್ಲಿ ಸಂತ ಪೌಲರಿದ್ದರು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಸಂತ ಪೌಲರು ಹೇಳ್ತಾರೆ, ನನ್ನ ಯೇಸುವನ್ನು ಆದಾಯ ಮಾಡಲಿಕ್ಕೋಸ್ಕರ ಈ ಲೋಕದಲ್ಲಿರುವ ಎಲ್ಲ ಸುಖಗಳನ್ನು ನಾನು ಕಸವಾಗಿ ಕಾಣ್ತಾ ಇದ್ದೇನೆ. ಎಂಥ ಧೈರ್ಯ ನೋಡಿ ಪ್ರಿಯರೇ, ಎಂಥ ಧೈರ್ಯ ನೋಡಿ. ಈಗಿನಕ್ಕಿಂತ ಕಷ್ಟ ಆಗ ಸುವಾರ್ತೆ ಸಾರದು. ಆ ಫರಿಸಾಯರ ಸದ್ದುಕಾಯರ ನಡುವೆ ಯೇಸು ಅಂತ ಹೇಳುವ ಹೆಸರು ಹೇಳಿದ್ರೇ ಕೊಲ್ಲುವಂತಹ ಕಾಲ. ಆ ಕಾಲದಲ್ಲಿ ಧೈರ್ಯವಾಗಿ ಸಂತ ಪೌಲರು ಹೇಳ್ತಾರೆ, ನನ್ನ ಯೇಸುವನ್ನು ಆದಾಯ ಮಾಡೋಕ್ಕೋಸ್ಕರ ನಾನು ಲೋಕದ ಸುಖಗಳನ್ನು, ಎಲ್ಲ ಸಂಪತ್ತನ್ನು, ಎಲ್ಲ ಲೋಕಮಯವಾದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನಾನು ಕಸವಾಗಿ ಕಾಣ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸಂತ ಪೌಲರು ಹೇಳ್ತಾರೆ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ, ಇವತ್ತು ನಾವು ಒಂದು ಪಾರದರ್ಶಕದಂತೆ ನಾವು ದೇವರನ್ನು ನೋಡ್ತಾ ಇದ್ದೇವೆ, ಆದರೆ ಒಂದು ದಿನ ನಾವು ದೇವರನ್ನು ಮುಖಾಮುಖಿಯಾಗಿ ನೋಡ್ತೇವೆ. ನಮ್ಮ ಲ್ಯಾಂಗ್ವೇಜಲ್ಲಿ, ಲೋಕಮಯ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಅಷ್ಟೇ, ಇವತ್ತು ನಾವು ಆನ್ಲೈನಲ್ಲಿ ದೇವರನ್ನು ನೋಡ್ತಿದ್ದೀವಿ, ಒಂದಿನ ನಾವು ಅಲ್ಲಿ ಪರಲೋಕಕ್ಕೆ ಹೋಗಿ ಆಫ್ಲೈನಲ್ಲಿ ದೇವರನ್ನು ನೋಡ್ತೀವಿ, ಮುಖಾಮುಖಿಯಾಗಿ ನೋಡ್ತೀವಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆ ಮುಖಾಮುಖಿಯಾಗಿ ಪ್ರಭು ಯೇಸುವನ್ನು ದರ್ಶಿಸುವಾಗ, ಮುಖಾಮುಖಿಯಾಗಿ ಯೇಸುವನ್ನು ನೋಡುವ ಸೌಭಾಗ್ಯ ನಮಗೆ ಸಿಕ್ಕುವಾಗ, ನಿನ್ನ ಈ ಲೋಕಮಯವಾದ ಕಷ್ಟ ನೋಡಿ, ದುಃಖ ನೋಡಿ, ನಿರಾಶೆ ನೋಡಿ ಆತ್ಮವನ್ನು ಕೊಂದು ನಷ್ಟಪಟ್ಟು ಹೋಗಿ ನರಕಾಗ್ನಿಯಲ್ಲಿ ದಬ್ಬಲ್ಪಡುವ ಮಗನಾಗಿ ನಾವಿರಬಾರ್ದು. ಬದಲಾಗಿ ಯೇಸುವಿನ ಮಡಿಲಲ್ಲಿ ಕೂರುವ ಮಗನಾಗಿ ನಾವು ಬದಲಾಗಿರಬೇಕು. ಯೇಸು ಹೇಳ್ತಾರೆ, ಈ ದೇಹವನ್ನು ಕೊಂದು ಹಾಕುವವನಿಗೆ ನೀನು ಹೆದರ್ಬೇಡ, ಬದಲಾಗಿ ದೇಹಾತ್ಮಗಳೆರಡನ್ನು ನರಕದಲ್ಲಿ ದಬ್ಬಲಿಕ್ಕೆ ಅಧಿಕಾರವಿರುವವನಿಗೆ ನೀನು ಹೆದರು. ಅಧಿಕಾರ ಇರುವವನನ್ನು ನೋಡಿ ಹೆದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯಾರು ನಿನ್ನನ್ನು ತಳ್ಳಿಬಿಡಲಿ, ಯಾರು ನಿನ್ನನ್ನು ದೂಷಿಸಲಿ, ನಿನಗೆ ಯಾರು ಇಲ್ಲದ ಅವಸ್ಥೆ ಇರಲಿ, ಹೆದರಬೇಡ. ಮರಣ ಗೆದ್ದ ಯೇಸು ನಮ್ಮ ಜೊತೆಗಿದ್ದಾರೆ. ಯೇಸು ಈ ಲೋಕದಲ್ಲಿ ಮಣ್ಣಿನಲ್ಲಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿದ್ದು ನನ್ನನ್ನು ನಿನ್ನನ್ನು ಕಾಪಾಡಲಿಕ್ಕೆ. 99 ಕುರಿಗಳು ತಪ್ಪಿ ಹೋದ ಒಂದು ಕುರಿಯನ್ನು, ಆ 99 ಕುರಿಗಳಲ್ಲಿ 99 ಕುರಿಯನ್ನು ಅಲ್ಲೇ ಬಿಟ್ಟು ತಪ್ಪಿ ಹೋದ ಒಂದು ಕುರಿಯನ್ನು ಯೇಸು ಹುಡುಕಿ ಬಂದರು. ಆ ಒಂದು ಕುರಿ ನಾನು ನೀನು. ಮುಳ್ಳಿನ ಪೊದೆಯಲ್ಲಿ ಅವಿತಿರುವ ನನ್ನನ್ನು ನಿನ್ನನ್ನು ಇವತ್ತು ಮೇಲಕ್ಕೆತ್ತಕ್ಕೆ ಯೇಸು ಬಂದಿದ್ದಾರೆ. ನೀನು ಪಾಪದ ಅವಸ್ಥೆಯಲ್ಲಿರು, ನೀನು ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರು, ನೀನು ಕುಡಿತಕ್ಕೆ ದಾಸನಾಗಿರು, ನೀನು ವ್ಯಭಿಚಾರದ ಅಡಿಯಾಳಾಗಿರು, ನೀನು ಯಾವುದೇ ಅವಸ್ಥೆಯಲ್ಲಿರು, ನೀನು ಯಾವುದೇ ವ್ಯವಸ್ಥೆಯಲ್ಲಿರು, ದೇವರು ನಿನ್ನ ಪರ್ಸನಾಲಿಟಿ ನೋಡುವ ದೇವರಲ್ಲ, ಬದಲಾಗಿ ನಿನ್ನ ಹೃದಯ ನೋಡುವ, ನಿನ್ನ ಪರಿಸ್ಥಿತಿ ನೋಡುವ ದೇವರು ಯೇಸು ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅಂಥ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ನಿನ್ನನ್ನು ಎತ್ತಿ ತಂದು ಅವರ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಿನ್ನ ಹೆಸರನ್ನು ಅವರ ಎದೆಗೆ ನಿನ್ನನ್ನು ಅಪ್ಪಿ ನಿನ್ನ ತೋಳನ್ನು ಮುದ್ದಾಡುತ್ತಾ ನಿನ್ನ ತೋಳಿನಿಂದ ನಿನ್ನನ್ನು ಅಪ್ಪಿಕೊಂಡು ನಿನ್ನ ತಲೆ ಸವರಲು ಸಿದ್ಧರಾಗಿರುವ ಯೇಸು. ಅವತ್ತು ವ್ಯಭಿಚಾರಣೆ ಮಹಿಳೆ, ನಾನು ಬ್ರದರ್ ಟಿ ಕೆ ಜಾರ್ಜದು ಒಂದು ಆಲ್ಬಮಲ್ಲಿ ಅದು ನನಗೆ ತುಂಬ ಟಚ್ ಆದ ಒಂದು ಸೀನ್. ಅದು ಅವಳ ಜೊತೆ, ಆ ವ್ಯಭಿಚಾರಿಣಿ ಮಹಿಳೆ ಜೊತೆ ಆ ರಾತ್ರಿ ಕೂಡ ವ್ಯಭಿಚಾರ ಮಾಡಿದಂತಹ ಆ ಸಹೋದರ ಎಲ್ಲರೂ ಅವಳು ಪಾಪ ಮಾಡಿ ಸಿಕ್ಕಾಕೊಂಡಾಗ ಅವಳನ್ನ ಕಲ್ಲೆಸೆದು ಕೊಲ್ಲಬೇಕು ಅಂತೇಳಿ ಮೋಶೆಯ ನಿಯಮ ಅಂತೇಳಿ ಕಲ್ಲೆಸಲಿಕ್ಕೆ ಬರುವಾಗ ಈ ಸಹೋದರ ಕೂಡ ಕಲ್ಲನ್ನು ಹಿಡ್ಕೊಂಡು ನಿಂತಿರ್ತಾನೆ. ಹಿಂಗೆ ಅದನ್ನು ಒಂದು ಪಾಸ್ ಮಾಡಿದ್ದಾರೆ ಬ್ರದರ್. ನನಗೆ ಅದು ಈ ಲೋಕದ ಒಂದು ವ್ಯವಸ್ಥೆ ಅದು ನೋಡಿ ನನಗೆ ತುಂಬ ಅದೊಂದು ಟಚ್ ಆಯಿತು ಹೃದಯಕ್ಕೆ. ಅಂದರೆ ಅವನು ಕೂಡ ಆ ರಾತ್ರಿ ಅವಳ ಜೊತೆ ಪಾಪ ಮಾಡಿದ್ರು, ಅವನು ಕೂಡ ಅವಳನ್ನ ಸಾಯಿಸಲಿಕ್ಕೆ ರೆಡಿ ಇದ್ದಾನೆ. ಆದರೆ ಯೇಸು ಮಾತ್ರ ಅವಳ ಹೃದಯ ನೋಡಿದ ದೇವರು. ಆ ವ್ಯಭಿಚಾರಿಣಿ ಮಹಿಳೆನ ಮಗಳೇ ಅಂತ ಕರೀತಾರೆ. ನಿನ್ನನ್ನು ಯಾರು ಶಿಕ್ಷಿಸಲಿಲ್ವ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ಆದರೆ ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ನೀನಾಗಿರೋ ಅವಸ್ಥೆಯಲ್ಲಿ ಯೇಸು ಇವತ್ತು ನಿನ್ನ ಹತ್ರ ಬರ್ತಾ ಇದ್ದಾರೆ ಪ್ರಿಯರೇ, ನಮ್ಮ ಹತ್ರ ಬರ್ತಾ ಇದ್ದಾರೆ ಪ್ರಿಯರೇ. ಆ ಅವಸ್ಥೆಯಿಂದ ಎದ್ದು ಬರುವ ನಮಗೆ ಸಾಧ್ಯ ಇಲ್ಲ. ಯೇಸು ಹೇಳ್ತಾರೆ, ನಾ ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ನಿನಗೆ ದಾಹವಾಗುವುದಿಲ್ಲ.
ನಾ ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ನಿನಗೆ ದಾಹವಾಗುವುದಿಲ್ಲ. ಆ ಜೀವ ಜಲ ನಮ್ಮ ಹೃದಯದಲ್ಲಿ ಹೊನಲಾಗಿ ಹರಿದಾಗ ನಮ್ಮಲ್ಲಿರುವ ಎಲ್ಲ ದುರ್ಗುಣಗಳು, ನಮ್ಮಲ್ಲಿರುವ ಎಲ್ಲ ದುರಾವಸ್ಥೆಗಳು, ನಮ್ಮಲ್ಲಿರುವ ಎಲ್ಲ ಪಾಪದ ಅವಸ್ಥೆಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಆತ್ಮರ ಶಕ್ತಿಯಿಂದ ನಾವು ತುಂಬಲ್ಪಡುವಾಗ ಪ್ರಿಯರೇ, ಯೇಸುವಿನ ಬಳಿಗೆ ಬರಲಿಕ್ಕೆ ನಮಗೆ ಸಾಧ್ಯ. ಆದರೆ ಪುನಃ ತೊಳೆದ ಹಂದಿ ಕೆಸರಿಗೆ ಹೋದಂತೆ ಪುನಃ ನಾವು ಮರಳಿ ಹೋಗಬಾರ್ದು. ನಾಯಿ ಕಕ್ಕಿದ್ದನ್ನು ಪುನಃ ನೆಕ್ಕಿದಂತೆ ನಾವು ಪುನಃ ಅದೇ ಹೊಲಸಿಗೆ ಹೋಗಬಾರ್ದು ಪ್ರಿಯರೇ. ಅದು ಯೇಸುವಿನಲ್ಲಿ ನಮಗಿರುವ ಭರವಸೆ. ಏಕೆಂತ ಹೇಳಿದರೆ ಯೇಸು ಹೇಳಿದರು, ನೀನು ಇವತ್ತು ಪರಿಶುದ್ಧ ಮಗನಾಗಿ ಮಗಳಾಗಿ ಜೀವಿಸಿದರೆ ನಾಳೆ ನಿನ್ನ ಜೀವನದಲ್ಲಿ ನೀನು ಅದ್ಭುತವನ್ನು ಕಾಣ್ತೀಯ. ಆ ಅದ್ಭುತ ನಿನ್ನ ಜೀವನದಲ್ಲಿ ನೀನು ಸಂಭವಿಸಬೇಕಾದ್ರೆ, ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳಲ್ಲಿ ಸಂಭವಿಸಬೇಕಾದ್ರೆ ನೀನು ಆ ಪರಿಶುದ್ಧ ಮಗನಾಗಿ ಮಗಳಾಗಿ ಈ ಕ್ಷಣದಲ್ಲಿ ಮಾರ್ಪಡಬೇಕು. ಯೇಸುವಿಗೆ ಸಾಧ್ಯ ನಿನ್ನನ್ನು ಬದಲಾಯಿಸಲಿಕ್ಕೆ. ಯೇಸುವಿಗೆ ಸರೆಂಡರ್ ಆಗು, ಕಂಪ್ಲೀಟ್ ಸರೆಂಡರ್ ಆಗು. ಎಸಪ್ಪ, ನಾನು ಬಂದಿದ್ದೀನಿ ಸ್ವಾಮಿ, ನನಗೆ ಆಗ್ತಾ ಇಲ್ಲ ಅಂತೇಳಿ ಕರಗಳನ್ನ ಮೇಲೆ ಕೆತ್ತು ಕಂಪ್ಲೀಟ್ ಸರೆಂಡರ್ ಆಗು. ನಿನಗೆ ಕೊಟ್ಟಿರುವ ಪವಿತ್ರಾತ್ಮರು ನಿನ್ನನ್ನು ಹೇಡಿಯನ್ನಾಗಿ ಮಾರ್ಪಡಿಸಿಲ್ಲ, ಬದಲಾಗಿ ಧೈರ್ಯವಂತ ಮಗನಾಗಿ ಮಗಳಾಗಿ ಮಾರ್ಪಡಿಸಿದ್ದಾರೆ. ನಿನಗೆ ಆ ನಂಬಿಕೆ ಇರಬೇಕು, ನಿನ್ನಲ್ಲಿ ಆ ವಿಶ್ವಾಸ ಇರಬೇಕು. ನನ್ನ ಯೇಸುವಿಗೆ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ ಅಂತ. ನನ್ನ ಯೇಸುವಿಗೆ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ನೋಡಿ ಪ್ರಿಯರೇ, ಶಿಷ್ಯಂದಿರು ಯೇಸು ಸ್ವಾಮಿ ಸತ್ತು ಹೋದ ಮೇಲೆ ಪುನರುತ್ಥಾನಗೊಂಡು ಹೋಗುವಾಗ ಯೇಸು ಹೇಳ್ತಾರೆ, ಯಾವ ರೀತಿ ಹಿಂಗೆ ಹೋಗಿದ್ದೀನೋ ಅದೇ ರೀತಿ ವಾಪಸ್ ಬರ್ತೀನಿ ನಾನು. ಅವರು ಯೇಸು ಸ್ವಾಮಿ ಮೇಲೆ ಹೋಗಿದ್ದೆ, ಸ್ವರ್ಗಾರೋಹಣ ಹೋಗಿದ್ದನ್ನೇ ಕಣ್ಣೆತ್ತಿ ನೋಡ್ತಾ ಇರುವಾಗ ದೂತರುಗಳು ಪ್ರತ್ಯಕ್ಷ ಆಗಿ ಹೇಳ್ತಾರೆ, ನೀನು ಏನನ್ನು ನೋಡ್ತಾ ಇದ್ದೀಯಾ? ಏನನ್ನು ನೀವು ನೋಡ್ತಾ ಇದ್ದೀರಿ? ಯೇಸು ಸ್ವಾಮಿ ಹೇಗೆ ಮೇಲಕ್ಕೆ ಏರಿ ಹೋಗಿದ್ದಾರೋ ಹಾಗೆ ವಾಪಸ್ ಬರ್ತಾರೆ. ಆ ವಾಪಸ್ ಬರ್ತಾರೆ ಅಂತ ಹೇಳುವ ಆ ಒಂದು ವರ್ಡಲ್ಲಿ, ಆ ಒಂದು ಪದದಲ್ಲಿ ಇಟ್ಟಿದ್ದ ಭರವಸೆ ಅವರು ಕೊನೆ ತನಕ ರಕ್ತ ಸಾಕ್ಷಿಗಳಾಗುವ ತನಕ. ಸಂತ ಯೋಹಾನರನ್ನ ಒಬ್ಬರನ್ನ ಬಿಟ್ಟರೆ ಶಿಷ್ಯಂದರಲ್ಲಿ ಸರಿಯಾಗಿ ತೀರಿ ಹೋಗಿದ್ದು ಯಾರೂ ಇರಲಿಲ್ಲ. ವಯಸ್ಸಾಗಿ ತೀರಿ ಹೋಗಿದ್ದು ಸಂತ ಯೋಹಾನರು ಮಾತ್ರ. ಉಳಿದ ಎಲ್ಲ ಶಿಷ್ಯಂದಿರು ಕೂಡ ರಕ್ತಸಾಕ್ಷಿಯಾಗಿದ್ದು. ಯಾಕೆ ಅವರು ಯೇಸು ಸ್ವಾಮಿ ಪುನರ್ತನರಾಗಿ ಹೋದ ಮೇಲೆ ಕೂಡ ಸುವಾರ್ತೆಗಾಗಿ ರಕ್ತಸಾಕ್ಷಿ ಆದರು ಅಂತ ಹೇಳಿದರೆ, ಈ ಲೋಕ ನನಗೆ ಶಾಶ್ವತ ಅಲ್ಲ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನ ಆಯುಷು 70 ಹೆಚ್ಚೆಂದರೆ 80. ಅಷ್ಟರಲ್ಲಿ ಮಾತ್ರ ಜೀವಿಸೋ ನಮಗೆ ಯಾಕೆ ಪ್ರಿಯರೇ ಈ ನೋವು, ಈ ನಿರಾಶೆ, ಈ ದುಃಖ ಅಂತ ಹೇಳಿ ಏಡಿಯಾಗಿ ಆಗಬೇಡಿ. ಅದೆಲ್ಲವನ್ನು ದಾಟಿ ಜಯಿಸಿದಾಗ ನಮಗೆ ಅಲ್ಲಿ ಒಂದು ಸಂತೋಷಕರವಾದ ಒಂದು ದಿನ ಇದೆ. ಆ ಸಂತೋಷವನ್ನು, ಆನಂದವನ್ನು ಕಿತ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುವ ಆ ಭರವಸೆ ಶಿಷ್ಯಂದಿರಲ್ಲಿ ಇದ್ದ ಕಾರಣನೇ ಅವರು ಯಾರು ಅವ್ರನ್ನ ಚೀತು ಅಂತ ಉಗಿದ್ರು, ಯಾರು ಅವ್ರನ್ನ ಒಡೆದ್ರು, ಬಡಿದ್ರು, ಶಿಲುಬೆಗೆ ಜಡಿದ್ರು, ಈಟಿಯಿಂದ ತಿವಿದ್ರು, ಕತ್ತಿಯಿಂದ ಕಡಿದ್ರು, ಅವರು ಅಂಜಲಿಲ್ಲ, ಭಯಪಡಲಿಲ್ಲ. ಅವರು ಹೇಳ್ತಾರೆ, ಅವರಿಗೆ ಸುವಾರ್ತೆಯಲ್ಲಿದ್ದ ಆ ಭರವಸೆ, ನೀವು ಈ ದೇಹವನ್ನು ಮಾತ್ರ ಕೊಂದು ಹಾಕ್ಲಿಕ್ಕಾಗೋದು, ನನ್ನಲ್ಲಿರುವ ನನ್ನ ಆತ್ಮ, ನನ್ನಲ್ಲಿರುವ ದೇವರಾತ್ಮ, ಅದನ್ನು ನಷ್ಟಪಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ. ಅದು ಪರಿಶುದ್ಧವಾಗಿ ನನ್ನ ಯೇಸುವಿನ ಮಡಿಲಲ್ಲಿ ಹೋಗಿ ಕೂರ್ತದೆ. ಆ ಯೇಸುವನ್ನು ಮುಖಾಮುಖಿಯಾಗಿ ನಾವು ದರ್ಶಿಸ್ತೀವಿ. ಆ ಭರವಸೆ ಪ್ರಿಯರೇ, ಆ ಭರವಸೆ ಇವತ್ತು ನಮಗೆ ಬರಬೇಕು. ಆ ಭರವಸೆ ನಮ್ಮಲ್ಲಿ ಬರಬೇಕು, ಬರ್ತದೆ. ಬನ್ನಿ ಯೇಸು ಹತ್ರ, ಸಾಕು ಮನುಷ್ಯರ ಹತ್ರ ಹೇಳಿದ್ದು ಸಾಕು. ಬನ್ನಿ ಯೇಸುವಿನ ಸನ್ನಿಧಿಗೆ ಬಂದವರು ಯಾವತ್ತೂ ನಿರಾಶರಾಗಿ ಹಿಂತಿರುಗಿ ಹೋಗಿದ್ದು ಇಷ್ಟು ತನಕ ಜೀವಮಾನದಲ್ಲೇ ಇಲ್ಲ ಪ್ರಿಯರೇ, ಜೀವಮಾನದಲ್ಲೇ ಇಲ್ಲ. ನಾನು ಮಂಜುಳಾ ಜಾಯ್, ನೀವು ನನ್ನ ಸಾಕ್ಷಿ ಕೇಳಿರ್ಬೋದು. ಜೀವನದಲ್ಲಿ ತುಂಬ ಕಷ್ಟಗಳು ಬಂತು, ತುಂಬ ರೋಗಗಳು ಬಂತು, ಕ್ಯಾನ್ಸರ್ ಬಂತು, ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಆಯಿತು. ಎಲ್ಲದರಿಂದ ಯೇಸು ನನಗೆ ಬಿಡುಗಡೆ ಕೊಟ್ಟರು. ನನ್ನ ಗಂಡನಿಗೆ ಕಿಡ್ನಿ ಪ್ರಾಬ್ಲಮ್ ಆಯಿತು, ನನ್ನ ಯೇಸು ಬಿಡುಗಡೆ ಮಾಡಿದರು. ನನ್ನ ಮಕ್ಕಳ ವಿದ್ಯಾಭ್ಯಾಸ ಆಶೀರ್ವದಿಸಿದರು. 10 ವರ್ಷದ ಹಿಂದೆ ನಾನು ಮಡಿಕೇರಿಯಲ್ಲಿದ್ದೆ ಟೀಚರಾಗಿ. 15 ವರ್ಷ ನಾನು ಟೀಚರಾಗಿ ಕೆಲಸ ಮಾಡಿದ್ದೀನಿ. ಒಂದೊತ್ತು ಊಟಕ್ಕೆ ಸಹ ಕಷ್ಟಪಡ್ತಾ ಇದ್ದೆ. ನನ್ನ ಯೇಸು ನನ್ನನ್ನು ಕೈ ಬಿಡಲ್ಲ, ನನ್ನ ಯೇಸು ಎತ್ತ ತಾಯಿಗಿಂತ ಮಿಗಿಲಾಗಿ ನನ್ನನ್ನು ಪ್ರೀತಿಸ್ತಾರೆ ಅಂತ ಹೇಳುವ ವಿಶ್ವಾಸದಲ್ಲಿ ನಾನು ಸುವಾರ್ತೆಗಾಗಿ ನಿಂತೆ. ಪ್ರೋಲೈಫ್ ಮಿನಿಸ್ಟ್ರಿ ಮಾಡೋಕ್ಕೆ ಶುರು ಮಾಡಿದೆ. ಸುಮಾರು 1002 ಮಕ್ಕಳನ್ನ ಜೀವಂತವಾಗಿ ಗರ್ಭಪಾತದಲ್ಲೇ ಸಾಯುವ ಮಕ್ಕಳನ್ನ ಉಳಿಸ್ಲಿಕ್ಕೆ ಏನೂ ಅಲ್ಲದ ಮಂಜುಳಾ ಜಾಯನ್ನು ಪ್ರಭು ಯೇಸು ಉಪಯೋಗಿಸಿದ್ರು. ಸುವಾರ್ತೆಗಾಗಿ ಯೇಸು ಸ್ಪರ್ಶ ತಂಡದ ಜೊತೆಗೆ ಎಲ್ಲ ಕಡೆ ಪ್ರಪಂಚದ ಮೂಲೆಗೆ ಪ್ರಭು ಯೇಸು ಕರ್ಕೊಂಡು ಹೋದರು. ನನ್ನ ಮಕ್ಕಳ ವಿದ್ಯಾಭ್ಯಾಸ ಆಶೀರ್ವದಿಸಿದ್ರು.
ಒಂದು ಮಗಳನ್ನು ಡಾಕ್ಟ್ರು ಮಾಡುವಷ್ಟು, ಮಗ ಸೈಂಟಿಸ್ಟ್ ಆಗುವಷ್ಟೇನು ನಾವೇನು ಶ್ರೀಮಂತರು ಅಲ್ಲ, ನಮ್ಮಲ್ಲಿ ಏನೂ ಇಲ್ಲ. ಆದರೆ ಮರಣವನ್ನು ಗೆದ್ದ ಯೇಸು, ಇಡೀ ಲೋಕವನ್ನು ಒಂದು ನುಡಿಯಿಂದ ಸೃಷ್ಟಿ ಮಾಡಿದ ಯೇಸು ನಮ್ಮ ಜೊತೆಗಿದ್ದಾರೆ. ಅದು ನಮ್ಮ ಭರವಸೆ. ಆ ಫೀಸ್ ಕಟ್ಟಲಿಕ್ಕೆ ನನ್ನಿಂದ ಆಗಲ್ಲ, ನನ್ನ ಗಂಡನಿಂದ ಆಗಲ್ಲ, ನಮ್ಮ ಕುಟುಂಬಕ್ಕೆ ಆಗಲ್ಲ, ಆದರೆ ನನ್ನ ಯೇಸುವಿಗೆ ಆಗುತ್ತೆ. ನನ್ನ ಮನೆಯ ಎಲ್ಲ ಅವಸ್ಥೆಗಳನ್ನು ಸರಿ ಮಾಡಲಿಕ್ಕೆ ನಮ್ಮಿಂದ ಆಗಲ್ಲ, ಆದರೆ ನಮ್ಮ ಯೇಸುವಿಂದ ಆಗುತ್ತೆ. ಈ ಶರೀರದಲ್ಲಿ ಯಾವ ರೋಗಗಳು ಬಂದರೂ ನನ್ನಿಂದ ಅದನ್ನು ಸರಿ ಮಾಡಲಿಕ್ಕೆ ಆಗಲ್ಲ, ವೈದ್ಯರಲ್ಲಿ ಘನವೈದ್ಯನಾದ ವೈದ್ಯನಿಗೆ ಅದು ಸಾಧ್ಯ ಆಗುತ್ತೆ. ಆ ಭರವಸೆಯಲ್ಲಿ ಇವತ್ತು ನಾವು ಬದುಕ್ತಾ ಇರೋದು. ನಾನು ನನ್ನ ಕುಟುಂಬಕ್ಕೆ ಹೇಳೋದಷ್ಟೇ, ನನ್ನ ಮಕ್ಕಳಿಗೆ ನಾನು ಹೇಳೋದಷ್ಟೇ, ಮಮ್ಮಿ ಆಗಲಿ ಡ್ಯಾಡಿ ಆಗಲಿ ಯಾರೂ ಶಾಶ್ವತ ಅಲ್ಲ. ಇವತ್ತಿದ್ದು ನಾಳೆ ಬಾಡಿ ಹೋಗುವ ಹುಲ್ಲಿಗೆ ಸಮಾನರಾದ ಮನುಷ್ಯರು ನಾವು. ನಮಗೆ ಯಾವ ಗ್ಯಾರಂಟಿ ವಾರಂಟಿ ಇಲ್ಲ, ಆದರೆ ಪರ್ಮನೆಂಟಾಗಿ ಈ ಲೋಕದಲ್ಲಿರೋದು ಯೇಸು ಮಾತ್ರ. ಆ ಯೇಸುವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಎಷ್ಟೋ ಕಾಯಿಲೆಗಳಿದೆ ಈ ಶರೀರದಲ್ಲಿ, ಅದೆಲ್ಲ ಒಂದಿನ ಅಟ್ಯಾಕ್ ಮಾಡಿ ಏನಾದರೂ ಆಗಿ ಸತ್ತಿಗಿತ್ತು ಹೋದರೆ, ಅಯ್ಯೋ ನಮ್ಮ ಮಮ್ಮಿ ಸತ್ತೋದ್ರು, ನಮ್ಮನ್ನು ಯಾರು ನೋಡ್ಕೊಳ್ತಾರೆ ಅಂತ ಹೇಳುವ ಚಿಂತೆಯನ್ನು ಬೇಡ. ನಿನ್ನನ್ನು ಮಮ್ಮಿಗೆ ಕೊಟ್ಟ ದೇವರು ಜೀವಿಸುವ ದೇವರು. ಅವರು ನಮ್ಮ ಮಮ್ಮಿ, ಅವರು ನಮ್ಮ ಡ್ಯಾಡಿ, ಅವರು ನಮ್ಮ ಪಪ್ಪ, ಅದಕ್ಕಿಂತ ಮಿಗಿಲಾದವರು. ಅವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ನಿನ್ನ ಜೀವನವನ್ನು ರಕ್ಷಿಸಲಿಕ್ಕೆ, ನಿನ್ನ ಜೀವನವನ್ನು ಕಟ್ಟಲಿಕ್ಕೆ ಯೇಸುವಿಗೆ ಮಾತ್ರ ಸಾಧ್ಯ. ಈ ಲೋಕದಲ್ಲಿ ಯಾರೇ ಮನುಷ್ಯರು ನಿನಗೆ ಸಹಾಯ ಮಾಡಿದರೂ ಅದು ಯೇಸು ದೇವದೂತರ ಮುಖಾಂತರ ನಿನಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ನೆನೆಸ್ಕೊಳ್ಳಿ ಪ್ರಿಯರೇ, ನೆನೆಸ್ಕೊಳ್ಳಿ. ಎಲ್ಲ ಅವಸ್ಥೆಯಲ್ಲೂ, ಎಲ್ಲ ವ್ಯವಸ್ಥೆಯಲ್ಲೂ ಯೇಸುವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಅದೇ ಸುವಾರ್ತೆ. ಎಷ್ಟೋ ಧ್ಯಾನಕೂಟದಲ್ಲಿ ಭಾಗವಹಿಸಿದ್ದೀವಿ, ದೇವರನ್ನು ಆಶ್ರಯಿಸಿದ್ದೀವಿ. ಆ ವಾಕ್ಯ ಕೇಳುವಾಗ ನಮಗೆ ಅನಿಸುತ್ತೆ, ಓ ನನ್ನ ಯೇಸು ನನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾರೆ, ಏನಾದರೂ ಮಾಡ್ತಾರೆ ಅಂತ ಹೇಳುವ ನಂಬಿಕೆ. ಪುನಃ ವಾಪಸ್ ಹೋದ್ಮೇಲೆ ಅದೇ ಕಷ್ಟಗಳು, ಅದೇ ನೋವುಗಳು, ಅದೇ ಸಾಲಗಳು, ಅದೇ ಬೈಗಳಗಳು, ಅದೇ ಜಗಳಗಳು ಉಂಟಾಗುವಾಗ ಅಯ್ಯೋ ಏನು ಹೇಳ್ತಾರೋ, ಏನು ಪ್ರೀಚ್ ಮಾಡ್ತಾರೋ ಅದೆಲ್ಲ ಸುಮ್ಮನೆ. 100% ಇಲ್ಲ, 101% ಯೇಸು ನುಡಿದಂತೆ ನಡೆಯುವ ದೇವರು. ಯೇಸು ಕೊಡ್ತೀನಿ, ನನ್ನ ನಾಮದಲ್ಲಿ ಏನು ಕೇಳಿದ್ರು ಕೊಡ್ತೀನಿ ಅಂತಿದ್ರೆ ಅದು ನನಗೂ ನಿನಗೂ ಒಳ್ಳೆಯದಾಗೋದಾದರೆ 100%, 101% ಯೇಸು ಕೊಟ್ಟೇ ಕೊಡ್ತಾರೆ. ಯೋಹಾನ 14:14 ಯೇಸು ಹೇಳಿದರು, ನನ್ನ ನಾಮದಲ್ಲಿ ನೀನು ಏನು ಬೇಕಾದರೂ ಕೇಳು, ನಾನು ನಿನಗೆ ಅದನ್ನು ಕೊಡ್ತೀನಿ. ಏಕೆಂದರೆ ಬೆಟ್ಟಗಳು ಅಗಲಿದರು, ಗುಡ್ಡಗಳು ಕದಲಿದರು, ನನ್ನ ಪ್ರೀತಿ ಶಾಶ್ವತವಾದ ಪ್ರೀತಿ. ಕೀರ್ತನೆ 91:1 ಹೇಳುತ್ತೆ, ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದಾನೆ. ನಾನು ನೀನು ಇವತ್ತು ಯೇಸುವಿನ ಆಶ್ರಯದಲ್ಲಿದ್ದರೆ, ನಾನು ನೀವು ಇವತ್ತು ಸುರಕ್ಷಿತವಾಗಿದ್ದೀವಿ ಅಂತ ಹೇಳುವ ಆ ನಂಬಿಕೆ, ಆ ಭರವಸೆ, ಆ ವಿಶ್ವಾಸ ನನ್ನಲ್ಲಿ ನಿನ್ನಲ್ಲಿ ಇದ್ದರೆ ಖಂಡಿತವಾಗಿಯೂ ಆ ದೇವರ ವಾಕ್ಯದ ಶಕ್ತಿ ನಮ್ಮ ಮೇಲೆ ಕಾರ್ಯ ಮಾಡುತ್ತೆ ಪ್ರಿಯರೇ, ಕಾರ್ಯ ಮಾಡುತ್ತೆ. ಅದನ್ನು ನಾನು ನೀವು ನಂಬಬೇಕು. ಯೇಸುವಿನಲ್ಲಿ ಅಗಾಧವಾದ ವಿಶ್ವಾಸ, ಭರವಸೆ ನನಗೂ ನಿಮಗೂ ಇರಬೇಕು. ಬಾರ್ತಿಮೇಯ ಹುಟ್ಟು ಕುರುಡ, ಅವನು ಯೇಸುವಿನ ಬಗ್ಗೆ ಕೇಳಿದ್ದ. ಯೇಸು ಸತ್ತ ಲಾಜರನಿಗೆ ಜೀವ ಕೊಟ್ಟರು. 12 ವರ್ಷಗಳ ಕಾಲ ರಕ್ತಸ್ರಾವವಾಗಿದ್ದ ಆ ಮಹಿಳೆಗೆ ಯೇಸು ಸೌಖ್ಯ ಕೊಟ್ಟರು. 38 ವರ್ಷಗಳ ಕಾಲ ಪಾರ್ಶ್ವವಾಯು ರೋಗಿಯಾಗಿದ್ದವನಿಗೆ ಯೇಸು ಸೌಖ್ಯ ಕೊಟ್ಟರು. ಕುಂಟರನ್ನು, ಕುರುಡರನ್ನು, ಕುಷ್ಠರೋಗಿಗಳನ್ನು ಯೇಸು ಇವತ್ತು ಮುಟ್ಟಿ ಸೌಖ್ಯಪಡಿಸ್ತಾ ಇದ್ದಾರೆ. ಅಂಥ ಮಹಿಮಾನ್ವಿತ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಹೇಳುವ ಆ ಸತ್ಯವನ್ನು ಯಾವಾಗ ಬಾರ್ತಿಮೇಯನು ಕೇಳಿಸಿಕೊಂಡನೋ ಅದು ಅವನಲ್ಲಿ ಒಂದು ಭರವಸೆಯನ್ನು ಮೂಡಿಸ್ತೋ. ಮರುಭೂಮಿಯಲ್ಲಿ ಒಂದು ನೀರು ಚಿಗುರು ಒಡೆದಂತೆ, ಒಂದು ನೀರು ಹರಿದು ಹೋದಂತೆ, ವಯಸ್ಸಿಸ್ ಅಂತ ಹೇಳ್ತೀವಲ್ಲ, ಮರುಭೂಮಿಯಲ್ಲಿ ಒಂದಿಷ್ಟು ನೀರು ಸಿಕ್ಕಿದರೆ ವಯಸ್ಸಿಸ್ ಅದು. ಹಾಗೆ ಅವನಲ್ಲಿ ಒಂದು ಭರವಸೆ ಉಂಟಾದಾಗ, ಯೇಸು ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ತಿಳಿದ ತಕ್ಷಣ ಅವನ ತಟ್ಟೆ ಕೋಲುಗಳನ್ನ ಬಿಸಾಕಿ ಜನರ ಚಂಗುಳಿಯ ಮಧ್ಯದಲ್ಲಿ ಯೇಸು ಬರ್ತಾ ಇರುವಾಗ, ದಾವೀದ ಕುಲಪುತ್ರರೇ ನನ್ನ ಮೇಲೆ ಕರುಣೆ ತೋರಿರಿ. ಜನ ಎಲ್ಲ ಹೇಳ್ತಾರೆ, ಜೊತೆಗಿದ್ದ ಭಿಕ್ಷುಕರು ಹೇಳ್ತಾರೆ, ಅಯ್ಯೋ ನಾನು ನೀನು ಭಿಕ್ಷೆ ಬೇಡೋರು ಕಣೋ, ನೀನೇನು ಕಿರ್ಚಕ್ಕೆ ಹೋಗ್ಬೇಡ, ಅರ್ಚಕ್ಕೆ ಹೋಗ್ಬೇಡ, ಅವರೇನು ನಿನ್ನ ಕೂಗನ್ನ ಕೇಳಿಸ್ಕೊಳ್ಳೋದಿಲ್ಲ. ಅವನು ಯಾವುದಕ್ಕೆ ಕೇರ್ ಮಾಡಿಲ್ಲ. ಐ ಡೋಂಟ್ ಕೇರ್ ಅಂತ ಹೇಳ್ದ. ಅವನು ಯೇಸುವನ್ನು ಇನ್ನೂ ಉಚ್ಚ ಸ್ವರದಲ್ಲಿ, ದಾವೀದ ಕುಲಪುತ್ರರೇ ನನ್ನ ಮೇಲೆ ಕರುಣೆ ತೋರಿರಿ. ಯೇಸು ನಿಲ್ತಾರೆ ಅವನ ಕೂಗಿ ಕೇಳಿ. ಅವ್ರು ಕೇಳ್ತಾರೆ, ಅವರಿಗೇನು ಮೊದಲೇ ಗೊತ್ತಿರಲಿಲ್ವಾ ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರಿಗೆ? ನಮ್ಮಲ್ಲಿ ಆ ಭರವಸೆ ಉಂಟಾಗಬೇಕು, ನಮ್ಮಲ್ಲಿ ವಿಶ್ವಾಸ ಉಂಟಾಗಬೇಕು, ಯೇಸುವಿನ ಆ ಮಹಿಮೆಯನ್ನು ನಾವು ಬೆಳಗಿಸಬೇಕು. ಯೇಸು ನಿಂತು ಕೇಳ್ತಾರೆ, ಬಾರ್ತಿಮೇಯ ನಿನಗೆ ಏನು ಬೇಕು? ಅವನು ಹೇಳ್ತಾನೆ, ಸ್ವಾಮಿ ನನಗೆ ಕಣ್ಣು ಬೇಕು, ಈ ಲೋಕ ನೋಡಬೇಕು. ಯೇಸು ಹೇಳ್ತಾರೆ, ನಿನ್ನ ವಿಶ್ವಾಸದಂತೆ ನಿನಗಾಗಲಿ. ಅವನಿಗೆ ತಕ್ಷಣ ಕಣ್ಣು ಬಂತು.
ಇವತ್ತು ಅವಿಶ್ವಾಸದಲ್ಲಿ ಲೋಕವನ್ನು ನೋಡಿ ಜೀವಿಸುತ್ತಿರುವ ನಮ್ಮಲ್ಲಿ ಆಂತರಿಕ ಕುರುಡುತನ ಇದ್ದರೆ, ಆ ದಾವೀದನ ಕುಲಪುತ್ರರೇ ಅಂತ ಹೇಳಿ ಬಾರ್ತಿಮೇಯನ ಥರ ನಾವು ಕೂಗಿ ಕರೆಯುವ ದಾವೀದ ಕುಲಪುತ್ರರೇ, ನನ್ನ ಮೇಲೆ ಕರುಣೆ ತೋರಿ ಸ್ವಾಮಿ, ನನ್ನ ಮೇಲೆ ಕರುಣೆ ತೋರಿ ಯೇಸುವೆ, ಸಾಕಾಗಿ ಹೋಗಿದೆ ಸ್ವಾಮಿ ಈ ಜೀವನ, ನರಳಾಟ, ಕೂಗಾಟ, ಜಂಜಾಟ, ಈ ಕಣ್ಣೀರು, ವೇದನೆ, ನೋವು, ನಿರಾಶೆ, ಯೇಸುವೆ ಸಾಕಾಗಿ ಹೋಗಿದೆ, ಕರುಣೆ ತೋರಿ ಸ್ವಾಮಿ ಅಂತೇಳಿ ಆ ಬಾರ್ತಿಮೇಯನ ಥರ ನಾನು ನೀವು ಇವತ್ತು ಕೂಗುವ ಪ್ರಿಯರೇ, ನಾನು ನೀವು ಇವತ್ತು ಕೂಗಿ ಕರೆಯುವ. ಯೇಸು ಬರ್ತಾರೆ ನಮ್ಮ ಬಳಿಯಲ್ಲಿ, ಯೇಸು ನಿಂತ್ಕೊಳ್ತಾರೆ ನಮ್ಮ ಪಾದದ ಹತ್ರ. ಯೇಸು ಹೇಳ್ತಾರೆ, ಮಗನೇ ಮಗಳೇ ನಿನಗೆ ಏನು ಬೇಕು ಮಾತಾಡು ಯೇಸು ಹತ್ರ ಈ ನಿಮಿಷದಲ್ಲಿ. ಆ ಬಾರ್ತಿಮೇಯ ಹೇಳ್ದ, ನನಗೆ ಕಣ್ಣು ಬೇಕು ಅಂತ. ನನಗೆ ಇವತ್ತು ಏನು ಬೇಕು, ನನಗೆ ಇವತ್ತು ಏನು ಬೇಕು ಅದನ್ನು ಕೇಳಿ ಇವತ್ತು ಮಾತಾಡುವ ಯೇಸುವಿನ ಬಳಿಯಲ್ಲಿ. ಅವರ ಸ್ವರವನ್ನು ನಾವು ಆಲಿಸುವ. ಸುಪ್ರಭಾತದಲ್ಲಿ, ಯೇಸುವೆ ನಿನ್ನ ಸ್ವರಕ್ಕಾಗಿ ನಾನು ದಾಹಗೊಳ್ತಾ ಇದ್ದೇನೆ ಸ್ವಾಮಿ, ಈಗೋ ನಿನ್ನ ಮಗನಾಗಿ ನಿನ್ನ ಸನ್ನಿಧಿಗೆ ಬಂದಿದ್ದೇನೆ. ಈ ದಿವ್ಯವಾಣಿ ಲೈವ್ ಪ್ರೋಗ್ರಾಮ್ನ ಮೂಲಕ ನಿನ್ನ ಪಾದದ ಬಳಿ ನಾನು ಕೂತಿದ್ದೇನೆ ಯೇಸುವೆ, ಕರುಣೆ ತೋರು ಸ್ವಾಮಿ. ಟ್ಯಾಬ್ಲೆಟ್ಸ್ ತಗೊಂಡು ಸಾಕಾಗಿ ಹೋಗಿದೆ ಯೇಸುವೆ, ಯಾವ ಔಷಧಿಯೂ ವರ್ಕ್ ಮಾಡ್ತಾ ಇಲ್ಲ ಸ್ವಾಮಿ. ಅವತ್ತು ರಕ್ತಸ್ರಾವದ ಮಹಿಳೆ 12 ವರ್ಷಗಳ ಕಾಲ ನರಳುತ್ತಾ, ದೇವರ ವಾಕ್ಯ ಹೇಳುತ್ತೆ, ಅವಳಲ್ಲಿದ್ದ ಎಲ್ಲ ಹಣವನ್ನು ಅವಳು ಪೋಲು ಮಾಡಿದ್ಲು. ಯೇಸುವಿನ ಬಟ್ಟೆಯ ಅಂಚನ್ನು ಮುಟ್ಟಿದರೆ ಸಾಕು, ನನಗೆ ಸೌಖ್ಯ ಪಡ್ತದೆ, ನನಗೆ ಸೌಖ್ಯ ಸಿಗ್ತದೆ ಅಂತ ಹೇಳುವ ವಿಶ್ವಾಸ ಅವಳಲ್ಲಿತ್ತು, ಆ ಭರವಸೆ ಅವಳಲ್ಲಿತ್ತು, ಆ ನಂಬಿಕೆ ಅವಳಲ್ಲಿತ್ತು. ಆ ದೃಢವಾದ ಆಳವಾದ ಆ ನಂಬಿಕೆ ಅವಳಿಗೆ ಸೌಖ್ಯ ಕೊಡ್ತು. ನೀನು ಹೃದಯದಲ್ಲಿ ನಂಬು, ನನ್ನ ಯೇಸುವಿಗೆ ಅಸಾಧ್ಯ ಇಲ್ಲ. ಇವತ್ತು ಕೆಲಸ ಕಳ್ಕೊಂಡಿದ್ದೀನಿ, ನನಗೆ ಗೊತ್ತು ಪ್ರಿಯರೇ, ಎಷ್ಟೋ ಮಂದಿ ಇವತ್ತು ವಿದೇಶಗಳಿಂದ ಕಾಲ್ ಮಾಡ್ತಾರೆ, ಕೆಲಸ ಹೋಗಿದೆ. 1.5-2 ಲಕ್ಷ 3 ಲಕ್ಷ ದುಡಿತಾ ಇದ್ದವರು ಇಲ್ಲಿ ಊರಲ್ಲಿ ಎಷ್ಟೋ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ. ಮನೆ ಕಟ್ಟಿದ ಲೋನ್ ಮುಗ್ದಿಲ್ಲ, ಕಾರ್ ತಗೊಂಡ ಲೋನ್ ಮುಗ್ದಿಲ್ಲ, ಮಕ್ಕಳ ಮದುವೆ ಮಾಡಿದ ಲೋನ್ ಮುಗ್ದಿಲ್ಲ, ಎಷ್ಟೋ ಅವಸ್ಥೆಗಳಿರುತ್ತೆ. ಆ ಅವಸ್ಥೆಗಳ ಮಧ್ಯದಲ್ಲಿ ನಮ್ಮ ಕೆಲಸ ಹೋದಾಗ ಏನಾಗಿರುತ್ತೆ ಅಂತ ಊಹಿಸಲಿಕ್ಕೆ ನಮಗೆ ಸಾಧ್ಯ. ಒಂದು ರಾತ್ರಿ ಮುಗಿದು ಬೆಳಗಿನ ಜಾವ ಆಗುವಷ್ಟರಲ್ಲಿ ನಿನ್ನ ಕೆಲಸ ಹೋಯ್ತು ಅಂತೇಳಿ ನಿನಗೆ ಒಂದು ಕಣ್ಣು ತೆರೆಯುವಾಗ ನಿನಗೆ ಒಂದು ಇಮೇಲ್ ಬಂದರೆ ಮನಸ್ಸಿಗೆ ಆಗುವ ಆಘಾತ ನನಗೆ ಅರ್ಥ ಆಗುತ್ತೆ. ಆದರೆ ಯೇಸು ನಮ್ಮ ಹೃದಯ ನೋಡುವ ದೇವರು, ಮನುಷ್ಯರ ಥರ ಮುಖ ನೋಡುವ ದೇವರಲ್ಲ, ಹೃದಯ ನೋಡುವ ದೇವರು. ಆ ದೇವರಿಗೆ ಗೊತ್ತು, ಅದಕ್ಕಿಂತ ಉನ್ನತವಾದ ಒಂದು ಕೆಲಸ ನಿನಗೆ ಕೊಡಲಿಕ್ಕೆ ಆ ಯೇಸುವಿಗೆ ಸಾಧ್ಯ. ಯೇಸುವನ್ನು ಪ್ರೀತಿಸುವಾಗ, ಯೇಸುವನ್ನು ಅನುಸರಿಸಿ ನಡೆಯುವಾಗ ಸಕಲವೂ ಹಿತಕರವಾಗಿ ಪರಿಣಮಿಸ್ತದೆ. ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ ಹೇಳುತ್ತೆ, ದೇವರನ್ನು ಪ್ರೀತಿಸುವವರಿಗೂ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರಿಗೂ ಸಕಲವೂ ಹಿತಕರವಾಗಿ ಪರಿಣಮಿಸ್ತದೆ. ಹಿತಕರವಾಗಿ ಪರಿಣಮಿಸಬೇಕಾದ್ರೆ ದೇವರನ್ನು ಪ್ರೀತಿಸುವವರಾಗಿರಬೇಕು. ದೇವರಲ್ಲಿ ಅಗಾಧವಾದ ವಿಶ್ವಾಸ, ಭರವಸೆ ನಮ್ಮಲ್ಲಿ ಇರಬೇಕು. ಅವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವ ಮಗನಾಗಿ ನಾವು ಮಾರ್ಪಡಬೇಕು. ಏಕೆಂದರೆ ಯೆರೆಮೀಯ ಪ್ರವಾದಿ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತೆ, ನಿನ್ನ ಬಗ್ಗೆ ನನಗೆ ಒಂದು ಒಳ್ಳೆಯ ಆಲೋಚನೆ ಇದೆ, ಅದು ನಿನ್ನ ವಿನಾಶಕ್ಕಾಗಿ ಅಲ್ಲ, ನಿನ್ನ ಒಳಿತಿಗಾಗಿ. ಏನೇ ನಮ್ಮ ಜೀವನದಲ್ಲಿ ಸಂಭವಿಸಿದರೂ ಅದೆಲ್ಲವೂ ಒಳಿತಿಗಾಗಿಯೇ ನಮ್ಮ ಜೀವನದಲ್ಲಿ ಅದು ಪರಿಣಮಿಸ್ತದೆ ಪ್ರಿಯರೇ, ಒಳಿತಿಗಾಗಿಯೇ ಪರಿಣಮಿಸ್ತದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಜೋಸೆಫನನ್ನು ನೋಡ್ತೀವಿ. ಜೋಸೆಫನನ್ನು ಅವರ ಅಣ್ಣಂದಿರು ತಗೊಂಡೋಗಿ ಹಾಳು ಬಾವಿಯಲ್ಲಿ ಹಾಕ್ತಾರೆ. ಆದರೆ ದೇವರ ಚಿತ್ತವೇ ಅವನ ಜೀವನದಲ್ಲಿ ಬೇರೆಯಾಗಿತ್ತು. ಅವನು ಈಜಿಪ್ಟ್ ದೇಶದ ಅಧಿಕಾರಿಯನ್ನಾಗಿ ದೇವರು ಮಾರ್ಪಡಿಸ್ತಾರೆ. ಅವನು ಯಾವುದಕ್ಕೆ ಹೆದರಲಿಲ್ಲ, ಯಾವುದಕ್ಕೆ ಅಂಚಲೂ ಇಲ್ಲ. 44ನೇ ಹೆಂಡತಿ ಬಾ ನನ್ನೊಂದಿಗೆ ವ್ಯಭಿಚಾರ ಮಾಡು ಅಂತ ಹೇಳಿ ಕರೆದಾಗ ಕೂಡ ನಾನು ದೇವರಿಗೆ ಭಯಪಡ್ತೀನಿ ಹೊರತು ಮನುಷ್ಯರಿಗೆ ಅಲ್ಲ ಅಂತ ಹೇಳಿ ಅವನ ಮೇಲಂಗಿಯನ್ನು ಅಲ್ಲೇ ಹಾಕಿ ಓಡಿ ಹೋಗ್ತಾನೆ. ಅವಳು ಅವನ ಮೇಲೆ ಆರೋಪ ಹೊರಿಸ್ತಾಳೆ, ನನ್ನನ್ನು ಅವನು ವ್ಯಭಿಚಾರ ಮಾಡಲಿಕ್ಕೆ ಬಂದ ಅಂತೇಳಿ. ಅವನನ್ನು ಜೈಲಿಗೆ ಕಳಿಸ್ತಾರೆ. ಆದರೆ ದೇವರು ಅವನನ್ನು ಬಿಟ್ಟಾಕಲಿಲ್ಲ, ಏಕೆಂದರೆ ದೇವರಲ್ಲಿ ಅವನಿಗೆ ಅಗಾಧವಾದ ಭರವಸೆ ಇತ್ತು. ನನ್ನ ದೇವರು ಈ ಕಷ್ಟದ ಕೂಪದಿಂದ ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ನನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ಸಾಧ್ಯ ಅಂತ ಹೇಳುವ ಆ ಭರವಸೆ ಅವನಲ್ಲಿತ್ತು. ಅವನು ಅಂಚಲಿಲ್ಲ ಅದಕ್ಕೆ. ಆದರೆ ಅದೇ ಅಧಿಕಾರಿಯೇ ಅವನನ್ನು ಒಂದು ದಿನ ಉತ್ತರಾಧಿಕಾರಿಯನ್ನಾಗಿ ಮಾರ್ಪಡಿಸ್ದ. ಅದು ದೇವರಲ್ಲಿ ಅವನಿಟ್ಟಿದ್ದ ಭರವಸೆಯ ಆ ಫಲ ಅವನಿಗೆ ಸಿಕ್ಕಿತು. ಈ ಲೋಕವನ್ನು ಹೆದರಲಿಕ್ಕೆ ಹೋಗಬೇಡಿ. ಲೋಕದ ಪಾಪದ ಸುಖಕ್ಕೆ ಅಡಿಯಾಳಾಗಿ ಅಯ್ಯೋ ಅದು ಬಿಟ್ಟು ಬಂದರೆ ನನ್ನ ಜೀವನದಲ್ಲಿ ಏನಾಗುತ್ತೋ, ನಾನು ಈ ಸಾರಾಯಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದು ಬಿಟ್ಟು ಬಂದರೆ ನನ್ನ ಜೀವನದ ಅವಸ್ಥೆ ಏನಾಗುತ್ತೆ, ನನ್ನ ಕುಟುಂಬ ಏನಾಗುತ್ತೆ, ಯಾವ ಮಣ್ಣಗಟ್ಟಿನೂ ಆಗಲ್ಲ. ನಮ್ಮ ಜೊತೆ ಯೇಸು ಇದ್ದಾರೆ.
ಅದಕ್ಕಿಂತ ಉತ್ತಮವಾದ ಆದಾಯ ಕೆಲಸ ಕೊಡಲಿಕ್ಕೆ ನನ್ನ ನಿನ್ನ ಯೇಸುವಿಗೆ ಸಾಧ್ಯ. ನಾವು ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 12ರ ವಾಕ್ಯದಿಂದ ನಾವು ನೋಡ್ತೀವಿ ಪ್ರಿಯರೇ, ಪೇತ್ರನನ್ನು ಸರಪಳಿಯಲ್ಲಿ ಹಾಕಿ ಬಂಧಿಸಿಟ್ಟಿರ್ತಾರೆ. ನಾನು ನೀನಾಗಿದ್ರೆ ಸರಪಳಿಯಲ್ಲಿ ಹಾಕಿ ಬಂಧಿಸಿಟ್ಟಾಗ, ಅಯ್ಯೋ ಯೇಸುವೆ ನಿನ್ನ ಸುವಾರ್ತೆ ಸಾರಿ, ನನ್ನನ್ನು ನೋಡಿ ಸರಪಳಿಯಲ್ಲಿ ಬಂಧಿಸಿ ಹಾಕಿದ್ದಾರೆ ಅಂತೇಳಿ ನೀವು ಗೋಳಾಡ್ತಾ ಇದ್ವಿ. ಆದರೆ ಪೇತ್ರ ಹಂಗೇನು ಮಾಡೋಕ್ಕೆ ಹೋಗಿಲ್ಲ. ಅವನಿಗೆ ಒಂದು ಭರವಸೆ ಇತ್ತು, ನನ್ನ ಯೇಸುವಿನ ಸುವಾರ್ತೆ ನಾನು ಸಾರಿದ್ದೀನಿ, ನಮ್ಮಪ್ಪ ಯೇಸು ಏನಾದರೂ ಮಾಡ್ತಾರೆ. ಅವನು ಸುಖವಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ನಾನು ಯಾವಾಗಲೂ ನೆನೆಸ್ತೀನಿ, ಆ ಪೇತ್ರನಿಗೆ ಹೆಂಗಾದರೂ ನಿದ್ದೆ ಮಾಡೋಕ್ಕಾಯ್ತು. ಒಳ್ಳೆ ನಿದ್ದೆ ಮಾಡ್ತಾ ಇರ್ತಾನೆ. ಮಧ್ಯರಾತ್ರಿಯಲ್ಲಿ ದೇವದೂತರು ಬಂದು ಅವನ ಸರಪಣಿ ಕಳಚಿ ಬೀಳಲ್ಪಡ್ತದೆ. ಅವನ ಆ ಸೆರೆಮನಿಯ ಡೋರ್ ತೆರೆಯಲ್ಪಡ್ತದೆ. ಅವನನ್ನು ದೇವರು ವಾಪಸ್ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಪುನಃ ಹೋಗಿ ಸುವಾರ್ತೆ ಸಾರ್ತಾನೆ. ಎಷ್ಟರ ಮಟ್ಟಿಗೆ ಸುವಾರ್ತೆ ಸಾರ್ತಾ ಇದ್ರು ಸಂತ ಪೇತ್ರರು ಅಂತ ಹೇಳಿದರೆ, ಜನರಲ್ಲಿ ಎಷ್ಟು ನಂಬಿಕೆ ಇತ್ತು ಅವರಲ್ಲಿ, ಅವರ ಸುವಾರ್ತೆಯ ಮೇಲೆ ಅಂತ ಹೇಳಿದರೆ, ಆ ಸುವಾರ್ತೆ ಅವರು ಹೋಗುವ ದಾರಿಯಲ್ಲಿ, ಪೇತ್ರಲ್ಲ ಹೋಗುವ ದಾರಿಯಲ್ಲಿ ಜನರನ್ನ, ರೋಗಿಗಳನ್ನ ತಂದು ಮಲಗಿಸ್ತಾ ಇದ್ರು. ಅವರ ನೆರಳಾದರೂ ತಾಗಿದರೆ ಸಾಕು ನನಗೆ ಸೌಖ್ಯ ಸಿಗ್ತದೆ, ಅವರ ಬಟ್ಟೆ ಆದರೂ ಮುಟ್ಟಿದರೆ ಸಾಕು ನನಗೆ ಸೌಖ್ಯ ಸಿಗ್ತದೆ. ಪ್ರಿಯರೇ, ಆ ಜನರಲ್ಲಿ ಆ ನಂಬಿಕೆ ಬರಲಿಕ್ಕೆ ಕಾರಣ ಪೇತ್ರನಿಗೆ ಯೇಸುವಿನ ಮೇಲೆ ಇದ್ದ ಅಗಾಧವಾದ ಭರವಸೆ. ಒಂದು ದಿನ ನನ್ನ ಯೇಸು ಈ ಸುವಾರ್ತೆಯ ಫಲ ಅನುಭವಿಸಲಿಕ್ಕೆ ಜನರನ್ನು ಪ್ರಿಪೇರ್ ಮಾಡುವಾಗ, ಅವರು ಪ್ರಿಪೇರ್ ಆಗುವಾಗ, ನನ್ನ ಈ ಲೋಕಮಯವಾದ ಜೀವನ, ಈ ಲೋಕದಲ್ಲಿರುವ ಜೀವನ, ಸುವಾರ್ಥ ಜೀವನ ಕೊನೆಗೊಳ್ಳುವಾಗ ನನ್ನ ಯೇಸು ನನ್ನನ್ನು ವಾಪಸ್ ಬಂದು ಕರ್ಕೊಂಡು ಹೋಗ್ತಾರೆ. ಪೇತ್ರನನ್ನು ಯಾವ ರೀತಿ ಕೊಂದರು ನನಗೆ ನಿಮಗೆ ಗೊತ್ತು. ಶಿಲುಬೆ ಮೇಲೆ ಹಾಕ್ತಾರೆ. ಪೇತ್ರ ಹೇಳ್ತಾನೆ, ಅಯ್ಯೋ ನನ್ನ ದೇವನಿಗೆ ಸಿಕ್ಕಿದ ಅಂಥ ಮರಣ ಏನು ನನಗೆ ಬೇಡ, ನಾನು ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ, ನನ್ನನ್ನು ತಲೆ ಕೆಳಗೆ ಹಾಕಿ ಶಿಲುಬೆ ಮೇಲೆ ಹಾಕಿ ನಾನು ಅವರ ಪಾದವನ್ನು ಮುತ್ತಿಕ್ತಾ ಸಾಯ್ತೀನಿ. ಎಂಥ ಭರವಸೆ ನೋಡ್ರಿ, ಎಂಥ ಭರವಸೆ ನೋಡಿ. ನನ್ನ ಯೇಸು ಅಂಥ ಪ್ರೀತಿ, ಯೇಸುವಿನಲ್ಲಿ ಅಂಥ ಪ್ರೀತಿ, ಮರಣದಲ್ಲಿ ಕೂಡ ಅಂತಹ ಒಂದು ವಿಧೇಯತೆಯ ಆತ್ಮ. ಆ ವಿಧೇಯತೆ ಎಲ್ಲಿಂದ ಬಂತು? ಯೇಸುವಿನ ಮೇಲೆ ಇಟ್ಟ ಭರವಸೆಯಿಂದ ಬಂತು. ನಾನು ಮಾತೆ ಮರಿಯಮ್ಮನವ್ರನ್ನ ಯಾವಾಗಲೂ ನೆನೆಸ್ಕೊಳ್ತೀನಿ ಪ್ರಿಯರೇ. ಮಾತೆ ಮರಿಯಮ್ಮನವರ ಬಗ್ಗೆ ಬೈಬಲಲ್ಲಿ ಸ್ವಲ್ಪನೇ ಇರೋದು. ಮಾತೆ ಮರಿಯಮ್ಮನವರ ಹತ್ರ ಗಬ್ರಿಯೇಲ್ ದೇವದೂತರು ಪ್ರತ್ಯಕ್ಷ ಆಗಿ, ನೀನೊಂದು ಮಗುವಿಗೆ ಜನ್ಮ ಕೊಡ್ತೀಯಾ, ಆ ಮಗು ದೇವರ ಪುತ್ರ ನೆನೆಸಿಕೊಳ್ತಾನೆ, ಅವರಿಗೆ ನೀನು ಇಮ್ಮಾನುವೇಲ್ ಅಂತೇಳಿ ಹೆಸರಿಡಬೇಕು ಅಂತೆಲ್ಲ ಹೇಳುವಾಗ, ಪ್ರಿಯರೇ, ಮಾತೆ ಮರಿಯಮ್ಮನವರು ಕನ್ಯೆ ಆಗಿದ್ದರು, ಸಣ್ಣ ಹುಡುಗಿ. ಅವರು ಈ ಲೋಕವನ್ನೆಲ್ಲ ಹೆದರಲಿಲ್ಲ. ಅವರಿಗೆ ಗೊತ್ತಿತ್ತು, ನನ್ನಲ್ಲಿರುವ ಪವಿತ್ರಾತ್ಮರು ನನ್ನನ್ನು ಹೇಡಿಯನ್ನಾಗಿ ಮಾರ್ಪಡಿಸೋದಿಲ್ಲ. ಲೋಕ ರಕ್ಷಕನ ನನ್ನ ಉದರದಲ್ಲಿ ಬರ್ತಾ ಇರೋದು, ನನ್ನ ಪುತ್ರ ಲೋಕವನ್ನು ಜಯಿಸ್ಲಿಕ್ಕಾಗಿ ಬರ್ತಾ ಇರೋದು, ಮರಣವನ್ನು ಗೆಲ್ಲಿಕ್ಕಾಗಿ ಬರ್ತಾ ಇರೋದು. ನನ್ನ ಗರ್ಭಚೀಲ, ಈ ದೇಹ ನನ್ನ ಆ ರಕ್ಷಕನಿಗಾಗಿ, ನನ್ನ ಒಡೆಯನಿಗಾಗಿ, ನನ್ನ ಸೃಷ್ಟಿಕರ್ತನಿಗಾಗಿ ಮೀಸಲು. ಏಕೆ ಅಂತ ಹೇಳಿದರೆ, ನನ್ನನ್ನು ಅವರು ಒಂದು ದಿನ ಆ ಪರಂಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಮಾತೆ ಮರಿಯಮ್ಮ ಈ ಲೋಕವನ್ನು ಹೆದರಲಿಲ್ಲ. ಈ ಲೋಕವನ್ನು ಎದುರಿಸಿ ಗೆಲ್ಲಲಿಕ್ಕೆ ಶಕ್ತರಾಗಿ ನಿಂತರು. ತನ್ನ ಗರ್ಭಚೀಲವನ್ನು ಸೃಷ್ಟಿಕರ್ತನಾದ ದೇವರಿಗೆ ಮೀಸಲಾಗಿಟ್ರು. ಅದರ ಫಲ ನೋಡಿ ಪ್ರಿಯರೇ, ಅವರು ದೇಹಾತ್ಮದೊಂದಿಗೆ ಸ್ವರ್ಗ ಸ್ವೀಕೃತರಾಗ್ತಾರೆ. ದೇಹಾತ್ಮದೊಂದಿಗೆ. ನಮ್ಮೆಲ್ಲರ ಆತ್ಮ ಮಾತ್ರ ಪರಲೋಕಕ್ಕೆ ಹೋಗೋದು. ಮಾತೆ ಮರಿಯಮ್ಮನವರ ದೇಹ ಮತ್ತು ಆತ್ಮ ಪರಲೋಕಕ್ಕೆ ಹೋಯ್ತು. ಅವರು ಸಕಲ ಸಂತರ ರಾಣಿಯಾಗಿ ಕಿರೀಟದ ಧರಣಿಯಾದರು. ಇವತ್ತು ಸ್ವರ್ಗ ರಾಜ್ಯದಲ್ಲಿ, ಸ್ವರ್ಗ ಸಾಮ್ರಾಜ್ಯದಲ್ಲಿ ಪಿತಾ, ಸುತ ಮತ್ತು ಪವಿತ್ರಾತ್ಮರೊಂದುಗೂಡಿ, ಸಕಲ ಸಂತರೊಂದುಗೂಡಿ ಅವರು ಯೇಸುವಿನ ಸನ್ನಿಧಿಯಲ್ಲಿದ್ದಾರೆ. ನಮಗಾಗಿ ಭಿನ್ನವಿಸುವ ಮಾತೆಯಾಗಿದ್ದಾರೆ. ಅದು ದೇವರಲ್ಲಿ ಅವರಿಗಿಟ್ಟಿದ್ದ ಅಗಾಧವಾದ ಭರವಸೆ. ನನ್ನ ದೇವರು ನನ್ನನ್ನು ಕೈ ಬಿಡಲ್ಲ. ಈ ಗರ್ಭಚೀಲವನ್ನು ಸೃಷ್ಟಿಕರ್ತನಿಗೆ ನಾನು ಕೊಟ್ಟಾಗ, ನನ್ನ ಸೃಷ್ಟಿ ಮಾಡಿದ ನನ್ನ ದೇವರು ನನ್ನನ್ನು ಕೈ ಬಿಡೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಆ ಭರವಸೆ ನನಗೂ ನಿಮಗೂ ಇರಬೇಕು ಪ್ರಿಯರೇ, ನನಗೂ ನಿಮಗೂ ಇರಬೇಕು. ನಾನೊಂದು ಕ್ರೈಸ್ತ ಮಗನ ಮಗಳ ಅಂತ ನನ್ನ ನಿಮ್ಮ ಹೆಸರು ಕೇಳಿ ಯಾರೂ ಹೇಳಬಾರ್ದು. ನಿಮ್ಮ ಹೆಸರು ಕೇಳಿ ನೀನೊಂದು ಕ್ರೈಸ್ತ ಮಗನ ಮಗಳ ಅಂತ ಕೇಳಬಾರ್ದು. ನಿನ್ನ ನಡತೆಯಿಂದ, ನುಡಿಯಿಂದ, ಪ್ರವರ್ತನೆಯಿಂದ, ನಾವು ಮಾಡುವ ಒಳ್ಳೆಯ ಕೆಲಸ ಕಾರ್ಯಗಳಿಂದ ನನ್ನನ್ನು ನಿಮ್ಮನ್ನು ನೋಡಿ ನೀನೊಂದು ಕ್ರೈಸ್ತನ ಅಂತ ಕೇಳಬೇಕು. ಹಾಗೆ ಕೇಳಬೇಕಾದ್ರೆ ನಮಗೆ ದೇವರಲ್ಲಿ ಅಗಾಧವಾದ ಭರವಸೆ ಇರಬೇಕು. ಆ ಯೇಸು ಅದಕ್ಕೆ ಒಂದು ಪ್ರತಿಫಲ ಕೊಡ್ತಾರೆ.
ನನ್ನ ಸುವಾರ್ತೆಗೆ ಒಂದು ದಿನ ಪ್ರತಿಫಲ ಇದೆ. ನನ್ನ ಒಳ್ಳೆಯ ಗುಣನಡತೆಗೆ ಯೇಸು ಹೇಳ್ತಾರೆ, ನನ್ನ ನಾಮದಲ್ಲಿ ಒಂದು ಗ್ಲಾಸ್ ತಣ್ಣೀರನ್ನು ಕೊಟ್ಟರು ನಿನಗೆ ಅದು ವೇಸ್ಟ್ ಆಗಲ್ಲ, ಅದಕ್ಕೆ ತಕ್ಕ ಪ್ರತಿಫಲ ನಾನು ಕೊಡ್ತೀನಿ. ಮದರ್ ತೆರೇಸಾ ನೋಡಿ ಪ್ರಿಯರೇ, ಎಲ್ಲೂ ಹೋಗಿ ಬೈಬಲ್ ಹಿಡ್ಕೊಂಡು ಹೋಗಿ ಅವರು ಸುವಾರ್ತೆ ಸಾರಲಿಲ್ಲ. ಎಲ್ಲೂ ಬೈಬಲ್ ಹಿಡ್ಕೊಂಡು ಸುವಾರ್ತೆ ಸಾರಲಿಲ್ಲ. ಅವರು ಕುಷ್ಠರೋಗಿಗಳಿಗೆ ಸೇವೆ ಮಾಡಿದರು. ತೊಟ್ಟಿಯಲ್ಲಿ ಬಿದ್ದಿದ್ದ, ಕಸದಲ್ಲಿ ಬಿದ್ದಿದ್ದ ಮಕ್ಕಳನ್ನ ಎತ್ತಿ ತಂದು ಸಾಕಿದ್ರು. ಅನಾಥರಿಗೆ ಆಶ್ರಯ ನೀಡಿದ್ರು. ಹಸಿದವರಿಗೆ ಅನ್ನ ನೀಡಿದ್ರು. ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ 31ರಿಂದ ವಾಕ್ಯ ಹೇಳುತ್ತೆ, ನಾನು ಹಸಿದಿದ್ದೆ, ನೀನು ನನಗೆ ಆಹಾರ ಕೊಟ್ಟೆ. ನಾನು ಬಾಯಾರಿದ್ದೆ, ನೀನು ನನಗೆ ಕುಡಿಯಲು ಕೊಟ್ಟೆ. ನಾನು ಬಟ್ಟೆ ಇಲ್ಲದೆ ಇದ್ದೆ, ನೀನು ನನಗೆ ಬಟ್ಟೆ ನೀಡಿದೆ. ನಾನು ಸೆರೆಮನೆಯಲ್ಲಿದ್ದೆ, ನೀನು ನನ್ನನ್ನು ಸಂಧಿಸಲು ಬಂದೆ. ನಾನು ರೋಗಿಯಾಗಿದ್ದೆ, ನೀನು ನನಗೆ ಔಷಧಿ ನೀಡಿದೆ. ಆ ಸುವಾರ್ತೆಯನ್ನು, ಆ ದೇವರ ವಾಕ್ಯವನ್ನು ಮದರ್ ತೆರೇಸಾ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಅದನ್ನು ಇವತ್ತು ಲೋಕಕ್ಕೆಲ್ಲ ಕೊಟ್ಟರು. ಇಡೀ ಪ್ರಪಂಚ ಇವತ್ತು ಕ್ರೈಸ್ತರು ನಾವು ಅವ್ರನ್ನ ಸಂತ ಮದರ್ ತೆರೇಸಾ ಅಂತ ಹೇಳ್ತೀವಿ. ಆದರೆ ಎಲ್ಲ ಜಾತಿ ಜನಾಂಗ, ಇಡೀ ಪ್ರಪಂಚದಲ್ಲಿರುವ 740 ಕೋಟಿ ಜನ ಅವ್ರನ್ನ ಅಮ್ಮ ಅಂತ ಕರೀತದೆ, ಮದ ಅಂತ ಕರೀತದೆ. ಅದು ಅವರು ಸುವಾರ್ತೆ ಮೇಲೆ ಇಟ್ಟಿದ್ದಂತಹ ಭರವಸೆ. ನಿನ್ನ ಹೆಸರಿಗಾಗಿಯೋ ಪದವಿಗಾಗಿಯೋ ಹಣಕ್ಕಾಗಿಯೋ ನೀನು ಒಂದು ಒಳ್ಳೆಯ ಕೆಲಸದ ಹಿಂದೆ ಓಡಬೇಡ. ಯೇಸುವನ್ನು ಮಹಿಮೆ ಪಡಿಸಲಿಕ್ಕಾಗಿ ಓಡು. ಅದರ ಹಿಂದೆ ಎಲ್ಲವನ್ನು ಸೇರಿಸಿ ಕೂಡಿಸಿ ದೇವರು ನಿನಗೆ ಕೊಡ್ತಾರೆ. ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುವಾಗ ಅದರ ಜೊತೆಗೆ ನಿನಗೆ ಎಲ್ಲವೂ ಸೇರಿಸಿ ಕೂಡಿಸಿ ಕೊಡಲಾಗುವುದು. ಅಯ್ಯೋ, ನನ್ನ ಮನೇಲಿ ಇಷ್ಟು ಕಷ್ಟ ಇದೆ, ನನ್ನ ಮನೇಲಿ ಇಷ್ಟು ಸಾಲ ಇದೆ, ನನ್ನ ಮನೇಲಿ ಇಷ್ಟು ದುಃಖ ಇದೆ ಅಂತ ನೀನು ನರಳಬೇಡ. ದೇವರು ವಾಗ್ದಾನ ಮಾಡಿದ್ದಾರೆ 1 ಪೇತ್ರ 5:7 ಇಹಲೋಕದ ಚಿಂತಾ ಭಾರಗಳನ್ನು ನನಗೆ ವಹಿಸಿಕೊಡು, ನಾನು ಹೊತ್ತುಕೊಳ್ತೇನೆ. ಆ ವಾಕ್ಯದಲ್ಲಿ, ಆ ವಾಗ್ದಾನದಲ್ಲಿ ನಿನಗೆ ಭರವಸೆ ಇದ್ದರೆ, ಯೇಸು ಅದನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳುವ ನಂಬಿಕೆ ಇದ್ದರೆ, ನೀನಾಗಿರುವ ಜಾಗದಲ್ಲಿ 2 ಕರಗಳನ್ನು ಮೇಲೆ ಕೆತ್ತಿ, ಯೇಸುವೆ ಎಲ್ಲವನ್ನು ಸಮರ್ಪಿಸ್ತೇನೆ, ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ ಸ್ವಾಮಿ, ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇನೆ ಯೇಸುವೆ, ದಣಿದು ಬಂದಿದ್ದೇನೆ ಯೇಸುವೆ, ಭಾರ ಹೊತ್ತು ಬಂದಿದ್ದೇನೆ ಸ್ವಾಮಿ, ಬಿಡುಗಡೆ ನೀಡಿದಕ್ಕಾಗಿ ಸ್ತೋತ್ರ ಯೇಸುವೆ, ಕಣ್ಣೀರು ಒರೆಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಯೇಸುವೆ, ನನ್ನನ್ನು ಬಿಡುಗಡೆ ಮಾಡಿ ಸೌಖ್ಯ ನೀಡಿ ಸಮಾಧಾನ ನೀಡಿದಕ್ಕಾಗಿ ಸ್ತೋತ್ರ ಯೇಸುವೆ, ನನ್ನ ಕುಟುಂಬದಲ್ಲಿರುವ ಕಷ್ಟ ದುಃಖ ದಾರಿದ್ರ್ಯ ನಿಂದೆ ಅಪಮಾನಗಳೆಲ್ಲ ನಜರೇತುವಿನ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ರಕ್ತದ ಶಕ್ತಿಯಲ್ಲೇ, ಯೇಸು ವಾಕ್ಯದ ಶಕ್ತಿಯಲ್ಲೇ ಸುಟ್ಟು ಬಿಟ್ಟು ಬೂದಿಯಾಗಲಿ ಯೇಸುವೆ. ನಿಮ್ಮ ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ, ನನ್ನನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ, ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ, ನನ್ನ ಕುಟುಂಬ ಕಟ್ಟಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಕ್ಷಣದಿಂದ ನನಗೆ ನಿಮ್ಮಲ್ಲಿ ಭರವಸೆ ಇರುವುದಕ್ಕಾಗಿ ಸ್ತೋತ್ರ, ನಂಬಿಕೆ ಇರುವುದಕ್ಕಾಗಿ ಸ್ತೋತ್ರ. ಒಂದು ದಿನ ನಿತ್ಯ ಜೀವದ ಆ ಸೌಭಾಗ್ಯದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳುವ ಭರವಸೆ ನನಗೆ ನೀಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಹೆದರಬೇಡಿ, ಅಂಚಬೇಡಿ. ಯೇಸು ಜೊತೆಗಿದ್ದಾರೆ. ಮರಣ ಗೆದ್ದ ಯೇಸು, ಜೀವಿಸುವ ಯೇಸು, ಅಡ್ರೆಸ್ ಕೊಟ್ಟು ಹೋದ ಯೇಸು ನನ್ನ ನಿಮ್ಮ ಜೊತೆಗಿದ್ದಾರೆ. ಆ ಯೇಸು ಮುಪ್ಪಿನ ಕಾಲದಲ್ಲಿಯೂ ನಮ್ಮನ್ನು ಹೊತ್ತು ಸಲಹುತ್ತಾರೆ. ಯುಗದ ಸಮಾಪ್ತಿಯವರೆಗೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿದ್ದಾರೆ. ಆ ಯೇಸು ನನ್ನ ನಿನ್ನೊಡನೆ ಇದ್ದಾರೆ. ಆಮೇನ್, ಆಮೇನ್, ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರೇ, ಭರವಸೆ ಎಷ್ಟು ನಮಗೆ ಪ್ರಮುಖವಾದುದು ಎಂಬುದಾಗಿ ನಾವು ಆಲಿಸಿದೆವು. ಇವತ್ತು ಭರವಸೆ ಕಳೆದುಕೊಳ್ಳುವ ಪೀಳಿಗೆ ಅಂದರೆ ಯುವಜನರು. ಎಷ್ಟೋ ಯುವಜನರು ಆತ್ಮಹತ್ಯೆ ಮಾಡ್ತಾರೆ, ನಿರಾಶೆಗೊಳಗಾಗ್ತಾರೆ. ಒಂದು ಯೌವನ ಪ್ರಾಯ, ಒಂದು ಸೂಕ್ಷ್ಮ ಒಂದು ಪ್ರಾಯ. ಈ ಪ್ರಾಯದಲ್ಲಿ ನಮಗೆ ಯೇಸು ಸಿಕ್ಕಿದ್ರೆ ಖಂಡಿತವಾಗಿಯೂ ನಾವು ಈ ಲೋಕವನ್ನು ಜಯಿಸಬಹುದು. ಅದರಿಂದ ಈ ಒಂದು ಹಾಡನ್ನು ನಾವು ಹಾಡಲಿದ್ದೀವಿ. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯ ಆಲಿಸಿ. ತದನಂತರ ದೇವರ ವಾಕ್ಯವನ್ನು ನಾವು ಆಲಿಸಲು ಹೋಗಲಿದ್ದೇವೆ. ದೇವರ ವಾಕ್ಯದ ಆಧಾರದ ಮೇಲೆ ಪ್ರಬೋಧನೆ ನಾನು ನೀಡಲಿದ್ದೀನಿ. ಕೀರ್ತನೆ 119 ವಾಕ್ಯ 9 ಹೇಳುತ್ತೆ, ಯುವಜನರು ನಡತೆಯಲ್ಲಿ ಶುದ್ಧವಾಗಿರಲು ಹೇಗೆ ಸಾಧ್ಯ? ನಿನ್ನಯ ವಾಕ್ಯಾನುಸರಣೆಯಿಂದಲೇ ಅವರಿಗದು ಸಾಧ್ಯ. ಉಪದೇಶಕ 12:1 ನಿನ್ನ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. ಸಿರಾಕ 25:3 ನೀನು ಯೌವನದಲ್ಲಿ ಏನನ್ನು ಶೇಖರಿಸಿಟ್ಟುಕೊಳ್ಳದಿದ್ದರೆ ವೃದ್ಧಾಪ್ಯದಲ್ಲಿ ಏನು ಕೊಯ್ಯುವೆ? ಯೆಶಾಯ 40:30 ಯುವಕರು ದಣಿದು ಹೋಗುವರು, ಬಳಲುವರು, ದೇವರನ್ನು ನಿರೀಕ್ಷಿಸುವವರು ಹೊಸ ಶಕ್ತಿಯನ್ನು ಪಡೆಯುವರು. ಇದು ಹೊಸ ಶಕ್ತಿ ಪಡೆಯೋಣ. ಜೊತೆ ಸೇರಿ ನಾವು ಹಾಡೋಣ ಹಾಗೂ ದೇವರ ಆಶೀರ್ವಾದವನ್ನು ನಮ್ಮ ಮೇಲೆ ಪಡೆಯೋಣ. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ.
ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಯೌವನ ಪ್ರಾಯ ಮುಗಿಯುವ ಮುನ್ನ, ವೃದ್ಧರಾಗಿ ಹೋಗುವ ಮುನ್ನ. ಯೌವನ ಪ್ರಾಯ ಮುಗಿಯುವ ಮುನ್ನ, ವೃದ್ಧರಾಗಿ ಹೋಗುವ ಮುನ್ನ. ಯೇಸುವಿನ ಕಡೆಗೆ ಮರಳಿ ಬನ್ನಿರಿ, ಯೇಸುವಿನ ಕಡೆಗೆ ಮರಳಿ ಬನ್ನಿರಿ. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಕಾಮ ಮೋಹ ಶೋಧನೆಗಳು ಬರುವುದು, ಬಿದ್ದರೆದ್ದು ಬರಲು ನಿನಗೆ ಆಗದು. ಯೇಸು ಮಾರ್ಗ ಹಿಡಿದರೆ ಜಯ ನಿನ್ನದು. ಆ ಜಯವನ್ನು ನಮ್ಮದಾಗಿಸೋಣ. ಬನ್ನಿ ಹಾಡೋಣ. ಕಾಮ ಮೋಹ ಶೋಧನೆಗಳು ಬರುವುದು, ಬಿದ್ದರೆದ್ದು ಬರಲು ನಿನಗೆ ಆಗದು. 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 ಯೇಸು ಮಾರ್ಗ ಹಿಡಿದರೆ ಜಯ ನಿನ್ನದು, ಯೇಸು ಮಾರ್ಗ ಹಿಡಿದರೆ ಜಯ ನಿನ್ನದು. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಯೌವನ ಪ್ರಾಯ ಮುಗಿಯುವ ಮುನ್ನ, ವೃದ್ಧರಾಗಿ ಹೋಗುವ ಮುನ್ನ. ಯೌವನ ಪ್ರಾಯ ಮುಗಿಯುವ ಮುನ್ನ, ವೃದ್ಧರಾಗಿ ಹೋಗುವ ಮುನ್ನ. ಯೇಸುವಿನ ಕಡೆಗೆ ಮರಳಿ ಬನ್ನಿರಿ, ಯೇಸುವಿನ ಕಡೆಗೆ ಮರಳಿ ಬನ್ನಿರಿ. ದುಷ್ಟ ಜನರ ಸಂಘ ಯೌವನದಲ್ಲಿ ನಿನ್ನನ್ನು ಸೆಳೆಯುವುದು, ದುಷ್ಟ ಚಟವು ಬೆನ್ನ ಹತ್ತಿ ಬರುವುದು. ಯೇಸು ವಾಕ್ಯದಿಂದ ಮಾತ್ರ ನಮಗೆ ರಕ್ಷೆಯು. ಇದು ಯೇಸು ವಾಕ್ಯದಿಂದ ಮುಕ್ತಿ ಹೊಂದೋಣ. ದುಷ್ಟ ಜನರ ಸಂಘ ನಿನ್ನ ಸೆಳೆಯುವುದು, ದುಷ್ಟ ಚಟವು ಬೆನ್ನ ಹತ್ತಿ ಬರುವುದು. ದುಷ್ಟ ಜನರ ಸಂಘ ನಿನ್ನ ಸೆಳೆಯುವುದು, ದುಷ್ಟ ಚಟವು ಬೆನ್ನ ಹತ್ತಿ ಬರುವುದು. ದುಷ್ಟ ಜನರ ಸಂಘ ನಿನ್ನ ಸೆಳೆಯುವುದು, ದುಷ್ಟ ಚಟವು ಬೆನ್ನ ಹತ್ತಿ ಬರುವುದು. ದುಷ್ಟ ಜನರ ಸಂಘ ನಿನ್ನ ಸೆಳೆಯುವುದು, ದುಷ್ಟ ಚಟವು ಬೆನ್ನ ಹತ್ತಿ ಬರುವುದು. ಯೇಸು ವಾಕ್ಯದಿಂದ ಮಾತ್ರ ರಕ್ಷೆಯು, ಯೇಸು ವಾಕ್ಯದಿಂದ ಮಾತ್ರ ರಕ್ಷೆಯು. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಯೌವನ ಪ್ರಾಯ ಮುಗಿಯುವ ಮುನ್ನ, ವೃದ್ಧರಾಗಿ ಹೋಗುವ ಮುನ್ನ. ಯೌವನ ಪ್ರಾಯ ಮುಗಿಯುವ ಮುನ್ನ, ವೃದ್ಧರಾಗಿ ಹೋಗುವ ಮುನ್ನ. ಯೇಸುವಿನ ಕಡೆಗೆ ಮರಳಿ ಬನ್ನಿರಿ, ಯೇಸುವಿನ ಕಡೆಗೆ ಮರಳಿ ಬನ್ನಿರಿ. ಹೆತ್ತವರಿಗೆ ವಿಧೇಯರಾಗಿ ಬಾಳಲು, ಗುರು ಹಿರಿಯರ ನುಡಿಗಳಂತೆ ನಡೆಯಲು ಯೇಸು ನಿನಗೆ ಜಯವ ನೀಡಿ ಕಾಯುವರು.
ಹೆತ್ತವರಿಗೆ ವಿಧೇಯರಾಗಿ ಬಾಳಲು, ಗುರು ಹಿರಿಯರ ನುಡಿಗಳಂತೆ ನಡೆಯಲು. ಹೆತ್ತವರಿಗೆ ವಿಧೇಯರಾಗಿ ಬಾಳಲು, ಗುರು ಹಿರಿಯರ ನುಡಿಗಳಂತೆ ನಡೆಯಲು. ಹೆತ್ತವರಿಗೆ ವಿಧೇಯರಾಗಿ ಬಾಳಲು, ಗುರು ಹಿರಿಯರ ನುಡಿಯಂತೆ ನಡೆಯಲು. ಹೆತ್ತವರಿಗೆ ವಿಧೇಯರಾಗಿ ಬಾಳಲು, ಗುರು ಹಿರಿಯರ ನುಡಿಗಳಂತೆ ನಡೆಯಲು. ಯೇಸು ನಿನಗೆ ಜಯವ ನೀಡಿ ಕಾಯುವರು, ಯೇಸು ನಿನಗೆ ಜಯವ ನೀಡಿ ಕಾಯುವರು. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಯೌವನ ಪ್ರಾಯ ಮುಗಿಯುವ ಮುನ್ನ, ವೃದ್ಧರಾಗಿ ಹೋಗುವ ಮುನ್ನ. ಯೌವನ ಪ್ರಾಯ ಮುಗಿಯುವ ಮುನ್ನ, ವೃದ್ಧರಾಗಿ ಹೋಗುವ ಮುನ್ನ. ಯೇಸುವಿನ ಕಡೆಗೆ ಮರಳಿ ಬನ್ನಿರಿ, ಯೇಸುವಿನ ಕಡೆಗೆ ಮರಳಿ ಬನ್ನಿರಿ. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಯುವಕರೇ ಯುವತಿಯರೇ ಕೇಳಿರಿ, ದೇವರ ವಾಕ್ಯವೊಮ್ಮೆ ಆಲಿಸಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಷ್ಟರಲ್ಲಿ ಶಿಷ್ಯರು ತಲುಪಬೇಕಾಗಿದ್ದ ಗ್ರಾಮವು ಸಮೀಪಿಸಿತು. ಯೇಸು ಸ್ವಾಮಿ ಇನ್ನೂ ಮುಂದಕ್ಕೆ ಸಾಗುವವರಂತೆ ಕಂಡಿತು. ಆಗ ಶಿಷ್ಯರು, ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿತು, ಬಂದು ನಮ್ಮೊಡನೆ ತಂಗಿರಿ ಎಂದು ಯೇಸುವನ್ನು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು. ಯೇಸುವನ್ನು ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ಅದೃಶ್ಯರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ ಎಂದುಕೊಂಡರು. ಒಡನೆ ಅವರು ಅಲ್ಲಿಂದ ಎದ್ದು ಜೆರುಸಲೇಮಿಗೆ ಹಿಂದಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡಿಗರು ಒಟ್ಟುಗೂಡಿದ್ದರು. ಪ್ರಭು ಜೀವಂತರಾಗಿ ಎದ್ದಿರುವುದು ನಿಜ, ಅವರು ಸಿಮೋನನಿಗೆ ಕಾಣಿಸಿಕೊಂಡರು ಎಂದು ಅಲ್ಲಿದ್ದವರು ಹೇಳುವುದನ್ನು ಕೇಳಿದರು. ಆಗ ಅವರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು, ರೊಟ್ಟಿ ಮುರಿದು ಕೊಡುವಾಗ ಯೇಸು ಸ್ವಾಮಿಯನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಪ್ರಭುವಿನ ಶುಭ ಸಂದೇಶ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಆಲಿಸಲು ಹೋಗುವ ಶುಭ ವಾರ್ತೆ ಅಥವಾ ಸುವಾರ್ತೆ ದೇವರ ವಾಕ್ಯದ ಶಕ್ತಿ. ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ? ಪವಿತ್ರ ಗ್ರಂಥದ ವಾಕ್ಯಗಳು ನಮ್ಮಲ್ಲಿ ಆನಂದವನ್ನು ತರುತ್ತವೆ.
ಪವಿತ್ರ ಗ್ರಂಥದ ವಾಕ್ಯಗಳು ನಮಗೆ ಸೌಖ್ಯವನ್ನು ತರುತ್ತವೆ. ಪವಿತ್ರ ಗ್ರಂಥದ ವಾಕ್ಯಗಳು ನಮಗೆ ಆಶೀರ್ವಾದವನ್ನು ತರುತ್ತವೆ. ಪವಿತ್ರ ಗ್ರಂಥದ ವಾಕ್ಯಗಳು ನಮ್ಮನ್ನು ಕೃಪೆಯಲ್ಲಿ ಜೀವಿಸುವಂತೆ ಮಾಡುತ್ತದೆ. 1986ರಲ್ಲಿ ನಮ್ಮ ಹಿಂದಿನ ಜಗದ್ಗುರುಗಳು ಸಂತ ಯೋಹಾನ್ನ ಪೌಲರು, ದ್ವಿತೀಯ ಯೋಹಾನ್ನ ಪೌಲರು, ಸೇಂಟ್ ಜಾನ್ ಪಾಲ್ II ಲ್ಯಾಟಿನ್ ಅಮೇರಿಕ ದೇಶವನ್ನು ಅವರು ಭೇಟಿ ಮಾಡಿದರು. ಅವರು ಆ ದೇಶವನ್ನು ಭೇಟಿ ಮಾಡುವಾಗ ಅಲ್ಲಿ ಅವರಿಗೆ ಒಂದು ರಿಸೆಪ್ಷನ್ ಏರ್ಪಡಿಸಿದ್ದರು. ಅವರಿಗೆ ಒಂದು ಬದಿಯಲ್ಲಿ ವೇದಿಕೆ ಮತ್ತು ಇನ್ನೊಂದು ಬದಿಯಲ್ಲಿ ಸ್ವಲ್ಪ ಎತ್ತರವಾದ ವೇದಿಕೆಯಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದ. ಅಲ್ಲಿಯ MC ಹೇಳಲು ಆರಂಭ ಮಾಡಿದ, ಜಗದ್ಗುರುಗಳೇ, ನಮ್ಮಲ್ಲಿ ನಿಮಗೆ ಕೊಡಲು ಏನೂ ಇಲ್ಲ, ಆದರೆ ನಮ್ಮಲ್ಲಿ ಒಂದು ವಿಶೇಷ ಪ್ರತಿಭೆ ಇದೆ. ಈ ಪ್ರತಿಭೆಯನ್ನು ನಾವು ನಿಮಗೆ ಪ್ರಕಟಪಡಿಸುತ್ತೇವೆ, ನಿಮಗೆ ಕೊಡುತ್ತೇವೆ. ಆ ವ್ಯಕ್ತಿ ಅಲ್ಲಿಂದ ಒಂದು ಸುಂದರವಾದ ಹಾಡನ್ನು ಹಾಡಿದ. ಆ ಸುಂದರವಾದ ಹಾಡನ್ನು ಆಲಿಸಿದ ನಂತರ ಜಗದ್ಗುರುಗಳು ಎಲ್ಲಿ ವೇದಿಕೆಯಲ್ಲಿ ಇದ್ದರೂ ಅವರಿಗೆ ಅಲ್ಲಿ ನಿಲ್ಲಲಾಗಲಿಲ್ಲ. ಅವರು ಆ ವೇದಿಕೆಯಿಂದ ಒಂದು ಮಾತನ್ನು ಆ ಯುವಕನಿಗೆ ಹೇಳ್ತಾ ಇದ್ದಾರೆ, ಟೋನಿ ಟೋನಿ ಟೋನಿ, 3 ಸಲ ಹೇಳಿ, ಯು ಆರ್ ಗಿವಿಂಗ್ ಹೋಪ್ ಟು ದ ವರ್ಲ್ಡ್. ನೀನು ಜಗತ್ತಿಗೆ ಭರವಸೆಯನ್ನು ನೀಡುತ್ತಾ ಇದ್ದೀಯಾ. ನೀವು ಯೋಚನೆ ಮಾಡಿರಬೇಕು, ಇದರಲ್ಲಿ ಏನು ವಿಶೇಷತೆ ಫಾದರ್ ಅಂದರೆ, ಈ ಟೋನಿ ಅವನಿಗೆ 2 ಕೈಗಳು ಇರಲಿಲ್ಲ. ಹುಟ್ಟುವಾಗಲೇ ಅಂಗವಿಕಲಕನಾಗಿ ಹುಟ್ಟಿದ್ದ. ಆತ ಗಿಟಾರ್ ಬಾರಿಸಿದ್ದು ಹಾಗೂ ಆ ಗಿಟಾರಿನ ಸ್ಟ್ರೈಕರ್ ಹಿಡಿದಿದ್ದು ತನ್ನ ಕಾಲಿನ ಬೆರಳುಗಳಲ್ಲಿ. ಆ ತಂತಿಗಳನ್ನು ಆತ ಆಚೆ ಈಚೆ ಕೊಂಡೋಗುತ್ತಿದ್ದದ್ದು ಕಾಲಿನ ಬೆರಳುಗಳಲ್ಲಿ. ಏನು ಮನುಷ್ಯ ಕೈಯಲ್ಲಿ ಮಾಡಲಾಗದ್ದೋ ಆತ ತನ್ನ ಕಾಲಿನಲ್ಲಿ ಆ ಗಿಟಾರ್ ಬಾರಿಸಿ ಸುಂದರವಾಗಿ ಆತ ಹಾಡಿದ. ಜಗದ್ಗುರುಗಳ ಮಾತು ಆತನಿಗೆ ಪ್ರೇರಣೆಯಾಯಿತು. ಜಗದ್ಗುರುಗಳು ಆತನ ಬಳಿ ಧಾವಿಸಿ ಆತನನ್ನು ಅಪ್ಪಿ ಮುತ್ತಿಕ್ಕಿದರು ಮತ್ತು ಮತ್ತೊಮ್ಮೆ ಅವನಿಗೆ ಹೇಳಿದರು, ನೀನು ಜಗತ್ತಿಗೆ ಭರವಸೆಯನ್ನು ಕೊಡುತ್ತಾ ಇದ್ದೀಯ. ಅಂದಿನಿಂದ ಟೋನಿ ಒಂದು ತನ್ನ ಪ್ರೇಷಿತ ಕಾರ್ಯವನ್ನು ಆರಂಭಿಸಿದ. ಮೆಸೇಜ್ ಆಫ್ ಹೋಪ್, ಭರವಸೆಯ ಸಂದೇಶ ಎಂಬ ಎಲ್ಲ ದೇಶಗಳಿಗೆ ಹೋಗಿ ತಾನು ತನಗೆ ಕೊಟ್ಟ ಈ ಒಂದು ಕಲೆ ಹಾಡುಗಾರಿಕೆಯ ಮೂಲಕ ಜನರಿಗೆ ಆತ ಭರವಸೆ ನೀಡಿದ. ಆತ್ಮೀಯ ಸಹೋದರ ಸಹೋದರಿಯರೇ, ಕೈಯಿಲ್ಲದ ಟೋನಿ ಜಗದ್ಗುರುಗಳ ಒಂದು ಮಾತಿನಿಂದ ಸ್ಪರ್ಶಿತನಾದ. ನಮ್ಮ ಮಾತುಗಳು ಆಶೀರ್ವಾದದ ಮಾತುಗಳಾಗಬೇಕು. ಇವತ್ತು ದೇವರ ವಾಕ್ಯ ಆಲಿಸುವಾಗ ಆ ಎಮ್ಮಾವು ಗ್ರಾಮದ ಶಿಷ್ಯರು ಹೇಳಿದ ಮಾತುಗಳು, ಆತನ ಮಾತುಗಳು ಕೇಳಿದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಿತ್ತಲ್ಲವೇ. ದೇವರ ವಾಕ್ಯ ನಮ್ಮಲ್ಲಿ ಕುತೂಹಲವನ್ನು ತರುತ್ತದೆ. ದೇವರ ವಾಕ್ಯ ನಮ್ಮಲ್ಲಿ ಆನಂದವನ್ನು ತರುತ್ತದೆ. ದೇವರ ವಾಕ್ಯ ನಮ್ಮಲ್ಲಿ ಸೌಖ್ಯವನ್ನು ತರುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಾಕ್ಯ 12ರಲ್ಲಿ ನಾವು ಓದುತ್ತೇವೆ ಈ ದೇವರ ವಾಕ್ಯದ ಕುರಿತು. ಈ ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ ಎಂಬುದಾಗಿ ಈ ವಾಕ್ಯ ನಮಗೆ ಹೇಳುತ್ತದೆ. 4:12, ದೇವರ ವಾಕ್ಯ ಜೀವಂತವಾದುದು, ಅದು ಕ್ರಿಯಾತ್ಮಕವಾದುದು. ಇಟ್ ಈಸ್ ಅಲೈವ್ ಆ್ಯಂಡ್ ಆಕ್ಟಿವ್. ಜೀವಂತವಾದುದು ಅಂದರೆ ಏನು? ಈ ವಾಕ್ಯ ಕಾರ್ಯ ಮಾಡುತ್ತದೆ. ಈ ವಾಕ್ಯ ಸೌಖ್ಯಪಡಿಸುತ್ತದೆ. ಈ ವಾಕ್ಯ ಬಿಡುಗಡೆ ಕೊಡುತ್ತದೆ. ಈ ವಾಕ್ಯ ನಮ್ಮಲ್ಲಿ ಹೊಸ ಶಕ್ತಿಯನ್ನು ನೀಡುತ್ತದೆ. ಮಾತ್ರವಲ್ಲ, ಕ್ರಿಯಾತ್ಮಕವಾದುದು, ಕ್ರಿಯೆಯನ್ನು ಮಾಡುವಂಥದ್ದು. ಇಟ್ ಈಸ್ ಅಲೈವ್ ಆ್ಯಂಡ್ ಆಕ್ಟಿವ್. ದೇವರ ವಾಕ್ಯ ಸ್ವೀಕರಿಸಿದ ವ್ಯಕ್ತಿ ಅವನು ಆಕ್ಟಿವ್ ಆಗಿರ್ತಾನೆ. ಅವನು ನಿರಾಶೆಗೊಳಗಾಗೋಲ್ಲ. ಅವನು ಬರಿದಾದ ಜೀವನ ಜೀವಿಸೋಲ್ಲ.
ಅವನ ಜೀವನದಲ್ಲಿ ಹುಮ್ಮಸ್ಸು, ಚೈತನ್ಯ, ಆತ ಇತರರಿಗೆ ಪ್ರೇರಣೆಯಾಗುತ್ತಾನೆ. ಹೀಗೆ ಟೋನಿ ದೇವರ ವಾಕ್ಯದಲ್ಲಿ ತುಂಬಿದ, ದೇವರ ವಾಕ್ಯ ಕ್ರಿಯಾತ್ಮಕವಾಯಿತು, ಜೀವಂತವಾಯಿತು. ಎಲ್ಲೆಡೆ ವಿಶ್ವದ ಆತ ತನಗೆ ಕೊಟ್ಟ ಪ್ರತಿಭೆಯ ಮೂಲಕ ದೇವರ ವಾಕ್ಯವನ್ನು ಆತ ಸಾರಿದ. ಅದಕ್ಕಾಗಿ ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂಥ ಇಬ್ಬೈ ಕತ್ತಿಗಿಂತಲೂ ಹರಿತವಾದುದು, ಪ್ರಾಣ ಮತ್ತು ಆತ್ಮಗಳ, ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮುಚ್ಚುಮರೆಯಾದುದು ಯಾವುದೂ ಇಲ್ಲ, ಅವರ ದೃಷ್ಟಿಗೆ ಎಲ್ಲ ಬಟ್ಟ ಬಯಲು. ಆದ್ದರಿಂದ ದೇವರ ವಾಕ್ಯ ನಮಗೆ ಒಂದು ಕನ್ನಡಿ. ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತೆ. ದೇವರ ವಾಕ್ಯ ನಮ್ಮಲ್ಲಿರುವ ಪಾಪಗಳನ್ನು ದೂರ ಮಾಡುತ್ತೆ. ಅದಕ್ಕಾಗಿ ತಪಸ್ಸು ಕಾಲದಲ್ಲಿ ನಾವು ದೇವರ ವಾಕ್ಯವನ್ನು ಆಲಿಸುವಾಗ ನಾವು ಶುದ್ಧೀಕೃತರಾಗುತ್ತೇವೆ, ದೇವರ ಕರುಣೆಯನ್ನು ತುಂಬುತ್ತೇವೆ, ಪರಿಶುದ್ಧತೆಯಿಂದ ತುಂಬುತ್ತೇವೆ. ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ ವಾಕ್ಯ 13 ಹೀಗೆ ಹೇಳುತ್ತೆ, ಆತನು ಧರಿಸಿದ್ದ ಉಡುಪು ರಕ್ತ ಪ್ರೋಕ್ಷಿತವಾಗಿತ್ತು, ಆತನಿಗೆ ದೇವರ ವಾಕ್ಯ ಎಂದು ಹೆಸರು. ಯಾರಿಗೆ ದೇವರ ವಾಕ್ಯ ಎಂದು ಹೆಸರು? ಯೇಸುವಿಗೆ ದೇವರ ವಾಕ್ಯ ಎಂದು ಹೆಸರು. ಯೆಶಾಯ ಪ್ರವಾದಿ ತನ್ನ ಗ್ರಂಥದಲ್ಲಿ ಹೇಳುತ್ತಾ ಇದ್ದಾನೆ, ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಯೆಶಾಯನ ಗ್ರಂಥ ಅಧ್ಯಾಯ 55, ಯೆಶಾಯನ ಗ್ರಂಥ ಅಧ್ಯಾಯ 55 ವಾಕ್ಯಗಳು 10ರಿಂದ 11 ನಾವು ಧ್ಯಾನಿಸೋಣ. ವಾಕ್ಯಗಳು 10ರಿಂದ 11. ಮಳೆಯು ಹಿಮವು ಆಕಾಶ ಮಂಡಲದಿಂದ ಇಳಿದು ಬಂದು ತೋಯಿಸಿ ಹಸಿರುಗೊಳಿಸಿ ಹುಲುಸು ಮಾಡುತ್ತವೆ ಭೂಮಿಯನ್ನು. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ಒದಗಿಸದೆ ಹಿಂದಿರುಗಿ ಬರುವುದಿಲ್ಲ, ಅವು ಸುಮ್ಮನೆ ಬಂದಲ್ಲಿಗೆ. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸಿದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗದು. ಅಂದರೆ ದೇವರ ವಾಕ್ಯ ಕ್ರಿಯಾತ್ಮಕವಾದ ವಾಕ್ಯ. ನಾವು ಈ ಆಲಿಸಲ್ಪಟ್ಟ ದೇವರ ವಾಕ್ಯ ನಮ್ಮಲ್ಲಿ ಬದಲಾವಣೆಯನ್ನು ತರುತ್ತೆ. ಈ ದೇವರ ವಾಕ್ಯ ನಮಗೆ ಸೌಖ್ಯವನ್ನು ತರುತ್ತೆ. ಈ ದೇವರ ವಾಕ್ಯ ನಮ್ಮನ್ನು ಆಶೀರ್ವದಿಸುತ್ತೆ. ಆತ್ಮೀಯರೇ, ಹೋಸೇಯ ಪ್ರವಾದಿಯ ಗ್ರಂಥದಲ್ಲಿ ಒಂದು ಮಾತು ಇದೆ. ಈ ಮಾತು ಏನು ಹೇಳುತ್ತೆ ನಮಗೆ? ಹೋಸೇಯ ಪ್ರವಾದಿ 4ನೇ ಅಧ್ಯಾಯ ವಾಕ್ಯ 6. ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಾ ಇದ್ದಾರೆ. ಖಂಡಿತವಾಗಿ ಈ ಮಾತು ಇಂದಿನ ದಿನಗಳಲ್ಲಿ ಪ್ರಸ್ತುತ ಜ್ಞಾನವನ್ನು ನಾವು ಕಳ್ಕೊಳ್ತಾ ಇದ್ದೀವಿ, ಮಾನವೀಯತೆಯನ್ನು ಕಳ್ಕೊಳ್ತಾ ಇದ್ದೀವಿ, ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ, ಸುಳ್ಳುಗಳ ಸರಮಾಲೆಯಲ್ಲಿ ಜೀವಿಸ್ತಾ ಇದ್ದೀವಿ, ಹಾಗೂ ಮತಾಂಧತೆಯ ಒಂದು ಲೋಕದಲ್ಲಿ ಜೀವಿಸುವಂತಹ ವಾತಾವರಣ ಸೃಷ್ಟಿಸುತ್ತಾ ಇದ್ದೀವಿ. ಎಲ್ಲೆಡೆ ಭಯೋತ್ಪಾದನೆ, ಎಲ್ಲೆಡೆ ನಾವು ಆಲಿಸುವ ಆ ಭಯ ಹುಟ್ಟಿಸುವ ವಾತಾವರಣ ಈ ಲೋಕದಲ್ಲಿದೆ. ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಿದ್ದಾರೆ. ನೀವು ದೈವ ಜ್ಞಾನವನ್ನು ತಿರಸ್ಕರಿಸಿದ್ದೀರಿ. ಯಾವಾಗ ಮನುಷ್ಯ ದೈವ ಜ್ಞಾನವನ್ನು ತಿರಸ್ಕರಿಸುತ್ತಾನೋ ಅವನು ಜ್ಞಾನಹೀನನಾಗಿ ಅಳಿದು ಹೋಗುತ್ತಾನೆ. ಯು ಹ್ಯಾವ್ ರಿಜೆಕ್ಟೆಡ್ ನಾಲೆಡ್ಜ್. ನಮಗೆ ಈ ಲೋಕದ ಜ್ಞಾನ ಇದೆ, ಈ ಅಂತರ್ಜಾಲದ ಜ್ಞಾನ ಇದೆ, ಅಥವಾ ಗೂಗಲಲ್ಲಿ ಸಿಗುವ, ಶಾಲೆಯಲ್ಲಿ ಓದುವ, ಕಾಲೇಜಲ್ಲಿ ಓದುವ ಜ್ಞಾನವಿದೆ. ಹೋಸೇಯ ಪ್ರವಾದಿ ದೈವ ಜ್ಞಾನದ ಕುರಿತು ಮಾತನಾಡ್ತಾ ಇದ್ದಾನೆ. ಈ ದೈವ ಜ್ಞಾನ ಯಾರು? ಈ ದೈವ ಜ್ಞಾನ ಯೇಸು ಸ್ವಾಮಿ. ಈ ದೈವ ಜ್ಞಾನ ವಿಸ್ಡಮ್, ಸುಜ್ಞಾನ. ಅದರಿಂದ ಇವತ್ತು ನಮಗೆ ಏನು ಸಿಗುತ್ತೆ? ಇಂಥ ಧ್ಯಾನಕೂಟಗಳ ಮೂಲಕ ದೇವರ ವಾಕ್ಯವನ್ನು ಆಲಿಸುವಾಗ ದೈವ ಜ್ಞಾನ ಸಿಗುತ್ತೆ. ದೈವ ಜ್ಞಾನ ನಮ್ಮಲ್ಲಿರುವ ಪಾಪವನ್ನು ದೂರ ಮಾಡುತ್ತೆ. ದೈವ ಜ್ಞಾನ ದೇವರ ಕೃಪೆಯಲ್ಲಿ ಜೀವಿಸುವಂತೆ ಮಾಡುತ್ತೆ. ದೈವ ಜ್ಞಾನ ನಮ್ಮನ್ನು ಪರಿಶುದ್ಧರನ್ನಾಗಿಸುತ್ತೆ. ಆತ್ಮೀಯರೇ, ನಾವು ದೈವ ಜ್ಞಾನವನ್ನು ಕಂಡುಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ನಮಗೆ ದೈವ ಜ್ಞಾನ ಸಿಗುತ್ತೆ. ಈ ಮಾತು ನಾನು ಕೆಲವು ವರ್ಷಗಳ ಹಿಂದೆ
ಒಂದು ಹೊರ ದೇಶದಲ್ಲಿ ಧ್ಯಾನಕೂಟ ಕೊಡಲು ಹೋಗುವಾಗ ನನ್ನ ಸ್ನೇಹಿತನೊಬ್ಬ ಮಾರ್ಕೆಟಿಂಗಲ್ಲಿ ಇದ್ದಾನೆ. ಆತ ಕೊಟ್ಟ ಒಂದು ಪುಸ್ತಕ, ಅದರಲ್ಲಿ ತುಂಬ ಒಂದು ನಾಣ್ಣುಡಿಗಳು ಇದ್ದವು ಅಥವಾ ಕೊಟೇಶನ್ಗಳು ಇದ್ದವು, ಪ್ರಸಿದ್ಧ ವ್ಯಕ್ತಿಗಳು. ಆದರೆ ಒಂದು ಮಾತು ನನ್ನ ಕಣ್ಣಿಗೆ ಬಿತ್ತು. ಮೈ ಪೀಪಲ್ ಪೆರಿಶ್ ಡ್ಯೂ ಟು ಲ್ಯಾಕ್ ಆಫ್ ನಾಲೆಡ್ಜ್, ದೇ ಹ್ಯಾವ್ ರಿಜೆಕ್ಟೆಡ್ ನಾಲೆಡ್ಜ್. ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಿದ್ದಾರೆ, ಅವರು ದೈವಜ್ಞಾನವನ್ನು ತಿರಸ್ಕರಿಸಿದ್ದಾರೆ. ಅಲ್ಲಿ ಬ್ರ್ಯಾಕೆಟಲ್ಲಿ ಹೊಸೆಯ 4:6. ನಾನು ಯೋಚನೆ ಮಾಡಿದೆ, ಈ ಲೋಕದಲ್ಲಿರುವ ವ್ಯಕ್ತಿ ಯಾಕೆ ಇದನ್ನು ಅಲ್ಲಿ ತೆಕ್ಕೊಂಡಿದ್ದಾನೆ ಅಂದರೆ, ಅವನು ಯೋಚನೆ ಮಾಡಿದ, ಅವನು ಕೊಟ್ಟ ಪುಸ್ತಕದಲ್ಲಿ ಈ ಲೋಕದ ಜ್ಞಾನ. ಆದರೆ ಇವತ್ತು ಲೋಕದ ಜ್ಞಾನ ಮುಖ್ಯವಲ್ಲ, ಬದಲಾಗಿ ದೇವರ ಜ್ಞಾನ ನಮಗೆ ಮುಖ್ಯವಾಗಿದೆ. ದೇವರ ಜ್ಞಾನ ಇದ್ದಾಗ ನಾವು ದೀನತೆ, ವಿನಯತೆ, ಸರಳತೆಯಲ್ಲಿ ಜೀವಿಸಲು ಸಾಧ್ಯವಿದೆ. ಆದ್ದರಿಂದ ನಾವು ಇವತ್ತು ನಮಗೆ ಲೋಕದ ಜ್ಞಾನ ಇದೆ. ನೀವು ಕೇಳುವವರೆಲ್ಲರೂ ಜ್ಞಾನಿಗಳು, ಯಾರು ಅಜ್ಞಾನಿಗಳು ಅಲ್ಲ. ಆದರೆ ದೇವರ ಪ್ರಕಟಿಸಲ್ಪಟ್ಟ ಜ್ಞಾನ, ದ ರಿವೀಲ್ಡ್ ನಾಲೆಡ್ಜ್ ನಮಗೆ ಸಿಗುವುದು ಬೈಬಲಿಂದ. ಎಮ್ಮಾವು ಗ್ರಾಮದಲ್ಲಿ ಆ ಇಬ್ಬರು ವ್ಯಕ್ತಿಗಳಿಗೆ ಹೇಗೆ ದೈವಜ್ಞಾನವನ್ನು ಯೇಸು ಕೊಟ್ಟರೋ, ಹಾಗೆ ಈ ಧ್ಯಾನಕೂಟದ ಮೂಲಕ ಯೇಸು ನಮಗೆ ದೈವಜ್ಞಾನವನ್ನು ಕೊಡುತ್ತಾರೆ. ಯೇಸುವಿನ ಅನೇಕ ಘಟನೆಗಳಲ್ಲಿ ನೀವು ಇಂಥ ದೈವಜ್ಞಾನವನ್ನು ನೋಡುತ್ತೀರಿ. ಒಬ್ಬ ಯುವಕ ಯೇಸು ಹತ್ರ ಬರ್ತಾನೆ, ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯ. ಬಂದು ಯೇಸು ಹತ್ರ ಕೇಳ್ತಾನೆ, ಯೇಸುವೇ, ನಾನು ನಿತ್ಯ ಜೀವವನ್ನು ಹೊಂದಬೇಕಾದರೆ ಏನು ಮಾಡಬೇಕು? ಯೇಸು ಅವನಿಗೆ ಹೇಳ್ತಾರೆ, ನೀನು ಆಜ್ಞೆಗಳನ್ನು ಪಾಲಿಸು. ಅವನು ಹೇಳ್ತಾನೆ, ಚಿಕ್ಕಂದಿನಿಂದಲೇ ಅದನ್ನು ಪಾಲಿಸಿದ್ದೇನೆ. ಆವಾಗ ಯೇಸು, ನೀನು ಇನ್ನೂ ಸಂಪೂರ್ಣನಾಗಬೇಕಾದ್ರೆ ನಿನ್ನಲ್ಲಿ ಇರುವುದನ್ನೆಲ್ಲವನ್ನು ಮಾರಿ ನನ್ನನ್ನು ಹಿಂಬಾಲಿಸು. ಇದು ದೈವ ಜ್ಞಾನ, ಇದೊಂದು ಪಂಥಾಹ್ವಾನ. ಹೇಗೆ ಸೌಲ ಎಲ್ಲವನ್ನು ಬಿಟ್ಟು ಪೌಲನಾದನೋ, ಹೇಗೆ ಲೇವಿ ಎಲ್ಲವನ್ನು ಬಿಟ್ಟು ಮತ್ತಾಯನಾದನೋ, ಹೇಗೆ ಸಿಮೋನ ಎಲ್ಲವನ್ನು ಬಿಟ್ಟು ಪೇತ್ರನಾದನೋ, ನಮಗೂ ದೇವರ ವಾಕ್ಯ ಕರೆ ನೀಡುತ್ತೆ. ಯೇಸುವಿನ ದೈವಜ್ಞಾನ ನೋಡಿ, ಯಾವಾಗ ಪೇತ್ರ, ಅಲ್ಲಿ ಇದ್ದವರು ಪೇತ್ರನ ಹತ್ರ ಕೇಳ್ತಾರೆ, ನಿಮ್ಮ ಈ ರಬ್ಬಿ ಗುರು ವಂತಿಗೆಯನ್ನು ಕೊಡಲಿಲ್ಲವೇ? ಆವಾಗ ಯೇಸು ಅದನ್ನು ಅರಿತು ಅವನಿಗೆ ಒಂದು ಮೀನನ್ನು ಹಿಡಿಯಲು ಹೇಳಿ ಅದರಲ್ಲಿ ಸಿಕ್ಕಿದ ನಾಣ್ಯವನ್ನು ಕೊಡು ಅಂತ ಹೇಳುತ್ತಾರೆ. ತದನಂತರ ಯೇಸು ತೆರಿಗೆಯನ್ನು ಕಟ್ಟುವುದಿಲ್ಲವೇ ಅಂತ ಕೇಳಿದಾಗ, ಅಥವಾ ರೋಮ್ ಚಕ್ರವರ್ತಿಗೆ ತೆರಿಗೆಯನ್ನು ಕಟ್ಟುವುದು ನ್ಯಾಯಸಮ್ಮತವೋ ಅಲ್ಲವೋ, ಯೇಸುವನ್ನು ಸಿಲುಕಿ ಹಾಕಿಸಿಕೊಳ್ಳುವ ಉದ್ದೇಶ ನೋಡಿ. ದೈವಜ್ಞಾನ. ಯೇಸು ಒಂದು ನಾಣ್ಯ ಕೇಳ್ತಾರೆ, ಈ ನಾಣ್ಯದಲ್ಲಿರುವ ಮುದ್ರೆ ಯಾರ್ದು, ಲಿಪಿ ಯಾರ್ದು? ಚಕ್ರವರ್ತಿಯದ್ದು. ಚಕ್ರವರ್ತಿಯದ್ದನ್ನು ಚಕ್ರವರ್ತಿಗೆ ಕೊಡಿರಿ, ದೇವರದ್ದನ್ನು ದೇವರಿಗೆ ಕೊಡಿರಿ. ದೈವಜ್ಞಾನ. ಹಾಗೆಯೇ ನಾವು ನೋಡ್ತೀವಿ, ಸದ್ದುಕಾಯರು ಮತ್ತು ಫರಿಸಾಯರು ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟಿದ್ದರು, ಸದ್ದುಕಾಯರು ನಂಬಿಕೆ ಇಟ್ಟಿರಲಿಲ್ಲ. ಅದಕ್ಕಾಗಿ ಯೇಸುವಿನ ಹತ್ರ ಬಂದವರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಇದ್ದ, ಆತ ಮದುವೆಯಾದ. ಮೋಶೆಯ ನಿಯಮದ ಪ್ರಕಾರ ಆತನಿಗೆ ಮಕ್ಕಳಿಲ್ಲದಿದ್ದರೆ ಆತನ ತಮ್ಮ ಮದುವೆ ಆಗಬೇಕು. ಹೀಗೆ 7 ಮಂದಿ ತಮ್ಮಂದಿರಿದ್ರು, ಅವರೆಲ್ಲರೂ ಮದುವೆಯಾದರು, ಎಲ್ಲರೂ ಸತ್ತರು, ಸಂತಾನ ಬರಲಿಲ್ಲ ಆಕೆಗೆ. ಕೊನೆಗೆ ಈ ಆಕೆಯು ಸತ್ತಳು, ಸ್ವರ್ಗದಲ್ಲಿ ಯಾರ ಧರ್ಮಪತ್ನಿ ಆಗ್ತಾಳೆ? ಆವಾಗ ಯೇಸು ಹೇಳಿದ ಮಾತು ಮತ್ತಾಯ 12:24, ನೀವು ಎಂಥ ಮತಿಹೀನರು ನೀವು, ಅಥವಾ ನೀವು ತಪ್ಪು ಗ್ರಹಿಕೆ ನಿಮ್ಮದಾಗಿದೆ, ಏಕೆಂದರೆ ನಿಮಗೆ ದೇವರ ವಾಕ್ಯವೂ ಗೊತ್ತಿಲ್ಲ, ದೇವರ ಶಕ್ತಿಯೂ ಗೊತ್ತಿಲ್ಲ. ಪವಿತ್ರ ಗ್ರಂಥದ ಅರಿವಿಲ್ಲ, ದೇವರ ಶಕ್ತಿಯೂ ನಿಮಗೆ ಗೊತ್ತಿಲ್ಲ. ಆತ್ಮೀಯ, ಯು ನೀದರ್ ನೋ ದ ವರ್ಡ್ ಆಫ್ ಗಾಡ್ ನಾರ್ ದ ಪವರ್ ಆಫ್ ಗಾಡ್. ಇವತ್ತು ನಮಗೆ ಈ ತಪಸ್ಸು ಕಾಲ ಏನು ಚಿಂತನೆ ಕೊಡ್ತಾ ಇದೆ ಅಥವಾ ಧ್ಯಾನಿಸಲು ಕರೆ ನೀಡ್ತಾ ಇದೆ? ದೈವಜ್ಞಾನ. ಅದಕ್ಕಾಗಿ ನಾವು ಈ ತಪಸ್ಸು ಕಾಲದಲ್ಲಿ 40 ದಿನ ಉಪವಾಸ ಪ್ರಾರ್ಥನೆ ಮಾಡುತ್ತೇವೆ. ಈ 40 ದಿನ ನಾವು ಎಲ್ಲ ದುಶ್ಚಟ ದುರ್ಗುಣಗಳನ್ನು ವರ್ಜಿಸುತ್ತೇವೆ ಎಂಬ ನಿರ್ಧಾರ ಮಾಡುತ್ತೇವೆ. ದೇವರ ವಾಕ್ಯದ ಆಧಾರದ ಮೇಲೆ ಜೀವಂತವಾದ ವಾಕ್ಯ, ಕ್ರಿಯಾತ್ಮಕವಾದ ವಾಕ್ಯದ ಮೂಲಕ ನಾವು ಜಯಿಸಬೇಕು ಮತ್ತು ಜಯಿಸಲು ಸಾಧ್ಯವಿದೆ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಜೆರೆಮಿಯ ಪ್ರವಾದಿ ನಮಗೆ 29ನೇ ಅಧ್ಯಾಯ 23ನೇ ಅಧ್ಯಾಯ ವಾಕ್ಯ 29ರಲ್ಲಿ ಹೀಗೆ ನುಡಿಯುತ್ತಾರೆ. ಜೆರೆಮಿಯ 23:29, ನನ್ನ ವಾಕ್ಯ ಬೆಂಕಿಗೆ ಸಮಾನ.
ಮೈ ವರ್ಡ್ ಈಸ್ ಲೈಕ್ ಫೈರ್, ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ. ಇದು ಸರ್ವೇಶ್ವರನಾದ ನನ್ನ ನುಡಿ. ದೇವರ ವಾಕ್ಯ ಬೆಂಕಿ. ಇವತ್ತು ಧ್ಯಾನಕೂಟದಲ್ಲಿ ದೇವರ ವಾಕ್ಯ ಆಲಿಸುವಾಗ ಬೆಂಕಿ ಬಿದ್ದ ಹಾಗೆ ಆಗುತ್ತೆ. ಬೆಂಕಿ ಏನು ಮಾಡುತ್ತೆ? ಬೆಂಕಿ ಸುಡುತ್ತೆ, ಬೆಂಕಿ ಪರಿವರ್ತನೆ ತರುತ್ತೆ, ಬೆಂಕಿ ಹರಡುತ್ತೆ. ದೇವರ ವಾಕ್ಯ ನಮ್ಮನ್ನು ಸುಡುತ್ತೆ, ಪಶ್ಚಾತ್ತಾಪ ಕೊಡುತ್ತೆ, ನಮ್ಮಲ್ಲಿ ಪರಿವರ್ತನೆ ತರುತ್ತೆ. ಆದ್ದರಿಂದ ಈ ನನ್ನ ವಾಕ್ಯ ಬೆಂಕಿಗೆ ಸಮಾನ, ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ. ಯೇಸು ಸ್ವಾಮಿ ಕೂಡ ಹೇಳಿದರು, ನಾನು ಬೆಂಕಿಯನ್ನು ಹತ್ತಿಸಲು ಬಂದಿದ್ದೇನೆ, ಆ ಬೆಂಕಿ ಹತ್ತಿ ಉರಿಯಬೇಕೆಂಬುದೇ ನನ್ನ ಆಸೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಬೆಂಕಿಯಂತೆ. ಈ ದೇವರ ವಾಕ್ಯ ಹೇಗೆ ಬಂಗಾರ ಬೆಂಕಿಯಲ್ಲಿ ಪರಿಶುದ್ಧತೆ ಆಗುತ್ತದೋ, ಶುದ್ಧವಾಗುತ್ತದೋ, ನಾವು ದೇವರ ವಾಕ್ಯವೆಂಬ ಬೆಂಕಿಯಲ್ಲಿ ಶುದ್ಧರಾಗುತ್ತೇವೆ. ಅದರಿಂದ ಇವತ್ತು ನಾವು ಈ ಮಾತನ್ನು ನೆನಪಿನಲ್ಲಿಡೋಣ. ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಿದ್ದಾರೆ, ದೈವ ಜ್ಞಾನವನ್ನು ತಿರಸ್ಕರಿಸಿದ್ದಾರೆ. ಈ ಧ್ಯಾನಕೂಟದ ಮೂಲಕ ದೇವರ ವಾಕ್ಯದ ಮೇಲೆ ನಮಗೆ ಪ್ರೀತಿ ಬರಲಿ. ದೇವರ ವಾಕ್ಯವನ್ನು ನಾವು ಪ್ರತಿನಿತ್ಯ ಧ್ಯಾನಿಸೋಣ, ಪ್ರತಿನಿತ್ಯ ಓದೋಣ. ದೇವರ ವಾಕ್ಯದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ ಹಾಗೂ ದೇವರ ವಾಕ್ಯದಂತೆ ನಾವು ಜೀವಿಸೋಣ. ಆದ್ದರಿಂದ ಈ ಮಾತುಗಳು ನಮಗೆ ಪ್ರೇರಣೆಯಾಗಬೇಕು, ಏಕೆಂದರೆ ಆತನ ವಾಕ್ಯ ನಮಗೆ ಬಿಡುಗಡೆಯನ್ನು, ಆಶೀರ್ವಾದವನ್ನು, ಕೃಪೆಯನ್ನು ತರುತ್ತದೆ. ನಾನು ಇವತ್ತು ನಿಮ್ಮಲ್ಲಿ ಮಾತನಾಡಿದ ಆ ವಾಕ್ಯಕ್ಕೆ ನಾವು ವಾಪಸ್ ಹೋಗೋಣ. ಅನೇಕ ಬಾರಿ ನಮ್ಮ ಜೀವನದಲ್ಲಿ ಏನಾಗುತ್ತೆ, ನಾವು ನಿರಾಶೆಗೆ ಒಳಗಾಗ್ತೀವಿ. ರೋಗ ಬಂದಾಗ ನಮ್ಮಲ್ಲಿ ಕೆಲವರು ಹಾಸಿಗೆಯಲ್ಲಿರಬಹುದು, ಕೆಲವರು ವೀಲ್ ಚೇರಲ್ಲಿರಬಹುದು, 4 ಗೋಡೆಗಳ ಮಧ್ಯೆ ನಿಮ್ಮ ಜೀವನ ಇರಬಹುದು. ಕೆಲವರಿಗೆ ಈ ಜೀವನದಲ್ಲಿ ನಿರಾಶೆಗೆ ಒಳಗಾಗಿರಬಹುದು. ಇನ್ನು ಕೆಲವರಿಗೆ ನಮಗೆ ಯಾರೂ ಇಲ್ಲ ಎಂಬ ಭಾವನೆ ಬಂದಿರಬಹುದು. ಇಂಥ ಎಲ್ಲ ಸಮಯದಲ್ಲಿ ದೇವರು ನಮ್ಮೊಡನೆ ಇದ್ದಾರೆ. ಗಾಡ್ ಈಸ್ ವಿತ್ ಅಸ್. ದೇವರು ನಮ್ಮೊಡನೆ ಇದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಲೂಕನ ಶುಭ ಸಂದೇಶ 24ನೇ ಅಧ್ಯಾಯ ಹೇಗೆ ದೇವರ ವಾಕ್ಯವಾದ ಯೇಸು, ಪುನರುತ್ಥಾನಿ ಯೇಸು ಕಾರ್ಯನಿರ್ವಹಿಸುತ್ತಾರೆ ಎಂಬುದಾಗಿ ನಮಗೆ ಇಲ್ಲಿ ಈ ಒಂದು ಘಟನೆಯಲ್ಲಿ ಕಾಣಸಿಗುತ್ತೆ. ಇವತ್ತು ನಾವು ಆರಾಧಿಸುತ್ತಾ ಇರುವುದು ಜೀವಿಸುವ ದೇವರು ಯೇಸು, ಪುನರುತ್ಥಾನಿ ಯೇಸು. ನಮ್ಮ ಸಂಸ್ಕಾರಗಳು, ಧ್ಯಾನಕೂಟಗಳು, ಇದರ ಕೃಪೆ ಪ್ರಭೆ ಆ ಪುನರುತ್ಥಾನಿ ಯೇಸು ಕೊಡುತ್ತಾರೆ. ಆದ್ದರಿಂದ ಈ ಇಡೀ ಘಟನೆಗಳು ನಡೆದ ನಂತರ, ಯೇಸುವಿನ ಯಾತನೆ ಮತ್ತು ಮರಣ ನಡೆದ ನಂತರ, ಯೇಸುವನ್ನು ಶವ ಸಂಸ್ಕಾರ ಮಾಡಿದ ನಂತರ ಭಾರವಾದ ಹೆಜ್ಜೆಯನ್ನು ಇಟ್ಟು ಈ ಇಬ್ಬರು ಶಿಷ್ಯರು, ಒಬ್ಬ ಕ್ಲೆಯೋಫ, ಅವರಿಬ್ಬರು ತಮ್ಮ ಊರಿಗೆ, ನಾಡಿಗೆ ವಾಪಸ್ ಹೋಗ್ತಾರೆ. ವಾಪಸ್ ಹೋಗ್ತಾರೆ ಹೇಗೆ? ಭಾರವಾದ ಹೆಜ್ಜೆಗಳನ್ನಾಕಿ, ಭಾರವಾದ ಜೀವನದಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಕಾರಣ, ಅವರ ಆ ಜೀವನದಲ್ಲಿ ಮರೆಯಲಾರದಂತಹ ಒಂದು ಘಟನೆ ನಡೆದಿತ್ತು. ಆ ಘಟನೆಯಾಗಿತ್ತು ಅವರ ಪ್ರಭು ಯೇಸು, ರಬ್ಬಿ ಯೇಸು. ಅವರು ಏನನ್ನು ನಿರೀಕ್ಷಿಸಿದ್ದರೋ ಆ ನಿರೀಕ್ಷೆ ಮರೀಚಿಕೆಯಾಗಿತ್ತು, ಆ ನಿರೀಕ್ಷೆ ಮುಗಿದು ಹೋಗಿತ್ತು. ಅನೇಕ ಬಾರಿ ನಮಗೂ ಹಾಗೆ ಆಗಬಹುದು. ಅದರಿಂದ ಇವತ್ತು ಈ ದೇವರ ವಾಕ್ಯ, ಈ ಧ್ಯಾನಕೂಟದ ಮೂಲಕ ನಾವು ಆಲಿಸುವ ಪ್ರತಿಯೊಂದು ವಾಕ್ಯಗಳು ನಮ್ಮನ್ನು ಹುರಿದುಂಬಿಸುತ್ತವೆ, ನಮ್ಮನ್ನು ಪರಿಶುದ್ಧ ಆತ್ಮ ಭರಿತರನ್ನಾಗುತ್ತವೆ. ಎಫೆಸದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 17 ಹೇಳ್ತಾ ಇದ್ದೆ, ದೇವರ ವಾಕ್ಯ ಪವಿತ್ರಾತ್ಮರ ಒಂದು ಖಡ್ಗ. ಖಡ್ಗ ಏನು ಮಾಡುತ್ತೆ? ಖಡ್ಗ ಸೀಳುತ್ತೆ, ಖಡ್ಗ ಹೊಡೆಯುತ್ತೆ, ಖಡ್ಗ 2 ತುಂಡಾಗಿಸುತ್ತೆ. ಹಾಗೆಯೇ ದೇವರ ವಾಕ್ಯ ನಿನ್ನೊಳಗಡೆ ಇರುವ ಭಯವನ್ನು ಒಡೆದೋಡಿಸುತ್ತೆ. ನಮಗೆ ಆಂತರಿಕ ಸೌಖ್ಯವನ್ನು ಕೊಡುತ್ತೆ, ಮಾನಸಿಕ ಸೌಖ್ಯವನ್ನು ಕೊಡುತ್ತೆ, ದೈಹಿಕ ಸೌಖ್ಯವನ್ನು ಕೊಡುತ್ತೆ. ಹಾಗೂ ನಮ್ಮ ಎಲ್ಲ ಅವಸ್ಥೆಗಳಿಂದ, ಉದಾಹರಣೆಗೆ ಇವತ್ತು ನಿದ್ರಾಹೀನ ಸ್ಥಿತಿ, ರೋಗಗಳು,
ಬಾಧೆಗಳು, ಬವಣೆಗಳು ನಮ್ಮಲ್ಲಿ ಇರಬಹುದು. ಅದೆಲ್ಲವನ್ನು ತೊಡೆದು ಹಾಕಿ ನಮ್ಮನ್ನು ಆಶೀರ್ವದಿಸುತ್ತೆ ದೇವರ ವಾಕ್ಯ. ಈ ದೇವರ ವಾಕ್ಯ ಸಜೀವ ವಾಕ್ಯ. ಈ ದೇವರ ವಾಕ್ಯ ಆಶೀರ್ವಾದದ ವಾಕ್ಯ. ಈ ದೇವರ ವಾಕ್ಯ ಕರುಣೆಯ ವಾಕ್ಯ. ಈ ದೇವರ ವಾಕ್ಯ ಪ್ರೀತಿಯ ವಾಕ್ಯ. ಆ ವಾಕ್ಯ ಪ್ರಭು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುತ್ತಾರೆ. ಏನಾಯಿತು, ಇವರು ಭಾನುವಾರ ಬೈಬಲ್ ಹೇಳುತ್ತೆ ಅದೇ ದಿನ ಶಿಷ್ಯರು, ಯೇಸು ಪುನರುತ್ಥಾನದ ದಿನ ಶಿಷ್ಯರು ಇಬ್ಬರು ಜೆರುಸಲೇಮಿಗೆ 11 ಕಿಲೋಮೀಟರಿನಷ್ಟು ದೂರದಲ್ಲಿದ್ದ ಎಮ್ಮಾವು ಎಂಬ ಗ್ರಾಮಕ್ಕೆ ಹೋಗುತ್ತಿದ್ದರು. ಇವತ್ತು ನಾವು ಕೂಡ ಈ ಲೋಕದಲ್ಲಿ ಚಲಿಸ್ತಾ ಇದ್ದೀವಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಕೆಲವರು ಧ್ಯಾನಕೂಟಗಳ ನಂತರ ಧ್ಯಾನಕೂಟಗಳಿಗೆ ಓಡ್ತಾ ಇದ್ದೀರಿ. ಕೆಲವರು ಈಗ ಆನ್ಲೈನಲ್ಲಿ ನಮಗೆಲ್ಲ ಸಿಗುತ್ತೆ, ಈ ಪ್ರಾರ್ಥನೆಗಳು ಧ್ಯಾನಕೂಟಗಳು ಭಾಗವಹಿಸ್ತಾ ಇದ್ದೀರಿ, ಒಳ್ಳೆಯದು. ಆದರೆ ಇವರು ಇಬ್ಬರು ಎಮ್ಮಾವು ಗ್ರಾಮಕ್ಕೆ ಹೋಗುತ್ತಿದ್ದರು. ಇತ್ತೀಚೆಗೆ ನಡೆದ ವಿಷಯಗಳನ್ನೆಲ್ಲ ಕುರಿತು ಅವರು ಸಂಭಾಷಣೆ ಮಾಡುತ್ತಾ ನಡೆಯುತ್ತಿದ್ದರು. ಹೀಗೆ ಮಾತನಾಡಿಕೊಂಡು ಚರ್ಚೆ ಮಾಡುತ್ತಾ ಹೋಗುತ್ತಿರುವಾಗ ಯೇಸು ಸ್ವಾಮಿಯೇ ಖುದ್ದಾಗಿ ಸಮೀಪಿಸಿ ಅವರ ಜೊತೆ ಸೇರಿಕೊಂಡರು. ನೋಡಿ, ಇಮ್ಯಾನ್ಯುಯಲ್, ದೇವರು ನಮ್ಮೊಡನೆ ಇದ್ದಾರೆ. ದೇವರ ವಾಕ್ಯ ನಮ್ಮೊಡನೆ ಇದೆ. ಯೇಸು ನಮ್ಮೊಡನೆ ಇದ್ದಾರೆ. ಯೇಸು ಇರುವಾಗ, ಯೇಸು ಜೊತೆಯಲ್ಲಿರುವಾಗ ನಮಗೆ ಭಯವಿಲ್ಲ, ನಮಗೆ ಕೊರತೆ ಇಲ್ಲ. ಆದ್ದರಿಂದ ಏನಾಯಿತು, ಹೀಗೆ ಮಾತನಾಡಿಕೊಂಡು ಚರ್ಚೆ ಮಾಡುತ್ತಾ ಹೋಗುತ್ತಿರುವಾಗ ಯೇಸು ಸ್ವಾಮಿಯೇ ಖುದ್ದಾಗಿ ಸಮೀಪಿಸಿ ಅವರ ಜೊತೆ ಸೇರಿಕೊಂಡರು. ಆದರೆ ಇವರಾರೆಂದು ಅವರು ಗುರುತು ಹಚ್ಚಲಿಲ್ಲ. ಕಾರಣ, ಶಿಷ್ಯರಿಗೆ ಕಣ್ಣು ಕಟ್ಟಿದಂತಾಗಿತ್ತು. ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಿದ್ದಾರೆ. ದೈವ ಜ್ಞಾನವನ್ನು ಅವರು ತಿರಸ್ಕರಿಸಿದ್ದಾರೆ. ಅಂದರೆ ಕಣ್ಣು ಕಟ್ಟಿದಂತಾಗಿತ್ತು. ಇವತ್ತು ಕ್ರೈಸ್ತರಾಗಿ ನಾವು ವಿಶ್ವಾಸದಲ್ಲಿ ಜೀವಿಸದೇ ಇರುವುದು, ಪ್ರಾರ್ಥನೆ ಮಾಡದೇ ಇರುವುದು, ದೇವಾಲಯಕ್ಕೆ ಹೋಗದೇ ಇರುವುದು, ಧ್ಯಾನಕೂಟಗಳಲ್ಲಿ ಭಾಗವಹಿಸದೇ ಇರುವುದು ಕೆಲವರಿಗೆ ಕಣ್ಣು ಕಟ್ಟಿದಂತಾಗಿದೆ. ಅವರಿಗೆ ಬಿಡುಗಡೆ ಬೇಕು. ಇನ್ನು ಕೆಲವು ಜನರು ತರ್ಕದ ಲೋಕದಲ್ಲೇ ಮುಳುಗಿ ಹೋಗಿದ್ದಾರೆ. ತರ್ಕದ ಮೇಲೆ ತರ್ಕ. ನೀವು ತರ್ಕ ಮಾಡಿಕೊಂಡು ಹೋಗುತ್ತಿರುವಿರಲ್ಲ, ಏನು ವಿಷಯ? ನೋಡಿ, ಕಣ್ಣು ಕಟ್ಟಿದಂತಾದಾಗ ಪ್ರಾರ್ಥನೆ ವರ್ಕ್ ಆಗೋಲ್ಲ, ಕೆಲಸ ಮಾಡೋಲ್ಲ, ವಿಶ್ವಾಸ ಕೆಲಸ ಮಾಡೋಲ್ಲ. ನಾವು ನಮ್ಮ ವಿಶ್ವಾಸದಲ್ಲಿ ನಾವು ಜೀವಿಸಬೇಕು. ನೀವು ತರ್ಕ ಮಾಡಿಕೊಂಡು ಹೋಗುತ್ತಿರುವಿರಲ್ಲ, ಏನು ವಿಷಯ? ನೋಡಿ, ಯೇಸು ಅವರಿಗೆ ಕೇಳ್ತಾರೆ. ಯೇಸು ಅವರೊಟ್ಟಿಗೆ ಸಂವಾದ ಮಾಡುತ್ತಾರೆ. ಯೇಸು ಅವರೊಟ್ಟಿಗೆ ಸಂವಹನ ಇಡುತ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಇನ್ನೊಂದು ಅರ್ಥದಲ್ಲಿ ಸಮಾಲೋಚನೆಗೈಯುತ್ತಾರೆ. ಯೇಸು ಹೇಳಿದ ನಂತರ ಶಿಷ್ಯರ ಮುಖ ಸಪ್ಪೆಯಾಯಿತು. ಇವತ್ತು ನಾವು ಮುಖ ಸಪ್ಪೆ ಮಾಡಿಕೊಂಡು ಜೀವಿಸ್ತಾ ಇದ್ದೀವಾ? ಪ್ರಾರ್ಥನೆಯಲ್ಲಿ ನಾವು ನಂಬಿಕೆ ಕಳ್ಕೊಂಡಿದ್ದೀವಾ? ಸಂಸ್ಕಾರಗಳಲ್ಲಿ ವಿಶ್ವಾಸ ಕಳ್ಕೊಂಡಿದ್ದೀವಾ? ಅಥವಾ ಆಜ್ಞೆಗಳನ್ನು ನಾವು ಕೈಗೊಳ್ಳದೆ ಜೀವಿಸ್ತಾ ಇದ್ದೀವಾ? ಸಪ್ಪೆ ಮುಖ ಮಾಡಿ ನಿಂತರು. ಆಗ ಅವರಲ್ಲಿ ಒಬ್ಬನಾದ ಕ್ಲೆಯೋಫ, ಇತ್ತೀಚೆಗೆ ಜೆರುಸಲೇಮಿನಲ್ಲಿ ಜರುಗಿದ ಘಟನೆಗಳು ಪಟ್ಟಣಕ್ಕೆ ಪಟ್ಟಣವೇ ತಿಳಿದಿದೆ, ನಿನಗೊಬ್ಬನಿಗೆ ಅವು ತಿಳಿಯದೆ. ನೀನೇನು ಈ ಊರಿಗೆ ಹೊಸಬ್ನ? ನಿನಗೇನು ಇಲ್ಲಿ ನಡೆದದ್ದು ಈ ಘಟನೆಗಳು ಗೊತ್ತಿಲ್ಲವಾ? ಏನು ನಡೆಯಿತು ಎಂದು ಯೇಸು ಪುನಃ ಕೇಳಿದಾಗ, ನೋಡಿ, ಯೇಸು ಏನು ಮಾಡ್ತಾರೆ? ಅವರ ಹೃದಯದಲ್ಲಿರುವ ಭಾರವನ್ನು ಹೊರಗಡೆ ಹಾಕಲು ನೋಡ್ತಾರೆ. ನಾವು ಇಂದಿನ ದಿನಗಳಲ್ಲಿ ಏನಾಗಿದ್ದೀವಿ? ನಮಗೆ ಮಾತನಾಡುವವರು ಯಾರೂ ಇಲ್ಲ, ನಮ್ಮ ಮಾತು ಕೇಳುವವರೂ ಇಲ್ಲ. ಮನೆಯಲ್ಲಿ ಇದ್ದರೂ ನಾವೆಲ್ಲರೂ ಮೊಬೈಲಲ್ಲಿ ಬ್ಯುಸಿ ಇದ್ದೀವಿ. ಮನೆಯಲ್ಲಿರುವವರೊಟ್ಟಿಗೆ ಮಾತನಾಡದೆ ದೂರದಲ್ಲಿರುವವರ ಹತ್ರ 24 ತಾಸು ಮಾತಾಡ್ತಾ ಇದ್ದೀವಿ. ಇವತ್ತು ಸಂವಹನ ಕೊರತೆ, ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿದೆ ಕುಟುಂಬದಲ್ಲಿ. ಮಕ್ಕಳು ತಂದೆ ತಾಯಿ ಹತ್ರ ಮಾತನಾಡ್ತಾ ಇಲ್ಲ. ನೋಡಿ, ವಾಕ್ಯಕ್ಕೆ ಶಕ್ತಿ ಇದೆ, ಮಾತಿಗೆ ಶಕ್ತಿ ಇದೆ. ಇವತ್ತು ದೇವರ ವಾಕ್ಯ ಕೆಲಸ ಮಾಡಬೇಕು, ನಮ್ಮ ಸಂಬಂಧಗಳು ಸರಿಯಾಗಬೇಕು.
ನಾವು ಪರಸ್ಪರ ಮಾತನಾಡಬೇಕು. ಪರಸ್ಪರ ಪತಿ ಪತ್ನಿಯರು ಮಾತನಾಡಬೇಕು. ಶಿಷ್ಯರು ಸಪ್ಪೆ ಮುಖ ಮಾಡಿದರು. ಯಾಕೆಂದರೆ ಯೇಸು ಕೇಳಿದರು, ಏನು ವಿಷಯ, ಏನು ನಡೆಯಿತು? ನೋಡಿ ಯೇಸುವಿನ ಪ್ರಶ್ನೆಗಳು, ಏನು ವಿಷಯ, ಏನು ನಡೆಯಿತು? ಇವತ್ತು ನೀವೇನು ಮಾಡ್ತೀರಿ? ಸಪ್ಪೆ ವಿಷಯಗಳನ್ನೇ ಮಾತಾಡ್ತಾ ಕೂತ್ಕೊಳ್ತೀರಾ? ನಕಾರಾತ್ಮಕ ವಿಷಯಗಳನ್ನೇ ನೀವು ನೋಡಿ, ಟಿ ವಿ ಓಪನ್ ಮಾಡಿ, ಅದು ಕೇಳಿದರೆ ಸಾಕು. ಒಂದು ಕೊರೋನಾ ಟೈಮಲ್ಲಿ ಅಥವಾ ಯಾರಾದರೂ ಯಾವುದ್ರಲ್ಲಿ ಸಿಕ್ಕಾಕೊಂಡ್ರೆ ಬೆಳಗ್ಗಿಂದ ಸಾಯಂಕಾಲ ತನಕ ಅದೇ ಕೇಳಿ 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 ಮನಸ್ಸು ಇವತ್ತು ರೋಗಗ್ರಸ್ತವಾಗಿದೆ. ಏನು ವಿಷಯ, ಏನು ನಡೆಯಿತು? ಯೇಸು ಪುನಃ ಕೇಳಿದಾಗ ಶಿಷ್ಯರಿಬ್ಬರು, ಇವು ನಜರೇತಿನ ಯೇಸುವಿಗೆ ಸಂಬಂಧಿಸಿದ ಘಟನೆಗಳು. ಈ ಘಟನೆಗಳು ನಜರೇತಿನ ಯೇಸುವಿಗೆ ಸಂಬಂಧಿಸಿದ ಘಟನೆಗಳು. ಅವರು ನಡೆಯಲ್ಲೂ ನುಡಿಯಲ್ಲೂ, ನೋಡಿ ಯೇಸುವಿನ ಬಗ್ಗೆ ಯೇಸುವಿಗೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅವರು ನಡೆಯಲ್ಲೂ ನುಡಿಯಲ್ಲೂ ದೇವರ ಹಾಗೂ ಸಕಲ ಮಾನವರ ದೃಷ್ಟಿಯಲ್ಲಿ ಪ್ರವಾದಿಯಾಗಿದ್ದರು. ನಮ್ಮ ಮುಖ್ಯ ಯಾಜಕರು ಮತ್ತು ಮುಖಂಡರು ಅವರನ್ನು ಮರಣದಂಡನೆಗೆ ಗುರಿ ಮಾಡಿಸಿ ಶಿಲುಬೆಗೆ ಜಡಿಸಿದರು. ನಮ್ಮ ಮುಖ್ಯ ಯಾಜಕರು ಮತ್ತು ಮುಖಂಡರು ಅವರನ್ನು ಮರಣದಂಡನೆಗೆ ಗುರಿ ಮಾಡಿಸಿ ಶಿಲುಬೆಗೆ ಜಡಿಸಿದರು. ದುಃಖದ ವಿಷಯ ಏನು? ಶಿಲುಬೆಗೆ ಜಡಿಸಿದರು. ಅವರಲ್ಲಿದ್ದ ಭರವಸೆ ಏನು? ನೋಡಿ, ಜಗದ್ಗುರುಗಳು ಏನು ಹೇಳಿದರು? ಟೋನಿ, ಜಗತ್ತಿಗೆ ಭರವಸೆ ಕೊಡ್ತೀಯ. ಇಲ್ಲಿ ಇವರ ಭರವಸೆ ಸೋತು ಹೋಗಿತ್ತು, ಭರವಸೆ ನಿರಾಶೆಯಾಗಿತ್ತು. ಇಸ್ರಾಯೇಲನ್ನು ಬಿಡುಗಡೆ ಮಾಡುವ ಉದ್ಧಾರಕ ಅವರೇ ಎಂದು ನಾವು ನಂಬಿಕೊಂಡಿದ್ದೆವು. ನಂಬಿಕೆಗೆ ಸೋಲಾಯಿತು. ಇಷ್ಟು ಮಾತ್ರವಲ್ಲ, ಇದೆಲ್ಲ ಸಂಭವಿಸಿ ಇಂದಿಗೆ 3 ದಿನಗಳು ಆಗಿವೆ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಮಹಿಳೆಯರು ಮುಂಜಾನೆ ಸಮಾಧಿಯ ಬಳಿಗೆ ಹೋಗಿದ್ದರು. ಅಲ್ಲಿ ಯೇಸುವಿನ ಪಾರ್ಥಿವ ಶರೀರವನ್ನು ಕಾಣಲಿಲ್ಲ. ಹಿಂದಿರುಗಿ ಬಂದು ನಮಗೆ ದೇವದೂತರು ಪ್ರತ್ಯಕ್ಷರಾದರು. ಇವರು ಯೇಸು ಸ್ವಾಮಿ ಸಜೀವದಿಂದ ಇದ್ದಾರೆಂದು ನಮಗೆ ತಿಳಿಸಿದರು ಎಂದು ಹೇಳಿ ನಮ್ಮನ್ನು ದಿಗ್ಭ್ರಾಂತರನ್ನಾಗಿ ಮಾಡಿದರು. ಅಂದ್ರೆ ಇವರಿಗೆ ಒಂಥರ ಶಾಕ್ ಆಗಿತ್ತು. ಒಂದು, ಯೇಸುವಿನ ಮರಣ. ಎರಡನೇದು, ಯೇಸು ಸಮಾಧಿಯಲ್ಲಿ ಇಲ್ಲ ಎಂಬ ಘಟನೆ. ಇದೆಲ್ಲ ಕೇಳಿ ದಿಗ್ಭ್ರಾಂತರಾಗಿದ್ದರು. ಆದರೆ ಸಮಾಧಿಯ ಬಳಿಗೆ ಹೋಗಿ ನಮ್ಮ ಸಂಗಡಿಗರಲ್ಲಿ ಕೆಲವರು ನೋಡಿದಾಗ ಮಹಿಳೆಯರು ಹೇಳಿದ್ದಂತೆ ಸರಿಯಾಗಿತ್ತು. ಆದರೆ ಯೇಸು ಸ್ವಾಮಿ ಮಾತ್ರ ಕಾಣಲಿಲ್ಲ. ಈಗ ಸಮಸ್ಯೆ ಏನು? ಯೇಸು ಸ್ವಾಮಿ ಸಮಾಧಿಯಲ್ಲೂ ಇಲ್ಲ. ನೋಡಿ, ಅವರಿಗೆ ಇದೆಲ್ಲ ಹೊಸ ಅನುಭವ. ಯಾವಾಗ ನಿಮ್ಮ ಒಳಗಡೆ ನಿರಾಶೆ ಇರುತ್ತೆ, ಆ ನಿರಾಶೆ ನಿಮ್ಮನ್ನು ಡಾಮಿನೇಟ್ ಮಾಡುತ್ತೆ, ನಿಮ್ಮ ಮೇಲೆ ಅಧಿಕಾರ ಮಾಡುತ್ತೆ. ಆವಾಗ ದೇವರ ವಾಕ್ಯ ನಿಮ್ಮ ಒಳಗಡೆ ಇಳಿಯಲು ಬಿಡುವುದಿಲ್ಲ. ಕೆಲವು ಸರಿ ನಮ್ಮ ಅಹಂಕಾರ, ಕೆಲವು ಸರಿ ನಮ್ಮ ಸ್ವಾರ್ಥ, ಇವೆಲ್ಲವನ್ನು ನಾವು ಜಯಿಸಬೇಕು. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸುವಿನ ಉತ್ತರ ನೋಡಿ. ಯೇಸುವಿನ ಉತ್ತರ ಕೇಳಿ ಆ ಶಿಷ್ಯರು ಏನು ಮಾಡ್ತಾರೆ? ಎಂಥ ಮತಿಹೀನರು ನೀವು! ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಿದ್ದಾರೆ. ದೈವ ಜ್ಞಾನವನ್ನು ಅವರು ತಿರಸ್ಕರಿಸಿದ್ದಾರೆ. ಎಂಥ ಮತಿಹೀನರು ನೀವು! ಪ್ರವಾದಿಗಳು ಹೇಳಿರುವುದೆಲ್ಲವನ್ನೂ ನಂಬುವುದರಲ್ಲಿ ಎಷ್ಟು ಮಂದಮತಿಗಳು ನೀವು! ಒಂದು ಮತಿಹೀನರು, ಮಂದಮತಿಗಳು. ಇವತ್ತು ಆತ್ಮೀಯರೇ, ನಾವು ಪ್ರಶ್ನೆ ಕೇಳಬೇಕು ನಮಗೆ. ನಾವು ಮತಿಹೀನರಾಗಿ ಬಾಳ್ತಾ ಇದ್ದೀವ? ಮಂದಹೀನರಾಗಿದ್ದೀವ? ಮತಿಹೀನರು ಅಂದರೆ ಏನು ಮನಸ್ಸಿನೊಳಗಡೆ ಹೋಗದೆ ಜೀವಿಸುವವರು. ಮಂದಮತಿಗಳು ಅಂದರೆ ಅರ್ಥ ಮಾಡಿಕೊಳ್ಳದೆ ಜೀವಿಸುವವರು. ಕ್ರಿಸ್ತನು ಇಂತಹ ಸಂಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮಾ ಸಿದ್ಧಿಯನ್ನು ಪಡೆಯಬೇಕಿತ್ತು ಅಲ್ಲವೇ ಎಂದರು. ಅನಂತರ ಮೋಶೆ, ಯೇಸು ಏನು ಮಾಡಿದರು? ಯೇಸು ಅವರಿಗೆ ದೇವರ ವಾಕ್ಯವನ್ನು ಬೋಧಿಸಿದರು. ಮೋಶೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ ಎಲ್ಲ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವುದನ್ನು ಅವರಿಗೆ ವಿವರಿಸಿದರು.
ಇನ್ ಆಲ್ ದ ಸ್ಕ್ರಿಪ್ಚರ್ಸ್, ಬೇರೆ ಪವಿತ್ರ ಗ್ರಂಥಗಳಲ್ಲೂ ಕೂಡ ಯೇಸು ಕುರಿತು ಬರೆದಿದೆ. ಯೇಸು ಮೋಶೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ ಎಲ್ಲ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವುದನ್ನು ಅವರಿಗೆ ವಿವರಿಸಿದರು. ಅಷ್ಟರಲ್ಲಿ ಶಿಷ್ಯರು ತಲುಪಬೇಕಾಗಿದ್ದ ಗ್ರಾಮವು ಸಮೀಪಿಸಿತು. ಯೇಸು ಸ್ವಾಮಿ ಇನ್ನೂ ಮುಂದಕ್ಕೆ ಸಾಗುವವರಂತೆ ಕಂಡಿತು. ಆಗ ಶಿಷ್ಯರು ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿತು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ನೋಡಿ, ಶಿಷ್ಯರಿಗೆ ಒಂಥರ ಭಯ. ಶಿಷ್ಯರು ಇನ್ನೂ ಗ್ರಹಿಸಿಕೊಳ್ಳಿಲ್ಲ, ಇವರು ಕೇಳಿದ್ರು ಎಲ್ಲ, ಆದರೆ ಅವರಿಗೆ ದೈವ ಜ್ಞಾನ ಪ್ರಕಟವಾಗಲಿಲ್ಲ ಅಥವಾ ಪ್ರಕಟವಾಗಲು ಅಡ್ಡಿಯಾಗಿತ್ತು ಅವರ ಭಯ, ಅವರ ಮತಿಹೀನತೆ ಅಥವಾ ಮಂದಮತಿ. ಆಗ ಅವರು ಹೇಳಿದರು, ಸಂಜೆ ಆಯಿತು, ಕತ್ತಲಾಗುತ್ತಾ ಬಂದಿತು, ಬಂದು ನಮ್ಮೊಡನೆ ತಂಗಿರಿ. ಅವರು ಯೇಸುವನ್ನು ಕರೆಯುತ್ತಾರೆ. ಯೇಸುವನ್ನು ಕರೆಯುವುದು ಅಂದರೆ ದೇವರ ವಾಕ್ಯವನ್ನು ಕರೆಯುವುದು. ಯೇಸುವೇ ನನ್ನಲ್ಲಿ ಬನ್ನಿ, ದೇವರ ವಾಕ್ಯವಾದ ಯೇಸುವೇ ನನ್ನಲ್ಲಿ ಬನ್ನಿ. ಆತ್ಮೀಯರೇ, ಆ 19:13 ಪ್ರಕಟಣೆ ಹೇಳುತ್ತೆ, ಆತನ ಹೆಸರು ದೇವರ ವಾಕ್ಯ. ಯೋಹಾನ ತನ್ನ ಶುಭ ಸಂದೇಶವನ್ನು ಹೀಗೆ ಆರಂಭ ಮಾಡ್ತಾನೆ, ದಿವ್ಯವಾಣಿ ಎಂಬುವರಿದ್ದರು, ದಿವ್ಯವಾಣಿ ದೇವರಲ್ಲಿದ್ದರು, ದಿವ್ಯವಾಣಿ ಮನುಜರಾದರು, ದಿವ್ಯವಾಣಿ ನಮ್ಮಲ್ಲಿ ವಾಸ ಮಾಡಿದರು. ಆ ದಿವ್ಯವಾಣಿಯಲ್ಲಿ 2-3 ಜನ ನನ್ನ ನಾಮದಲ್ಲಿದ್ದಾರೋ ಅಲ್ಲಿದ್ದಾರೆ. ಮತ್ತು ನಾವು ಸುವಾರ್ತೆ ಸಾರುವಾಗ ಆ ಪವಿತ್ರ ಆತ್ಮ, ಆ ದಿವ್ಯವಾಣಿ ಯೇಸು ಕೆಲಸ ಮಾಡ್ತಾರೆ. ನೀವು ಆಲಿಸುತ್ತಾ ಇರುವಾಗ ದೇವರ ವಾಕ್ಯ ನಿಮ್ಮ ನರನಾಡಿ ಕೀಲು ಮಜ್ಜೆ ದೇಹ ಆತ್ಮಗಳಲ್ಲಿ ಕೆಲಸ ಮಾಡ್ತಾ ಇದೆ. ಆ ದೇವರ ವಾಕ್ಯ ನಿಮಗೆ ಸೌಖ್ಯ, ಸಾಂತ್ವನ ಹಾಗೂ ಬಿಡುಗಡೆಯನ್ನು ಕೊಡ್ತಾ ಇದೆ. ಆ ದೇವರ ವಾಕ್ಯ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಸಂಶಯಗಳಿಂದ ಬಿಡುಗಡೆ ಕೊಡ್ತಾ ಇದೆ. ಆ ದೇವರ ವಾಕ್ಯ ನಿಮ್ಮಲ್ಲಿ ಅಧಿಕರಿಸ್ತಾ ಇರುವಾಗ ದೇವರ ಕರುಣೆ, ಪ್ರೀತಿ, ದಯೆ ನಿಮ್ಮಲ್ಲಿ ಇಳಿದು ಬರುತ್ತಾ ಇದೆ. ದೇವರ ವಾಕ್ಯ ಆಲಿಸುವಾಗ ನಾವು ಬದಲಾಗುತ್ತೇವೆ, ನಮ್ಮ ಜೀವನ ಬದಲಾಗುತ್ತೆ, ಪರಿವರ್ತನೆ ಆಗುತ್ತೆ. ಆದ್ದರಿಂದ ಸಂಜೆ ಆಯಿತು, ಕತ್ತಲಾಗುತ್ತಾ ಬಂದಿತು, ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ನೋಡಿ, ಇವತ್ತು ಕರೀರಿ, ಬನ್ನಿ ಪ್ರಭು ಯೇಸುವೇ, ಬನ್ನಿ ಪ್ರಭು ಯೇಸುವೇ, ನನ್ನಲ್ಲಿ ನೆಲೆಸಿರಿ. ಬನ್ನಿ ಪ್ರಭು ಯೇಸುವೇ, ನನ್ನಲ್ಲಿ ನೆಲೆಸಿರಿ. ಬನ್ನಿ ಪ್ರಭು ಯೇಸುವೇ, ನನ್ನಲ್ಲಿ ನೆಲೆಸಿರಿ. ಕರೆಯೋಣ, ಬನ್ನಿ ಪ್ರಭು ಯೇಸುವೇ, ಬನ್ನಿ ಪಿತ ದೇವರೇ, ನನ್ನಲ್ಲಿ ನೆಲೆಸಿರಿ. ಬನ್ನಿ ಪಿತ ದೇವರೇ, ನನ್ನಲ್ಲಿ ನೆಲೆಸಿರಿ. ಬನ್ನಿ ಪಿತ ದೇವರೇ, ನನ್ನಲ್ಲಿ ನೆಲೆಸಿರಿ. ಬನ್ನಿ ಪಾವನಾತ್ಮರೇ, ನನ್ನಲ್ಲಿ ನೆಲೆಸಿರಿ. ಬನ್ನಿ ಪಾವನಾತ್ಮರೇ, ನನ್ನಲ್ಲಿ ನೆಲೆಸಿರಿ. ಬನ್ನಿ ಪಾವನಾತ್ಮರೇ, ನನ್ನಲ್ಲಿ ನೆಲೆಸಿರಿ. ನಾವಿವತ್ತು ಕರೆಯೋಣ. ಈ ಆರಾಧನೆಯಲ್ಲಿ, ಈ ದೇವರ ವಾಕ್ಯದ ಸಂಭ್ರಮದಲ್ಲಿ ಯೇಸುವನ್ನು ಕರೆಯೋಣ. ಸಂಜೆಯಾಯಿತು, ನಮ್ಮೊಡನೆ ಬಂದು ತಂಗಿರಿ ಎಂದು ಅವರು ಕರೆದರು, ಒತ್ತಾಯಪಡಿಸಿದರು. ಯೇಸು ಕರೆದಾಗ ಓಡೋಡಿ ಬರುವ ಯೇಸು. ಅದಕ್ಕೆ ನಾವು ಹಾಡ್ತೀವಿ, ನಾ ನಂಬಿರುವ ಜೀವಂತ ದೇವರು ಯೇಸು, ನಾ ಕರೆದಾಗ ಓಡೋಡಿ ಬರುವ ನನ್ನೇಸು. ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ಯೇಸು, ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ಯೇಸು. ನಾ ಮಲಗಲೆಂದು ಜೋಗುಳ ಹಾಡುವ ಯೇಸು. ರಾರಾರೋ ರಾರಿರಾರಾರೋ, ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ನಂಬಿರುವ ಯೇಸು, ದೇವರ ವಾಕ್ಯವಾದ ಯೇಸು,
ನಮ್ಮೊಳಗಡೆ ವಾಸಿಸುತ್ತಾರೆ, ನಮ್ಮೊಡನೆ ತಂಗುತ್ತಾರೆ, ನಮಗೆ ಬಿಡುಗಡೆ ಕೊಟ್ಟೇ ಕೊಡುತ್ತಾರೆ. ಆತ್ಮೀಯರೇ, ಪೇತ್ರನು ಬಲೆ ಬೀಸು ಅಂತ ಹೇಳಿ ದೇವರ ವಾಕ್ಯದಲ್ಲಿ ಅವನು ಬಲೆ ಬೀಸಿದಾಗ ಮೀನನ್ನು ಕೊಟ್ಟ ಯೇಸು, ಅವನಿಗೆ ಕರೆ ಕೊಟ್ಟ ಯೇಸು. ಇವತ್ತು ದೇವರ ವಾಕ್ಯವಾದ ಯೇಸು ನಮ್ಮನ್ನು ಕರೆಯುತ್ತಾರೆ. ಅದಕ್ಕೆ ನಾವು ಹೇಳ್ತೀವಿ, ಯೇಸು ಕರೆದನು, ಯೇಸು ಕರೆದನು. ಅವತ್ತ ಕರೀತಾ ಇದ್ದಾರೆ, ನನ್ನನ್ನು ನಿನ್ನನ್ನು ಕರೀತಾ ಇದ್ದಾರೆ. ಅವರ ವಾಕ್ಯದ ಮೂಲಕ ಓದುವಾಗ ಕರೀತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ಭಯಪಡಬೇಡ, ಅಂಜಬೇಡ ಅಂತ ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ನಮ್ಮೊಡನೆ ತಂಗಿರಿ ಸ್ವಾಮಿ. ಈ ಧ್ಯಾನದಲ್ಲಿ ನಮ್ಮ ಪ್ರಾರ್ಥನೆಯಾಗಬೇಕು, ಯೇಸುವೆ ನನ್ನೊಡನೆ ತಂಗಿರಿ. ಯಾವಾಗ ಯೇಸು ಒಳಗಡೆ ಬರುತ್ತೆ, ಭಯ ಬಿಟ್ಟು ಹೋಗುತ್ತೆ, ನಿರಾಶೆ ಬಿಟ್ಟು ಹೋಗುತ್ತೆ, ರೋಗ ಬಿಟ್ಟು ಹೋಗುತ್ತೆ, ದೇವರ ಕರುಣೆ ನನ್ನೊಳಗಡೆ ಕೆಲಸ ಮಾಡುತ್ತೆ. ನಾನು ನನ್ನ ಜೀವನವನ್ನು ದೇವರ ವಾಕ್ಯಕ್ಕೆ, ವಾಕ್ಯವಾದ ಪ್ರಭುವಿಗೆ ತೆರೆದಿಡಬೇಕು. ಇವರು ಸಂಜೆ ಆಯಿತು, ನಮ್ಮೊಡನೆ ಬಂದು ತಂಗಿರಿ ಸ್ವಾಮಿ ಎಂದರು, ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ತಂಗಲು ಹೋದ ಯೇಸು ಏನು ಮಾಡಿದರು ಅವರೊಡನೆ? ಅವರು ಸಂಗಡ ಊಟಕ್ಕೆ ಕುಳಿತರು. ನೋಡಿ, ಅವರು ಯೇಸುವನ್ನು ಕರೆದರು, ಯೇಸು ಅವರೊಡನೆ ಹೋದರು, ಯೇಸು ಅವರೊಡನೆ ತಂಗಿದರು, ಯೇಸು ಅವರೊಡನೆ ಊಟಕ್ಕೆ ಕುಳಿತರು. ಅದಕ್ಕೆ ನಾವು ಮನೆಯಲ್ಲಿರುವಾಗ ನಾವು ಮಾತ್ರ ಅಲ್ಲ, ಯೇಸು ನಮ್ಮೊಡನೆ ಇದ್ದಾರೆ. ಆಮೇಲೆ ಯೇಸು ರೊಟ್ಟಿಯನ್ನು ತೆಗೆದುಕೊಂಡರು, ಯೇಸು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿದರು, ಯೇಸು ರೊಟ್ಟಿಯನ್ನು ಮುರಿದರು, ಅವರಿಗೆ ಕೊಟ್ಟರು. ನೋಡಿ, ಒಂದೊಂದು ಹಂತದಲ್ಲೂ ಯೇಸು ಅವರನ್ನು ಪ್ರೀತಿಸುತ್ತಾರೆ. ಆ ದೇವರ ಪ್ರೀತಿ ಯೇಸುವಿನಲ್ಲಿ, ಯೇಸುವಿನ ವಾಕ್ಯದಲ್ಲಿ ಅನುಭವವಾಗುತ್ತದೆ. ಯಾವಾಗ ಯೇಸು ರೊಟ್ಟಿಯನ್ನು ಕೊಟ್ಟರೋ ಅವರ ಕಣ್ಣುಗಳು ತೆರೆದವು. their eyes were opened. ಕಣ್ಣು ಕಟ್ಟಿದಂತಾಗಿತ್ತು. ಅನೇಕ ಬಾರಿ ನಮಗೂ ಆಗುತ್ತೆ, ಕಣ್ಣು ಕಟ್ಟಿದಂತಾಗುತ್ತೆ. ನಮ್ಮ ವಿಶ್ವಾಸದ ಕಣ್ಣುಗಳು ತೆರೆಯಬೇಕು, ನಮ್ಮ ನಂಬಿಕೆ ಬಲವಾಗಬೇಕು, ನಮ್ಮ ಪ್ರಾರ್ಥನೆ ಬಲಶಾಲಿ ಆಗಬೇಕು. ಈ ತಪಸ್ಸು ಕಾಲ ಸುಪ್ರಸನ್ನತೆಯ ಕಾಲ, ಉದ್ಧಾರತೆಯ ಕಾಲ, ಆಶೀರ್ವಾದದ ಕಾಲ. ಅಂಥ ಕಾಲದಲ್ಲಿ ನಾವಿದ್ದೀವಿ ಆತ್ಮೀಯರೇ. ಶಿಷ್ಯರ ಕಣ್ಣುಗಳು ತೆರೆದ ನಂತರ ಆದ ಬದಲಾವಣೆ, ದೈವ ವಾಕ್ಯದ ಅನುಭವವಾದ ನಂತರ ಆಗುವ ಬದಲಾವಣೆ. ಇವತ್ತು ಸುಮಾರು 22 ವರ್ಷಗಳಿಂದ ಸುವಾರ್ತೆ ಸಾರುವಾಗ ಈ ಗುರು ಜೀವನದಲ್ಲಿ ಅನೇಕರ ಜೀವನ, ನಾನು ಸಾಕ್ಷಿಗಳ ಜೀವನ ನೋಡಿದ್ದೀನಿ. ನಮ್ಮ ಕರ್ನಾಟಕ ರೀಜನಲ್ ಸರ್ವಿಸ್ ಟೀಮಲ್ಲಿ ಇರುವವರು, ಅಥವಾ ನಮ್ಮ ತಂಡದಲ್ಲಿರುವವರು, ಅಥವಾ ಓದೆಡೆ ಎಲ್ಲ ನನಗೆ ಸಿಗುವವರು, ಅವರ ಅನುಭವಗಳನ್ನು, ದೇವರ ವಾಕ್ಯದ ಸ್ಪರ್ಶದ ಅನುಭವಗಳನ್ನು ಹಂಚಿದ್ದಾರೆ. ಆತ್ಮೀಯರೇ, ಯೇಸುವನ್ನು ಅವರು ಗುರುತು ಹಚ್ಚಿದರು. ದೇವರ ವಾಕ್ಯ ನಮಗೆ ಯೇಸುವನ್ನು ಗುರುತು ಹಚ್ಚುವಂತೆ ಮಾಡುತ್ತೆ. ದೇವರ ವಾಕ್ಯ ನಮಗೆ ಯೇಸುವಿನ ಪ್ರೀತಿಯಲ್ಲಿ ತುಂಬುತ್ತೆ ಮತ್ತು ನಮ್ಮನ್ನು ಆಶೀರ್ವದಿಸುತ್ತೆ. ಅದರಿಂದ ಅವರು ಏನು ಹೇಳಿದರು? ಅವರು ಗುರುತು ಹಚ್ಚಿದರು. ಕಣ್ಣುಗಳು ತೆರೆದಾಗ ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ಅದೃಶ್ಯರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ. ದೇವರ ವಾಕ್ಯ ಆಲಿಸುವಾಗ ಹೃದಯ ಕುತೂಹಲದಿಂದ ತುಂಬುತ್ತೆ. ಈ ಧ್ಯಾನಕೂಟದಲ್ಲಿ ಅಂಥ ಕುತೂಹಲ, ಅಂಥ ಆನಂದ, ಮಿಗಿಲಾದ ಆನಂದ ದೇವರು ಕೊಡ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಸ್ಪರ್ಶ ಅವರ ಬಾಳಲ್ಲಾಯಿತು ಹರ್ಷ. ಆ ಪರಮ ಪ್ರಸಾದದ ಆಶೀರ್ವಾದ ಅವರಿಗೆ ತಮ್ಮ ಜೀವನದಲ್ಲಿ ಆಯಿತು ವರಪ್ರಸಾದ. ಆದ್ದರಿಂದ ಅವರು ಹೆದರಲಿಲ್ಲ. ಆ ರಾತ್ರಿಯೇ 11 ಕಿಲೋಮೀಟರ್ ವಾಪಸ್ ಹೋದರು. ಇವತ್ತು ಈ ದೇವರ ವಾಕ್ಯ ನಮ್ಮನ್ನು ಸ್ಪರ್ಶಿಸಲಿ.
ಇವತ್ತು ಆಲಿಸಿದ ನಾವು ವಾಚನಗಳು ಅಥವಾ ಬೋಧನೆಗಳು ಹಾಗೂ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಪರಮಪ್ರಸಾದದ ಆರಾಧನೆ ಮಾಡುವಾಗ ನಮ್ಮನ್ನೂ ಕೂಡ ಎಮ್ಮಾವು ಗ್ರಾಮದಲ್ಲಿ ಸ್ಪರ್ಶಿಸಿದ ಪ್ರಭು ಸ್ಪರ್ಶಿಸಲಿ. ನಮ್ಮೊಳಗಡೆ ಇರುವ ಭಯ ಭೀತಿಗಳನ್ನು ದೂರ ಮಾಡಲಿ. ನಮ್ಮ ದೇಹ, ಆತ್ಮ, ಮನಸ್ಸು ಯೇಸು ರಕ್ತದಿಂದ ತೊಳೆದು ಶುದ್ಧೀಕೃತವಾಗಲಿ. ಯೇಸು ವಾಕ್ಯ ನಮ್ಮನ್ನು ಗುಣಪಡಿಸಲಿ. ಪ್ರತಿಯೊಬ್ಬರೂ ಪ್ರಭುವಿನ ಪ್ರೇಮದಿಂದ ತುಂಬಲ್ಪಟ್ಟು ವಾಕ್ಯದ ಶಕ್ತಿಯಲ್ಲಿ ಬಲಗೊಂಡು ಹಾಗೂ ಈ ತಪಸ್ಸು ಕಾಲದಲ್ಲಿ ಒಂದು ಹೊಸ ಆಶೀರ್ವಾದವನ್ನು ಪಡೆಯುತ್ತಾ ಯೇಸುವಿಗೆ ಸಾಕ್ಷಿಗಳಾಗುವ ಬಾಳು ನಿಮಗೆ ಲಭ್ಯವಾಗಲೆಂದು ಪ್ರಾರ್ಥಿಸುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಕರಗಳನ್ನೆತ್ತಿ ಸ್ತುತಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲಮರಗಿಬ್ರ ಶಾರ ಬಾಲಕರ ಶಂದರಿಯರ ಬರ ಆಲ್ಫಕೋರ ರಾಫ. ಆಲಿಸಿದ ವಾಕ್ಯ ನಿಮ್ಮಲ್ಲಿ ಅಧಿಕರಿಸಲಿ, ಸೌಖ್ಯ ತರಲಿ, ಬಿಡುಗಡೆ ತರಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಮಾಡುವ ಆರಾಧನೆಯ ಮೂಲಕ ದೇವರ ವಾಕ್ಯವಾದ ಪ್ರಭು ಪರಮ ಪ್ರಸಾದದಲ್ಲಿ ನಮ್ಮನ್ನು ಸ್ಪರ್ಶಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ಆರಾಧನೆ ನನ್ನೇಸು ಪ್ರಭುವಿಗೆ, ಆರಾಧನೆ ಈ ಜಗದ ಒಡೆಯಗೆ. ನನ್ನೇಸು ಪ್ರಭುವಿಗೆ, ಆರಾಧನೆ ಈ ಜಗದ ಒಡೆಯಗೆ, ಆರಾಧನೆ ನನ್ನೇಸು ಪ್ರಭುವಿಗೆ, ಆರಾಧನೆ ಈ ಜಗದ ಒಡೆಯಗೆ. ತನು ಮನವು ನನ್ನ ಸ್ವರವು ಹಾಡಿದೆ ವಂದನೆ, ತನು ಮನವು ನನ್ನ ಸ್ವರವು ಹಾಡಿದೆ ವಂದನೆ. ಪರಿಶುದ್ಧ ಪರಿಪೂರ್ಣ ಪರಮೋನ್ನತ ಸೇನೆಗಳ ದೇವರಿಗೆ ಆರಾಧನೆ. ಇಹ ಪರ ಸೃಷ್ಟಿಸಿದ ಸರ್ವೇಶ್ವರ ಇರುವಾತ ಯೇಸುವಿಗೆ ಆರಾಧನೆ, ಆರಾಧನೆ ನನ್ನೇಸು ಪ್ರಭುವಿಗೆ, ಆರಾಧನೆ ಈ ಜಗದ ಒಡೆಯಗೆ. ಸರ್ವ ಸೃಷ್ಟಿಗೆ ಆಧಾರ ನೀನೇ ಯೇಸು ಪ್ರಭು, ಸರ್ವ ಜನರನ್ನು ರಕ್ಷಿಸಲು ಧರೆಗೆ ಬಂದ ಪ್ರಭು. ಸರ್ವ ಸೃಷ್ಟಿಗೆ ಆಧಾರ ನೀನೇ ಯೇಸು ಪ್ರಭು, ಸರ್ವ ಜನರನ್ನು ರಕ್ಷಿಸಲು ಧರೆಗೆ ಬಂದ ಪ್ರಭು. ಸಕಲ ಸೃಷ್ಟಿಗಳು ಸ್ತೋತ್ರ ಹಾಡಿಗೆ ನಿಮಗೆ ಸದಾ, ಸಕಲ ಸೃಷ್ಟಿಗಳು ಸ್ತೋತ್ರ ಹಾಡಿದೆ ನಿಮಗೆ ಸದಾ. ಸ್ತುತಿಗೆ ಯೋಗ್ಯರು ನೀವೊಬ್ಬರೇ, ಸ್ತುತಿಗೆ ಯೋಗ್ಯರು ನೀವೊಬ್ಬರೇ. ಆರಾಧನೆ
ಆರಾಧನೆ ನನ್ನೇಸು ಪ್ರಭುವಿಗೆ ಆರಾಧನೆ ಈ ಜಗದ ಒಡೆಯಗೆ ತನ್ನು ಮನವು ನನ್ನ ಸ್ವರವು ಆಡಿದೆ ವಂದನೆ ತನ್ನು ಮನವು ನನ್ನ ಸ್ವರವು ಆಡಿದೆ ವಂದನೆ ಶಾಪವನಿಗಿದೆ ನೀ ಶಿಲುಬೆ ಮೇಲಿಂದ ಮರಣ ಜಯಿಸಿ ಮೆಟ್ಟಿರುವೆ ದುಷ್ಟ ಶಕ್ತಿಗಳ ಪಾಪ ಶಾಪವನಿಗಿದೆ ನೀ ಶಿಲುಬೆ ಮೇಲಿಂದ ಮರಣ ಜಯಿಸಿ ಮೆಟ್ಟಿರುವೆ ದುಷ್ಟ ಶಕ್ತಿಗಳ ನಿಮ್ಮ ನಾಮದಲ್ಲಿ ಸೌಖ್ಯ ಶಾಂತಿಯು ನಮಗೆ ಸದಾ ನಿಮ್ಮ ನಾಮದಲ್ಲಿ ಸೌಖ್ಯ ಶಾಂತಿಯು ನಮಗೆ ಸದಾ ಸರ್ವಶಕ್ತರು ನೀವೊಬ್ಬರೇ ಸರ್ವಶಕ್ತರು ನೀವೊಬ್ಬರೇ ಆರಾಧನೆ ನನ್ನೇಸು ಪ್ರಭುವಿಗೆ ಆರಾಧನೆ ಈ ಜಗದ ಒಡೆಯಗೆ ಆರಾಧನೆ ನನ್ನೇಸು ಪ್ರಭುವಿಗೆ ಆರಾಧನೆ ಈ ಜಗದ ಒಡೆಯಗೆ ತನ್ನು ಮನವು ನನ್ನ ಸ್ವರವು ಆಡಿದೆ ವಂದನೆ ತನ್ನು ಮನವು ನನ್ನ ಸ್ವರವು ಆಡಿದೆ ವಂದನೆ ಕುರುಡರೆಲ್ಲ ನೋಡಿದರು ನಿಮ್ಮ ಕರುಣೆಯಿಂದ ಕುಷ್ಠರೋಗವು ನೀಗಿ ತಂದು ನಿಮ್ಮ ಸ್ಪರ್ಶದಿಂದ ಕುರುಡರೆಲ್ಲ ನೋಡಿದರು ನಿಮ್ಮ ಕರುಣೆಯಿಂದ ಕುಷ್ಠರೋಗವು ನೀಗಿ ತಂದು ನಿಮ್ಮ ಸ್ಪರ್ಶದಿಂದ ಸತ್ತ ಜನರಿಗೆಲ್ಲ ಜೀವ ಕೊಟ್ಟವನಿ ಮಾತ್ರವೇ ಸತ್ತ ಜನರಿಗೆಲ್ಲ ಜೀವ ಕೊಟ್ಟವನಿ ಮಾತ್ರವೇ ಶ್ರೇಷ್ಠ ವೈದ್ಯರು ನೀವೊಬ್ಬರೇ ಶ್ರೇಷ್ಠ ವೈದ್ಯರು ನೀವೊಬ್ಬರೇ ಪರಿಶುದ್ಧ ಪರಿಪೂರ್ಣ ಪರಮೋನ್ನತ ಸೇನೆಗಳ ದೇವರಿಗೆ ಆರಾಧನೆ ಪರಿಶುದ್ಧ ಪರಿಪೂರ್ಣ ಪರಮೋನ್ನತ ಸೇನೆಗಳ ದೇವರಿಗೆ ಆರಾಧನೆ ಇಹ ಪರ ಸೃಷ್ಟಿಸಿದ ಸರ್ವೇಶ್ವರ
ಇರುವಾತ ಯೇಸುವಿಗೆ ಆರಾಧನೆ ಆರಾಧನೆ ನನ್ನೇಸು ಪ್ರಭುವಿಗೆ ಆರಾಧನೆ ಈ ಜಗದ ಒಡೆಯಗೆ ಆರಾಧನೆ ನನ್ನೇಸು ಪ್ರಭುವಿಗೆ ಆರಾಧನೆ ಈ ಜಗದ ಒಡೆಯಗೆ ತನ್ನು ಮನವು ನನ್ನ ಸ್ವರವು ಹಾಡಿದೆ ವಂದನೆ Alleluia, 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 ತನ್ನು ಮನವು ನನ್ನ ಸ್ವರವು ಹಾಡಿದೆ ವಂದನೆ. ಯೇಸು ನಮ್ಮ ಮಧ್ಯೆ ಇದ್ದಾರೆ. ಮೊದಲ ದಿನದ ಧ್ಯಾನಕೂಟದಲ್ಲಿ ನಾವಿದ್ದೀವಿ. ಸ್ತುತಿ ಆರಾಧನೆಯನ್ನು ನಾವು ಮಾಡಿ ದೇವರ ವಾಕ್ಯವನ್ನು, ಶಿಲುಬೆಯ ಶಕ್ತಿ ಮತ್ತು ಆಶೀರ್ವಾದ, ಭರವಸೆ ಕಳೆದುಕೊಳ್ಳದೆ ಹೇಗೆ ಜೀವಿಸಬೇಕು, ದೇವರ ವಾಕ್ಯದ ಶಕ್ತಿಯನ್ನು ಮನಗಾಣಿದ್ದೇವೆ. ಇಡೀ ಧ್ಯಾನದ ವಿಷಯ ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿಬಿಡುವುದಿಲ್ಲ. ಯೋಹಾನ 6:37. ಇಂದಿನ ದಿನ ನಿತ್ಯ ಜೀವ ಯೇಸು ದೇವ. ಯೋಹಾನ 6:69 ಯೇಸು ನುಡಿದರು, ಎಲ್ಲರೂ ಬಿಟ್ಟು ಹೋದಾಗ ನೀವು ಕೂಡ ಬಿಟ್ಟು ಹೋಗಬೇಕೆಂದಿದ್ದೀರಾ. ಪೇತ್ರ ನುಡಿದ, ಯೇಸುವೇ, ನಿಮ್ಮನ್ನು ಬಿಟ್ಟು ನಾವು ಹೋಗುವುದಾದರೂ ಯಾರ ಬಳಿಗೆ? ನಿಮ್ಮಲ್ಲಿ ನಿತ್ಯ ಜೀವ ಕೊಡುವ ವಾಕ್ಯವಿದೆ, ನಿತ್ಯ ಜೀವವಿದೆ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಯಾರಾದರಲ್ಲಿ ಇವತ್ತು ನಮ್ಮನ್ನೇ ದೇವರಿಗೆ ಸಮರ್ಪಿಸೋಣ. ದೇವರ ಕರುಣೆ ಅಪಾರವಾದುದು. ಈ ತಪಸ್ಸು ಕಾಲದ 40 ದಿನಗಳು ಕರುಣೆಯ, ಕೃಪೆಯ, ಆಶೀರ್ವಾದದ, ವರದಾನದ ವಿಶೇಷ ದಿನಗಳು. ಈ ದಿನಗಳು ನಮಗೆ ದಯಪಾಲಿಸಿದ ದೇವರಿಗೆ ವಂದನೆಯನ್ನು ನಾವು ಸಲ್ಲಿಸೋಣ. ಇಂದು ದೇವರು ನಮ್ಮೊಡನೆ ಮಾತನಾಡುವ ಮಾತುಗಳನ್ನು ಈ ಆರಾಧನೆಯಲ್ಲಿ ನಾವು ಆಲಿಸೋಣ. ಮತ್ತಾಯನ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 13-21. ನಿರ್ಜನ ಪ್ರದೇಶದಲ್ಲಿ ಯೇಸು ಸ್ವಾಮಿ ಹೇಗೆ ಜನರಿಗೆ ಭೋಜನವನ್ನು ಕೊಡುತ್ತಾರೆ, ಒಂದು ದೊಡ್ಡ ಅದ್ಭುತ ಮಾಡುತ್ತಾರೆ. ಈ ಸಮಾಚಾರವನ್ನು ಕೇಳಿದ ಯೇಸು ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ದೋಣಿ ಹತ್ತಿ ನಿರ್ಜನ ಪ್ರದೇಶಕ್ಕೆ ಒಬ್ಬಂಟಿಯಾಗಿ ಹೊರಟರು. ಇದನ್ನು ತಿಳಿದುಕೊಂಡ ಜನರು ಊರೂರುಗಳಿಂದ ಹೊರಟು ಗುಂಪು ಗುಂಪಾಗಿ ಅವರ ಹಿಂದೆಯೇ ಕಾಲ್ದಾರಿಯಲ್ಲಿ ನಡೆದು ಹೋದರು. ಯೇಸು ದೋಣಿಯಿಂದ ಇಳಿದಾಗ ದೊಡ್ಡ ಜನಸಮೂಹ ಆಗಲೇ ಅಲ್ಲಿಗೆ ಸೇರಿತ್ತು. ಆ ಸಮೂಹವನ್ನು ಕಂಡು ಅವರ ಮನ ಕರಗಿತು. ಅವರಲ್ಲಿ ಅಸ್ವಸ್ಥರಾಗಿದ್ದವರನ್ನು ಗುಣಪಡಿಸಿದರು. ಸಂಜೆಯಾದಾಗ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಇದು ನಿರ್ಜನ ಪ್ರದೇಶ, ಈಗಾಗಲೇ ಹೊತ್ತು ಮೀರಿ ಹೋಗಿದೆ, ಜನಸಮೂಹವನ್ನು ಕಳುಹಿಸಿಬಿಡಿ, ಹಳ್ಳಿ ಪಳ್ಳಿಗಳಿಗೆ ಹೋಗಿ ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಕೊಂಡುಕೊಳ್ಳಲಿ ಎಂದರು. ಅದಕ್ಕೆ ಯೇಸು, ಅವರು ಹೋಗಬೇಕಾಗಿಲ್ಲ, ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು. ಶಿಷ್ಯರು, ನಮ್ಮ ಬಳಿ 5 ರೊಟ್ಟಿ ಮತ್ತು 2 ಮೀನುಗಳು ಮಾತ್ರ ಇವೆ ಎಂದರು. ಯೇಸು, ಅವನು ಇಲ್ಲಿಗೆ ತನ್ನಿ ಎಂದು ಹೇಳಿ ಜನರೆಲ್ಲರೂ
ಹುಲ್ಲಿನ ಮೇಲೆ ಕುಳಿತುಕೊಳ್ಳುವಂತೆ ಅಪ್ಪಣೆ ಮಾಡಿದರು. ಬಳಿಕ 5 ರೊಟ್ಟಿಗಳನ್ನು 2 ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ತರುವಾಯ ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೊಟ್ಟರು. ಶಿಷ್ಯರು ಜನರಿಗೆ ಹಂಚಿದರು. ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತರಾದರು. ಉಳಿದಿದ್ದ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 12 ಬುಟ್ಟಿಗಳ ತುಂಬ ಆದುವು. ಊಟ ಮಾಡಿದವರಲ್ಲಿ ಹೆಂಗಸರು ಮಕ್ಕಳನ್ನು ಬಿಟ್ಟರೆ ಗಂಡಸರೇ ಸುಮಾರು 5,000 ಇದ್ದರು. ಆತ್ಮೀಯರೇ, ಯೇಸು ಕೇವಲ ಸೌಖ್ಯ ಮಾತ್ರ ಪಡಿಸಲಿಲ್ಲ, ಯೇಸು ಅವರ ದೈಹಿಕ ಅಗತ್ಯತೆಯನ್ನು ಪೂರೈಸಿದರು. ಯೇಸುವಿನ ಕರುಣೆಯ ಕಣ್ಗಳು, ಒಬ್ಬ ವ್ಯಕ್ತಿಯಲ್ಲಿರುವ ಕರುಣೆಯ ಕಣ್ಗಳು ಕೇವಲ ಬಾಹ್ಯವಾಗಿ ನೋಡಲ್ಲ, ಆಂತರಿಕವಾಗಿ ನೋಡುತ್ತವೆ. ಇವತ್ತು ಅಂಥ ದೇವರ ಮುಂದೆ ನಾವಿಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ. ಆತನ ಕರುಣೆಯ ಕಣ್ಗಳು ನಮ್ಮನ್ನು ನೋಡ್ತಾ ಇವೆ. ಅವರು ಹಸಿದಿದ್ದಾರೆ, ಅವರು ಸೋತು ಹೋಗಿದ್ದಾರೆ, ಅವರು ನೊಂದು ಹೋಗಿದ್ದಾರೆ, ಎಲ್ಲ ಯೇಸುವಿಗೆ ಗೊತ್ತು. ನಮ್ಮನ್ನೇ ನಾವು ಯೇಸುವಿಗೆ ಸಮರ್ಪಿಸೋಣ. ಹೇಗೆ ಯೇಸು ಅಲ್ಲಿ ಅದ್ಭುತ ಮಾಡಿದರೋ, ರೋಗಗಳನ್ನು ಸೌಖ್ಯ ಮಾಡಿದರೋ, ಇವತ್ತು ಅದೇ ಯೇಸು ನಮಗೂ ಸೌಖ್ಯಪಡಿಸುತ್ತಾರೆ, ನಮ್ಮನ್ನು ಸೌಖ್ಯಪಡಿಸುತ್ತಾರೆ, ಗುಣಪಡಿಸುತ್ತಾರೆ. ಹಾಗೂ ನಮ್ಮ ಜೀವನದ ಕೊರತೆಗಳನ್ನು ನೀಗಿಸುತ್ತಾರೆ. ಆ ಯೇಸು ಮುಂದೆ ನಮ್ಮನ್ನೇ ಸಮರ್ಪಿಸೋಣ. ನಾವು ಯೇಸುವಿನ ಸ್ಪರ್ಶಕ್ಕಾಗಿ ಜೊತೆಗೂಡಿ ಈ ಹಾಡನ್ನು ಹಾಡೋಣ. ಹಾಗೂ ಸೌಖ್ಯದ ಅನುಭವವನ್ನು ಈ ಆರಾಧನೆಯಲ್ಲಿ ಸವಿಯೋಣ. ನಿಮ್ಮ ಕರುಣೆಯ ಕಣ್ಗಳು ನನ್ನ ನೋಡಿದಾಗ ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ. ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯಿತಾ. ಯೇಸುವಿನ ಕರುಣೆಯ ಕಣ್ಗಳು ಎಲ್ಲರನ್ನು ನೋಡ್ತಾ ಇವೆ. ಇದು ಆ ಸೌಖ್ಯ ಕಣ್ಗಳಿಂದ ಪಡೆಯೋಣ. ನಿಮ್ಮ ಕರುಣೆಯ ಕಣ್ಗಳು ನನ್ನ ನೋಡಿದಾಗ ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ. ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ನಿಮ್ಮ ಕರುಣೆಯ ಕಣ್ಗಳು ನನ್ನ ನೋಡಿದಾಗ ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ. ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ಮುಪ್ಪಿನಲ್ಲೂ ನನ್ನ ಜೊತೆಗೆ ಇರುವೆ ಎಂದ. ಮುಪ್ಪಿನಲ್ಲೂ ನನ್ನ ಜೊತೆಗೆ ಇರುವೆ ಎಂದ. ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ 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 ಯೇಸುವೆ. ನಿಮ್ಮ ಕರುಣೆಯ ಕಣ್ಗಳು ನನ್ನ ನೋಡಿದಾಗ ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ. ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ನಿನ್ನ ಬಗ್ಗೆ ನನಗೊಂದು ಒಳ್ಳೆಯ ಆಲೋಚನೆ ಇದೆ. ಇದು ನನ್ನ ಬಗ್ಗೆ ನಿನ್ನ ಬಗ್ಗೆ ಒಳ್ಳೆಯ ಆಲೋಚನೆ ದೇವರ ಹತ್ರ ಇದೆ. ದೇವರು ರೋಗ ಕೊಡೋಲ್ಲ, ದೇವರು ಸೋಲು ತರೋಲ್ಲ, ದೇವರು ನಮ್ಮನ್ನು ಶೋಧನೆಗೆ ದೂಡೋಲ್ಲ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ.
ಬೈಬಲ್ ಹೇಳುತ್ತೆ ಯೆರೆಮೀಯ 29:11-13, ನಿನ್ನ ಬಗ್ಗೆ ನನಗೆ ಆಲೋಚನೆ ಇದೆ, ಒಳ್ಳೆ ಆಲೋಚನೆ ಇದೆ, ನಿನ್ನ ಬಗ್ಗೆ ಯೋಜನೆ ಇದೆ, ಒಳ್ಳೆ ಯೋಜನೆ ಇದೆ, ನೀನು ನನ್ನಲ್ಲಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸು. ಇದೋ ಯೇಸುವೆ, ನಿನ್ನ ಆಲೋಚನೆಗಳು ನನ್ನನ್ನು ಆಶೀರ್ವದಿಸಲಿ, ನನ್ನನ್ನು ನಡೆಸಲು ಅಭಿಷೇಕಿಸಲಿ, ಆಶೀರ್ವದಿಸಲಿ, ಸೌಖ್ಯಪಡಿಸಲಿ. ನನ್ನ ಬಗ್ಗೆ ಒಳ್ಳೆ ಆಲೋಚನೆ ನನಗಿದೆ ಎಂದ, ನನ್ನ ಬಗ್ಗೆ ಒಳ್ಳೆ ಆಲೋಚನೆ ನನಗಿದೆ ಎಂದ ಸರ್ವಶಕ್ತ ಯೇಸುವೆ ಸ್ತೋತ್ರ, ಸರ್ವಶಕ್ತ ಯೇಸುವೆ ಸ್ತೋತ್ರ. ಯೇಸುವೆ 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 ಯೇಸುವೆ. ನನ್ನ ಕರುಣೆಯ ಕಣ್ಗಳು ನನ್ನ ನೋಡಿದಾಗ ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ, ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ಮುಪ್ಪಿನಲ್ಲೂ ನನ್ನ ಜೊತೆಗೆ ಇರುವೆ ಎಂದ, ಮುಪ್ಪಿನಲ್ಲೂ ನನ್ನ ಜೊತೆಗೆ ಇರುವೆ ಎಂದ ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ 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 ಯೇಸುವೆ. ಯೆಶಾಯ 46:4, ನಿನ್ನ ಮುಪ್ಪಿನವರೆಗೆ ನಾನು ನಿನ್ನನ್ನು ಸಾಕಿ ಸಲಹುತ್ತೇನೆ. ಯೆಶಾಯ 49:15, ತಾಯಿ ಮರೆತರೂ ನಾನು ನಿನ್ನನ್ನು ಮರೆಯನು. ತಾಯಿಗಿಂತ ಮಿಗಿಲಾಗಿ ಯೇಸು ನಿನ್ನನ್ನು ಪ್ರೀತಿಸುತ್ತಾರೆ. ಯೇಸುವಿನ ಪ್ರೇಮದಿಂದ ತುಂಬಲ್ಪಟ್ಟು ಬಂದ ಕೊರತೆಗಳೆಲ್ಲ ದೂರ ಹೋಗಿ ಯೇಸು ಪ್ರೇಮ ನಿನ್ನಲ್ಲಿ ಇಳಿದು ಬರಲೆಂದು ಪ್ರಾರ್ಥಿಸು. ತಾಯಿಗಿಂತ ಮಿಗಿಲು ನಿಮ್ಮ ಪ್ರೇಮ ಚಂದ, ತಾಯಿಗಿಂತ ಮಿಗಿಲು ನಿಮ್ಮ ಪ್ರೇಮ ಚಂದ. ಪ್ರೇಮದಾತ ನಿಮಗೆ ಸ್ತೋತ್ರ. ತಾಯಿಗಿಂತ ಮಿಗಿಲು ನಿಮ್ಮ ಪ್ರೇಮ ಚಂದ, ತಾಯಿಗಿಂತ ಮಿಗಿಲು ನಿಮ್ಮ ಪ್ರೇಮ ಚಂದ. ಪ್ರೇಮದಾತ ನಿಮಗೆ ಸ್ತೋತ್ರ. ಯೇಸುವೆ 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 ನನ್ನ ಯೇಸುವೆ 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 ನನ್ನ ಯೇಸುವೆ. ನಿಮ್ಮ ಕರುಣೆಯ ಕರಗಳು ನನ್ನ ನೋಡಿದಾಗ ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ. ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ಇಂದಿನವರೆಗೂ ನನಗೆ ಅನ್ನಪಾನ ಕೊಟ್ಟು ದೇವರು ನನ್ನನ್ನು ಕಾದಿದ್ದಾರೆ. ಕರುಣಾಮಯಿ ಯೇಸು ಹೇಗೆ ನಿರ್ಜನ ಪ್ರದೇಶದಲ್ಲಿ ಭರ್ಜರಿ ಭೋಜನವನ್ನು ಕೊಟ್ಟರೋ, 5,000 ಜನರು ತಿಂದುಂಡರು, ಅದಕ್ಕಿಂತಲೂ ಮಿಗಿಲಾಗಿ ಮಿಕ್ಕಿ ಉಳಿಯಿತು. ಅಸ್ವಸ್ಥರನ್ನು ಸೌಖ್ಯಪಡಿಸಿದರು. ಅದೇ ಯೇಸುವಿನ ಕರುಣೆಯ ಕಣ್ಗಳು ನನ್ನ ಮೇಲೆ, ನನ್ನ ಕೆಲಸ ಕಾರ್ಯದ ಮೇಲೆ, ನನ್ನ ಅನ್ನ ಆಹಾರದ ಮೇಲೆ, ಪಾನದ ಮೇಲೆ ಇಳಿದು ಬರಲಿ. ಯೇಸುವೆ, ನಿನಗೆ ನಾನು ವಂದಿಸುತ್ತೇನೆ. ಈ ಆರಾಧನೆಯಲ್ಲಿ
ನನ್ನನ್ನು ಇನ್ನು ಮುಂದೆ ನಡೆಸುವ ದೇವರು, ಎಲ್ಲ ಕೇಡುಗಳಿಂದ ಕೊರೋನಾ ಸೋಂಕಿನಿಂದ ರಕ್ಷಿಸಿದ ದೇವರು ನೀವಾಗಿದ್ದೀರಿ. ಯೇಸುವೆ, ನನ್ನ ಕುಟುಂಬದ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸಿ ಅಭಿಷೇಕಿಸುವೆ ಯೇಸುವೆ. ವಂದನೆ ಯೇಸುವೆ. ಇಂದಿನವರೆಗೆ ನನಗೆ ಅನ್ನಪಾನ ಕೊಟ್ಟ, ಇಂದಿನವರೆಗೆ ನನಗೆ ಅನ್ನಪಾನ ಕೊಟ್ಟ, ಇಂದಿನವರೆಗೆ ನನಗೆ ಅನ್ನಪಾನ ಕೊಟ್ಟ, ಇಂದಿನವರೆಗೆ ನನಗೆ ಅನ್ನಪಾನ ಕೊಟ್ಟ. ಕರುಣಾಮಯನೇ ನಿಮಗೆ ಸ್ತೋತ್ರ, ಕರುಣಾಮಯನೇ ನಿಮಗೆ ಸ್ತೋತ್ರ. ಇಂದಿನವರೆಗೆ ನನಗೆ ಅನ್ನಪಾನ ಕೊಟ್ಟ, ಇಂದಿನವರೆಗೆ ನನಗೆ ಅನ್ನಪಾನ ಕೊಟ್ಟ. ಕರುಣಾಮಯನೇ ನಿಮಗೆ ಸ್ತೋತ್ರ, ಕರುಣಾಮಯನೇ ನಿಮಗೆ ಸ್ತೋತ್ರ. ಯೇಸುವೇ 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 ನನ್ನ ಯೇಸುವೇ, ಯೇಸುವೇ 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 ನನ್ನ ಯೇಸುವೇ. ನಿಮ್ಮ ಕರುಣೆಯ ಕರಗಳು ನನ್ನ ನೋಡಿದಾಗ, ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ. ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ, ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ನಿಮ್ಮ ಪ್ರೀತಿ ಕರಗಳು ನನ್ನ ಮುಟ್ಟಿದಾಗ, ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ನಿಮ್ಮ ಕರುಣೆಯ ಕಣ್ಗಳು ನನ್ನ ನೋಡಿದಾಗ, ಯೇಸುವೇ, ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ. ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ, ಸ್ಪರ್ಶಿಸು ಯೇಸುವೇ. ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ಈ ದಿನ ತನಕ ನಾವು ಬದುಕುಳಿದಿದ್ದೀವಿ ಅಂದರೆ ದೇವರ ಕರುಣೆ, ದೇವರ ಕೃಪೆ. ಎಷ್ಟೋ ಜನ ಪಯಣದಲ್ಲಿ ಅಪಘಾತಕ್ಕೆ ಈಡಾಗಿದ್ದಾರೆ, ಎಷ್ಟೋ ಮಂದಿ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸೋಣ, ಅವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸೋಣ. ನಮ್ಮೆಲ್ಲ ಪಯಣಗಳನ್ನು ಪ್ರಭುವಿಗೆ, ಹಿಂದಿನ ಪಯಣಗಳು, ಮುಂದಿನ ಪಯಣಗಳು ಎಲ್ಲವನ್ನು ಸಮರ್ಪಿಸೋಣ. ಯಾಕಂದ್ರೆ ಬೈಬಲ್ ಹೇಳುತ್ತೆ, ಪಯಣಗಳಲ್ಲಿ ನಿನಗೆ ಕಾವಲು ದೂತರನ್ನು ನಾನು ಇಟ್ಟಿದ್ದೀನಿ. ಯೇಸುವೆ, ನೀವೇ ನಮಗೆ ಮಾರ್ಗದೀಪವಾಗಿ ನಮ್ಮ ಜೊತೆ ಇದ್ದೀರಿ. ಈ ಆರಾಧನೆಯಲ್ಲಿ ನಾವು ನಿಮ್ಮ ಬೆಳಕನ್ನು, ಜ್ಯೋತಿಯನ್ನು ಅನುಭವಿಸುತ್ತೇವೆ, ಸ್ಪರ್ಶವನ್ನು ಅನುಭವಿಸುತ್ತೇವೆ. ಯೇಸುವೆ, ನನ್ನೆಲ್ಲ ಪಯಣಗಳನ್ನು, ನನ್ನೆಲ್ಲ ಕೆಲಸ ಕಾರ್ಯಗಳನ್ನು, ನನ್ನೆಲ್ಲ ವ್ಯಾಪಾರಗಳನ್ನು, ವಹಿವಾಟುಗಳನ್ನು ನಿಮಗೆ ಸಮರ್ಪಿಸಿ ಆಶೀರ್ವಾದಕ್ಕಾಗಿ, ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ ಮೊರೆ ಇಡುತ್ತಾ, ಆ ಕರುಣೆಯ ಕಣ್ಗಳ ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಾ ಪ್ರಾರ್ಥಿಸುತ್ತೇನೆ. ಪಯಣಗಳಲ್ಲಿ ನನಗೆ ದೂತರ ಕಾವಲಿಗಿಟ್ಟ, ಪಯಣಗಳಲ್ಲಿ ನನಗೆ ದೂತರ ಕಾವಲಿಗಿಟ್ಟ, ಪಯಣಗಳಲ್ಲಿ ನನಗೆ ದೂತರ ಕಾವಲಿಗಿಟ್ಟ. ಪಯಣಗಳಲ್ಲಿ ನನಗೆ ದೂತರ ಕಾವಲಿಗಿಟ್ಟ. ಮಾರ್ಗದೀಪ ಯೇಸುವೆ ಸ್ತೋತ್ರ, ಮಾರ್ಗದೀಪ ಯೇಸುವೆ ಸ್ತೋತ್ರ. ಪಯಣಗಳಲ್ಲಿ ನನಗೆ ದೂತರ ಕಾವಲಿಗಿಟ್ಟ, ಪಯಣಗಳಲ್ಲಿ ನನಗೆ ದೂತರ ಕಾವಲಿಗಿಟ್ಟ. ಮಾರ್ಗದೀಪ ಯೇಸುವೆ ಸ್ತೋತ್ರ, ಮಾರ್ಗದೀಪ ಯೇಸುವೆ ಸ್ತೋತ್ರ. ಯೇಸುವೆ ಯೇಸುವೆ
ಯೇಸುವೆ ನನ್ನೇಸುವೆ ಯೇಸುವೆ 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 ನನ್ನೇಸುವೆ ನಿಮ್ಮ ಕರುಣೆಯ ಕಂಗಳು ನನ್ನ ನೋಡಿದಾಗ ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ಎರಡು ಕರಗಳನ್ನು ಹೃದಯದ ಮೇಲೆಡಿ. ನಾವೆಲ್ಲರೂ ಪ್ರಭು ಯೇಸುವಿನ ಮುಂದೆ ಇದ್ದೇವೆ. ಶಿಲುಬೆ ಜಯದ ಸಂಕೇತ ಎಂಬ ಸತ್ಯವನ್ನು ಇವತ್ತು ಅರಿತಿದ್ದೇವೆ. ಭರವಸೆ ಕಳೆದುಕೊಳ್ಳದೆ ಬಾಳಬೇಕೆಂಬ ಕರೆಯನ್ನು ಆಲಿಸಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ಭರವಸೆ ಇಡಬೇಕು. ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಎಂಬುದನ್ನು ಇವತ್ತು ಅರಿತಿದ್ದೇವೆ. ಇದೋ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗು. ದೇವರು ನಿಮ್ಮನ್ನು ಮನ್ನಿಸುವರು. ಕಡು ಕೆಂಪಾದ ಪಾಪ ಕ್ಷಮಿಸಿದ ದೇವ, ಪಾಪ ವಿಮೋಚಕ ಯೇಸುವೆ ನಿಮಗೆ ಸ್ತೋತ್ರ. ಈ ತಪಸ್ಸು ಕಾಲದಲ್ಲಿ ನನ್ನೆಲ್ಲ ಪಾಪಗಳನ್ನು ಕ್ಷಮಿಸಿರಿ. ಆ ದುಶ್ಚಟ ದುರ್ಗುಣ ದುರ್ವ್ಯಾಮೋಹ ಕಡುಗೆಂಪಾದ ಪಾಪಗಳನ್ನು ನಿಮಗೆ ಅರ್ಪಿಸುತ್ತೇನೆ ಯೇಸುವೆ. ಆ ಪಾಪದ ಶಾಪ ಪರಿಣಾಮಗಳು ನನಗೆ ಬಾರದಂತೆ ನೀವೆಲ್ಲವನ್ನು ಹೊತ್ತುಕೊಂಡು ನನಗೆ ಬಿಡುಗಡೆ ಕೊಟ್ಟಿದ್ದೀರಿ ಯೇಸುವೆ. ಈ ಆರಾಧನೆಯಲ್ಲಿ ನನ್ನನ್ನು ಸ್ಪರ್ಶಿಸಿ ಅಭಿಷೇಕಿಸಿ ಪಶ್ಚಾತ್ತಾಪದ ಕರುಣೆಯನ್ನು ಕೊಡಿರಿ. ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಲು ಕೃಪೆ ನೀಡಿರಿ. ಹಾಗೂ ಈ ದಿನ ನನ್ನನ್ನು ಸ್ಪರ್ಶಿಸಿ ಆಶೀರ್ವದಿಸಿರಿ. ಕಡುಗೆಂಪಾದ ನನ್ನ ಪಾಪ ಕ್ಷಮಿಸಿದ ದೇವ, 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 ಪಾಪ ವಿಮೋಚಕ ಯೇಸುವೆ ಸ್ತೋತ್ರ, ಪಾಪ ವಿಮೋಚಕ ಯೇಸುವೆ ಸ್ತೋತ್ರ. ಕಡುಗೆಂಪಾದ ನನ್ನ ಪಾಪ ಕ್ಷಮಿಸಿದ ದೇವ, ಕಡುಗೆಂಪಾದ ನನ್ನ ಪಾಪ ಕ್ಷಮಿಸಿದ ದೇವ, ಪಾಪ ವಿಮೋಚಕ ಯೇಸುವೆ ಸ್ತೋತ್ರ, ಪಾಪ ವಿಮೋಚಕ ಯೇಸುವೆ ಸ್ತೋತ್ರ. ಯೇಸುವೆ 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 ನನ್ನೇಸುವೆ ಯೇಸುವೆ 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 ನನ್ನೇಸುವೆ. ನಿಮ್ಮ ಕರುಣೆಯ ಕಂಗಳು ನನ್ನ ನೋಡಿದಾಗ ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ, ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ಯೇಸುವನ್ನು ನೋಡಿ. ಕೀರ್ತನೆ 147 ವಾಕ್ಯ 3. ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು. ಸುಜ್ಞಾನ 16:12. ಅವರು ಗುಣ ಹೊಂದಿದ್ದು ಗಿಡಮೂಲಿಕೆಗಳಿಂದ ಅಲ್ಲ, ಮೆತ್ತಗೆ ಮಾಡುವಂತ ಮುಲಾಮಿನಿಂದ ಅಲ್ಲ, ಅದೈತಿ ಸರ್ವೇಶ್ವರ ಎಲ್ಲವನ್ನು ಸೌಖ್ಯಪಡಿಸುವಂತ ನಿನ್ನ ವಾಕ್ಯದಿಂದ. ಕೀರ್ತನೆ 107:19-20. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಗಾಯದ ಕೈಗಳಿಂದ ಮುಟ್ಟಿ ಸೌಖ್ಯ ಕೊಡುವ ದೇವ, ಸೌಖ್ಯದಾಯಕ ಯೇಸುವೆ ಸ್ತೋತ್ರ. ನನ್ನ ದೈಹಿಕ ಗಾಯಗಳು, ರೋಗಗಳು, ತಲೆಬುಡಿಯಿಂದ ಪಾದದವರೆಗಿರುವ ಎಲ್ಲ ರೋಗಗಳು ನಿಮಗೆ ಅರ್ಪಿಸಿ ಸೌಖ್ಯಕ್ಕಾಗಿ ಮೊರೆಯಿಟ್ಟು ಪ್ರಾರ್ಥಿಸುತ್ತೇನೆ ಯೇಸುವೆ. ಗಾಯದ ಕೈಗಳಿಂದ ಮುಟ್ಟಿ ಸೌಖ್ಯ ಕೊಟ್ಟ, ಗಾಯದ ಕೈಗಳಿಂದ ಮುಟ್ಟಿ ಸೌಖ್ಯ ಕೊಟ್ಟ, ಗಾಯದ ಕೈಗಳಿಂದ
ಯೇಸುವೆ. ಮುಟ್ಟಿ ಸೌಖ್ಯ ಕೊಟ್ಟಾಗ ಗಾಯದ ಕೈಗಳಿಂದ ಮುಟ್ಟಿ ಸೌಖ್ಯ ಕೊಟ್ಟ ಸೌಖ್ಯದಾಯಕ ಯೇಸುವೆ ಸ್ತೋತ್ರ. ಸೌಖ್ಯದಾಯಕ ಯೇಸುವೆ ಸ್ತೋತ್ರ. ಗಾಯದ ಕೈಗಳಿಂದ ಗಾಯಗಳಿಂದ ಮುಟ್ಟಿ ಸೌಖ್ಯ ಕೊಟ್ಟ ಗಾಯದ ಕೈಗಳಿಂದ ಮುಟ್ಟಿ ಸೌಖ್ಯ ಕೊಟ್ಟ ಸೌಖ್ಯದಾಯಕ ಯೇಸುವೆ ಸ್ತೋತ್ರ. ಸೌಖ್ಯದಾಯಕ ಯೇಸುವೆ ಸ್ತೋತ್ರ. ಯೇಸುವೆ 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 ನನ್ನ ಯೇಸುವೆ 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 ನನ್ನ ಯೇಸುವೆ. ನಿಮ್ಮ ಕರುಣೆಯ ಕಣ್ಗಳು ನನ್ನ ನೋಡಿದಾಗ ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ. ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ಇದು ಅಭಯದಾತ ಯೇಸುವಿನ ಮುಂದೆ ನಾವಿದ್ದೀವಿ. ಶಿಲುಬೆ ಜಯದ ಸಂಕೇತ. ಯೇಸು ಶಿಲುಬೆ ಮೇಲೆ ಕಷ್ಟ ಯಾತನೆಯನ್ನು ಅನುಭವಿಸಿ ಮರಣವನ್ನು ಅಪ್ಪಿ ನಮಗೆ ಜಯ ಕೊಟ್ಟು ಇವತ್ತು ನಾವು ಜೀವಂತ ದೇವರನ್ನು, ಜೀವಿಸುವ ದೇವರನ್ನು ಆರಾಧಿಸ್ತಾ ಇದ್ದೀವಿ. ಇಲ್ಲಿ ಪರಮ ಪ್ರಸಾದದಲ್ಲಿ ಅವರು ಪ್ರಸನ್ನರಾಗಿದ್ದಾರೆ. ಅವರು ವಾಗ್ದಾನ ಮಾಡುತ್ತಾರೆ. ಯೋಹಾನ 16:33 ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇದ್ದೇನೆ, ಕಟ್ಟ ಕಡೆಯವರೆಗೂ ನಾನು ನಿಮ್ಮ ಜೊತೆಯಲ್ಲಿರುವೆ. ಅಭಯದಾತ ಯೇಸು. ಯೇಸು ನಮ್ಮ ಜೊತೆಗಿರುವಾಗ ಭಯವಿಲ್ಲ. ಯಾವ ರೋಗವು ನಮಗೆ ಏನು ಮಾಡಲಾಗುವುದಿಲ್ಲ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ, ಜಯಿಸೋಣ. ಯೇಸುವೇ, ನಿಮ್ಮ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇನೆ ನಿಮ್ಮ ಕರಗಳಲ್ಲಿ. ಎಲ್ಲ ರೋಗಗಳಿಂದ ಬಿಡುಗಡೆ, ಎಲ್ಲ ಭಯಗಳಿಂದ ಬಿಡುಗಡೆ ಕೊಡಿರಿ. ಇದು ನಾವು ಆಡುವಾಗ ಅದ್ಭುತಗಳು ನಡೆಯಲಿ ಯೇಸುವೇ. ಕಟ್ಟ ಕಡೆಯವರೆಗೂ ನಿನ್ನ ಜೊತೆಯಲ್ಲಿರುವೆ ಎಂದ. ಕಟ್ಟ ಕಡೆಯವರೆಗೂ ನಿನ್ನ ಜೊತೆಯಲ್ಲಿರುವೆ ಎಂದ. ಕಟ್ಟ ಕಡೆಯವರೆಗೂ ನಿನ್ನ ಜೊತೆಯಲ್ಲಿರುವೆ ಎಂದ. ಕಟ್ಟ ಕಡೆಯವರೆಗೂ ನಿನ್ನ ಜೊತೆಯಲ್ಲಿರುವೆನೆಂದ. ಅಭಯದಾತ ನಿಮಗೆ ಸ್ತೋತ್ರ. ಅಭಯದಾತ ನಿಮಗೆ ಸ್ತೋತ್ರ. ಕಟ್ಟ ಕಡೆಯವರೆಗೂ ನಿನ್ನ ಜೊತೆಯಲ್ಲಿರುವೆ ಎಂದ. ಕಟ್ಟ ಕಡೆಯವರೆಗೂ ನಿನ್ನ ಜೊತೆಯಲ್ಲಿರುವೆ ಎಂದ. ಅಭಯದಾತ ನಿಮಗೆ ಸ್ತೋತ್ರ. ಅಭಯದಾತ ನಿಮಗೆ ಸ್ತೋತ್ರ. ಯೇಸುವೇ 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 ನನ್ನ ಯೇಸುವೇ. ಯೇಸುವೇ 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 ಯೇಸುವೇ. ನಿಮ್ಮ ಕರುಣೆಯ ಕಣ್ಗಳು ನನ್ನ ನೋಡಿದಾಗ ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ. ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ಮುಪ್ಪಿನಲ್ಲೂ ನನ್ನ ಜೊತೆಗೆ ಇರುವೆ ಎಂದ. ಮುಪ್ಪಿನಲ್ಲೂ ನನ್ನ ಜೊತೆಗೆ ಇರುವೆ ಎಂದ. ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಯೇಸುವೆ
ಯೇಸುವೇ ನನ್ನ ಯೇಸುವೇ. ಯೇಸು ನಮ್ಮೆಲ್ಲರನ್ನು ಸ್ಪರ್ಶಿಸಿದ್ದಾರೆ. ಆತನ ಕರುಣೆ ಅಪರಿಮಿತವಾದುದು, ಅಗಾಧವಾದುದು. ಆ ಕರುಣೆಯ ಕಣ್ಗಳೇ ಈ ಪರಮ ಪ್ರಸಾದ. ಮಂಡಿಯೂರೋಣ, ಸಾಷ್ಟಾಂಗ ನಮಸ್ಕಾರ ಮಾಡೋಣ, ಆಶೀರ್ವಾದವನ್ನು ಪಡೆಯೋಣ. ಎಂಥ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆಯಿತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಈರ್ವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯೂ ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾದಿರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯೇಸು ಜೊತೆಗೆ ಬಾಳುವುದು ಎಷ್ಟು ಚಂದವೋ, ಯೇಸುವಿಗಾಗಿ ಬದುಕುವುದು ಎಂತ ಭಾಗ್ಯವೋ. ಯೇಸು ಜೊತೆಗೆ ಬಾಳುವುದು ಎಷ್ಟು ಚಂದವೋ, ಯೇಸುವಿಗಾಗಿ ಬದುಕುವುದು ಎಂತ ಭಾಗ್ಯವೋ. ಯೇಸು ನಾಮ ಹಾಡುವುದು ಎಷ್ಟು ಮಧುರವೋ, ಯೇಸು ನಾಮ ಹಾಡುವುದು ಎಷ್ಟು ಮಧುರವೋ. ಯೇಸು ನಾಮ ಸ್ತುತಿಸುವುದು ಮನಕ್ಕೆ ಶಾಂತಿಯೋ, ಯೇಸು ನಾಮ ಸ್ತುತಿಸುವುದು ಮನಕ್ಕೆ ಶಾಂತಿಯೋ. ಯೇಸುವೇ ನನ್ನ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ಯೇಸುವೇ ನನ್ನ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ಯೇಸು ನಾಮದಲ್ಲಿ ನಮಗೆ ಸೌಖ್ಯ ಸಿಗುವುದು, ಯೇಸು ರಕ್ತದಿಂದ ನಮಗೆ ಜಯವು ಸಿಗುವುದು. ಯೇಸು ವಾಕ್ಯದಿಂದ ತಾನೇ ಜೀವ ಬರುವುದು, ಯೇಸು ಆತ್ಮದಿಂದ ತಾನೇ ಶಕ್ತಿ ಬರುವುದು. ಯೇಸುವೇ ನನ್ನ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ಯೇಸುವೇ ನನ್ನ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀ ಸಾಕು ನನ್ನ ಬಾಳಿಗೆ, ನೀ ಸಾಕು ನನ್ನ ಬಾಳಿಗೆ.
ಪುತ್ರರೊಡಗೂಡಿ ಹರಸಿಂಹನು ತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೀರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್. ದಿವ್ಯವಾಣಿ